हरे कृष्णा हरे कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण 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 हरे 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 राम 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 ಹರೇ 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 ಕೃಷ್ಣ. ನಿನ್ನೆ ಇಂದಿನ ವಾರ ಎಲ್ಲಿವರೆಗೂ ಬಂದಿತ್ತು ತರಗತಿ? ಯಾರಿಗಾರು ನೆನಪಿದೆಯಾ? ಏನು ಗುರುಜಿ ಕೇಳಿಸ್ಲಿಲ್ಲ ಸರಿ. ಇಂದಿನ ವಾರ ಯಾವ ಶ್ಲೋಕ ಮಾಡಿದ್ವಿ? ಎಲ್ಲಿವರೆಗೂ ಮಾಡಿದ್ವಿ? 8ನೇ ಶ್ಲೋಕದ್ದು ಶ್ಲೋಕ ಓದಿದ್ದು ಅರ್ಥ ಮಾಡ್ಬೇಕು. 8ನೇ ಶ್ಲೋಕದ್ದು ಶ್ಲೋಕ ಓದಿದ್ವಿ. ಕರೆಕ್ಟ್. ಸ್ಕ್ರೀನ್ ಶೇರ್ ಮಾಡ್ತೀನಿ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಹಾ ಗುರುಜಿ ಕಾಣಿಸ್ತಾ ಇದೆ. ಶ್ಲೋಕ 8. ಸಪರ್ಯಗಚ್ಚುಕ್ರಮಕಾಯ ಮೌರಣ ಮಸ್ನಾವಿರಂ ಶುದ್ಧಮ ಪಾಪವಿದ್ದಂ ಕವಿ ಮರ್ನಿಷಿ ಪರಿಭೂ ಸ್ವಯಂಭೂರ್ ಯಥಾ ತದ್ಯತ್ ಅರ್ಥಾನ್ ವ್ಯವದಾತ್ ಶಾಶ್ವತೀಭ್ಯ ಸಮಾಭ್ಯಃ. ಅಂತಹ ವ್ಯಕ್ತಿಯು ಎಲ್ಲರಿಗಿಂತಲೂ ಶ್ರೇಷ್ಠನು, ನಿರಾಕಾರನು, ಸರ್ವಜ್ಞನು, ಪ್ರಣವಿಲ್ಲದವನು, ಅಂದರೆ ತೆಗಳಿಕೆಗೆ ಒಳಪಡದವನು, ನರಗಳಿಲ್ಲದವನು, ಶುದ್ಧನು, ಕಲ್ಮಶರಹಿತನು, ಸ್ವಯಂಪೂರ್ಣ, ತತ್ವಜನು ಮತ್ತು ಅನಾದಿ ಕಾಲದಿಂದಲೂ ಪ್ರತಿಯೊಬ್ಬರ ಇಚ್ಛೆಯನ್ನು ನೆರವೇರಿಸುತ್ತಾ ಇರುವವನು ಆದವನನ್ನು ಯಥಾವತ್ತಾಗಿ ತಿಳಿಯಬೇಕು. ಅಂದ್ರೆ ಇದು ಕೃಷ್ಣ ಶ್ರೇಷ್ಠ, ಎಲ್ಲರಿಗಿಂತ ಶ್ರೇಷ್ಠ, ನಿರಾಕಾರ, ಸರ್ವಜ್ಞ, ತೆಗಳಿಕೆಗೆ ಒಳಪಡದವನು, ಶುದ್ಧನು, ಕಲ್ಮಶರಹಿತನು, ಸ್ವಯಂಪೂರ್ಣ, ತತ್ವಜ್ಞನು ಮತ್ತು ಅನಾದಿ ಕಾಲದಿಂದಲೂ ಎಲ್ಲರ ಇಚ್ಛೆಗಳನ್ನು ಪೂರೈಸ್ತಾ ಇದ್ದಾನೆ. ಅಂತವನನ್ನು ನಾವು ಯಥಾವತ್ತಾಗಿ ತಿಳಿಯಬೇಕು. ಇದರ ನಾವು ಒಂದು ಪರ್ಪೋರ್ಟ್ ಮತ್ತು ಅನುವಾದವನ್ನು ಹಿಂದಿನ ತರಗತಿಯಲ್ಲಿ ಓದಿದ್ವಿ. ಈಗ ಇದರ ಎಕ್ಸ್ಪ್ಲನೇಷನ್ ಅನ್ನು ನೋಡೋಣ. ಯಾರಿಗಾರು ಏನಾದ್ರು ನೆನಪಿದೆಯಾ ಏನು ಓದಿದ್ವಿ ಅಂತ ಪರ್ಪೋರ್ಟ್ ಅಲ್ಲಿ? ಯಾರಾದ್ರೂ 1-2-3 ಪಾಯಿಂಟ್ ಹೇಳ್ತೀರಾ? ಯಾರಿಗೂ ನೆನಪಿಲ್ವಾ? ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ ನಾನು ಹೇಳೋದು? ಯಾರಿಗೂ ನೆನಪಿಲ್ವಾ? ಕೇಳಿಸ್ತಿದೆ. ಸರಿ, ಯಾರಿಗೂ ನೆನಪಿಲ್ಲ ಅಂದ್ರೆ ನಾನೇ ರಿಪೀಟ್ ಮಾಡ್ತೀನಿ. ಸೊ ನಾನೇ ಸಾರಾಂಶ ಒಂದು ರಿಪೀಟ್ ಮಾಡ್ತೀನಿ. 8ನೇ ಶ್ಲೋಕದ ಸಾರಾಂಶ ಆದ್ಮೇಲೆ 9ನೇ ಶ್ಲೋಕಕ್ಕೆ ಹೋಗ್ತೀನಿ. ಈ 8ನೇ ಶ್ಲೋಕದಲ್ಲಿ ಅಂದ್ರೆ 8ನೇ ಮಂತ್ರದಲ್ಲಿ ಪರಮ ಪುರುಷೋತ್ತಮನಾದ ದೇವರಿಗೆ ಅಂದ್ರೆ ಶ್ರೀಕೃಷ್ಣನಿಗೆ ಮಾತ್ರ ಇರುವ ಅನನ್ಯವಾದ ಗುಣಗಳನ್ನು ಈ ಶ್ಲೋಕ ವಿವರಿಸುತ್ತೆ. ಇದರ ಮೂಲಕವಾಗಿ, ಈ ಶ್ಲೋಕದ ಮೂಲಕವಾಗಿ ನಮ್ಗೆ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಪರಬ್ರಹ್ಮನು ನಿರಾಕಾರ ಶಕ್ತಿ ಮಾತ್ರವಲ್ಲ, ಅವನು ಪೂರ್ಣ ವ್ಯಕ್ತಿ ಎನ್ನುವುದನ್ನು ಅವರು ಸಾಬೀತುಪಡಿಸ್ತಾ ಇದ್ದಾರೆ. ಸೊ ಈ ಅಂತಹ ವ್ಯಕ್ತಿತ್ವದ ದೈವಿಕ ಗುಣಗಳು ಏನು ಅಂದ್ರೆ, ದೈವಿಕ ದೇಹದ ಗುಣಗಳು ಏನು, ದೇಹ ಲಕ್ಷಣಗಳು ಹೇಗಿರ್ತವೆ ಅಂದ್ರೆ, ಇದು ಭಗವಂತ ದೇಹರಹಿತ, ಅಂದ್ರೆ ನಮ್ಮ ತರಹದ ದೇಹ ಇಲ್ಲ ಅಂತ, ಭೌತಿಕ ದೇಹ ಇಲ್ಲ ಅಂತಲ್ಲ, ಅವನಿಗೆ ದೇಹ ಇಲ್ಲ ಅಂತೆಲ್ಲ. ದೇಹ ಇದೆ ಭಗವಂತನಿಗೆ, ನಮ್ಮ ತರನೇ ದೇಹ ಇದೆ, ಆದ್ರೆ ನಮ್ಮ ತರಹ ಭೌತಿಕ ದೇಹ ಅಲ್ಲ. ಆತನ ದೇಹ ಮತ್ತು ಆತ್ಮ ಒಂದೇ ಆಗಿದೆ. ನಮ್ಮ ಆತ್ಮ ಏನು, 1,000 ಒಂದು ಕೂದಲನ್ನು ಎಳೆಯನ್ನು 10,000 ಪೀಸ್ಗಳನ್ನು ಮಾಡಿದ್ರೆ ಒಂದು ಪೀಸ್ನಷ್ಟು, ಒಂದು ಪಾದ ಅಷ್ಟು ನಮ್ದು ಅಷ್ಟೇ ನಮ್ದು ಆತ್ಮ. ಆದ್ರೆ ಭಗವಂತ ಸಂಪೂರ್ಣ ದೇಹವೇ ಆತ್ಮದು. ಆ ರೀತಿಯಾಗಿ ಭಗವಂತನ ಸಂಪೂರ್ಣ ದೇಹ ಮತ್ತು ಆತ್ಮ ಎಲ್ಲವೂ ಒಂದೇ. ಆ ದೇಹ ಏನಿದೆ ಸಂಪೂರ್ಣ ಚಿನ್ಮಯ ಸಚ್ಚಿದಾನಂದ ಸ್ವರೂಪ. ನಮ್ಮದು ಒಂದು ಕಣ ಮಾತ್ರ ಸಚ್ಚಿದಾನಂದ ಸ್ವರೂಪ, ಒಂದು ಆತ್ಮದ ಒಂದು ಕಣ ಮಾತ್ರ ಸಚ್ಚಿದಾನಂದ ಸ್ವರೂಪ. ಆದರೆ ಭಗವಂತನದು ಸಂಪೂರ್ಣ ದೇಹವೇ ಸಚ್ಚಿದಾನಂದ ಸ್ವರೂಪ. ನರಗಳು, ಸ್ನಾಯುಗಳು, ಅಸ್ಥಿ ಪಂಜರಗಳಂತ ಇದ್ದ ದೋಷಯುಕ್ತ ಜಡವಸ್ತುಗಳು, ಇವೆಲ್ಲ ಜಡವಸ್ತುಗಳು. ನರಗಳು, ಸ್ನಾಯುಗಳು, ರಕ್ತ ನಡೀತಾ, ರಕ್ತ ಓಡಾಡ್ತಾ ಇರೋದು, ತಲೆ, ಕೈ, ಕಾಲು, ಇವೆಲ್ಲ ಜಡವಸ್ತುಗಳು.
ಈ ಎಲ್ಲ ಜಡವಸ್ತುಗಳು ಜೊತೆಗೆ ಅಸ್ಥಿಪಂಜರಗಳು, ಮಾಂಸ ಖಂಡಗಳು ಇವೆಲ್ಲ ಸೇರಿದ್ರೆ ಇವೆಲ್ಲ ಒಂದು ಜಡವಸ್ತುಗಳು. ಈ ಜಡವಸ್ತುಗಳಲ್ಲಿ ಯಾವಾಗ ಈ ಜಡವಸ್ತುಗಳನ್ನು ತುಂಬಿದ ದೇಹದಲ್ಲಿ ಯಾವಾಗ ಆತ್ಮ ಎಂಟರ್ ಆಗುತ್ತೆ, ಅಂದ್ರೆ ಸಚ್ಚಿದಾನಂದ ಸ್ವರೂಪವಾದ ಆತ್ಮದ ಒಂದು ಕಿಡಿ ಎಂಟರ್ ಆಗುತ್ತೆ, ಆಗ ನಮಗೆ ಜೀವ ಬರುತ್ತೆ. ಸೊ ಅಂತಹ ದೋಷಯುಕ್ತ ಜಡವಸ್ತುಗಳಿಂದ ಕೂಡ ಯಾಂತ್ರಿಕ ರಚನೆಯನ್ನು ಭಗವಂತನ ದೇಹ ಹೊಂದಿಲ್ಲ. ಅದರಿಂದ ಒಂದು ಸಂಪೂರ್ಣ ದೇಹವೇ ಸಚ್ಚಿದಾನಂದ ಸ್ವರೂಪ. ಮತ್ತೆ ಕೊನೆಗೆ ಇನ್ನೊಂದು, ಅದು ಒಂದು ಮೊದಲನೇದು ದೇಹರಹಿತ. ಇನ್ನೊಂದು ಅವನ ಎರಡನೇ ದೇಹ ಲಕ್ಷಣ ಏನು ಅಂದ್ರೆ, ಭಗವಂತನ ದೇಹ ಶಾಶ್ವತವಾದದ್ದು. ನಮ್ಮ ತರ ವೃದ್ಧಾಪ್ಯ, ರೋಗ, ರುಜಿನಗಳು, ನಂತರ ಮರಣ ಇವ್ಯಾವುದೂ ಇಲ್ಲ ಅವನಿಗೆ. ಭಗವಂತನಿಗೆ ಅವನ ದೇಹ ಶಾಶ್ವತವಾಗಿದೆ, ಎಟರ್ನಲ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಶಾಶ್ವತವಾದದ್ದು. ಅದು ನಮ್ಗಿಂತ ಮೊದಲು ಇತ್ತು, ಸೃಷ್ಟಿಗಿಂತ ಮೊದಲು ಇತ್ತು, ಸೃಷ್ಟಿಯ ನಂತರವೂ ಇರುತ್ತೆ. ಅದು ಶಾಶ್ವತವಾಗಿರುತ್ತೆ. ಅದು ಸಂಪೂರ್ಣ ಮತ್ತು ಪರಿಪೂರ್ಣ ರೂಪವಾಗಿದೆ. ಮೂರನೇದು ಶ್ರೀಲ ಪ್ರಭುಪಾದರು ಹೇಳ್ತಾರೆ ಇಲ್ಲಿ ಶ್ಲೋಕದಲ್ಲಿ ಈ ಶ್ಲೋಕದಲ್ಲಿ ಏನಿದೆ ಅಂದ್ರೆ ತೇಜೋಮಯ. ಭಗವಂತ ಸಂಪೂರ್ಣ ಸ್ವಯಂ ಪ್ರಕಾಶಮಾನನಾಗಿದ್ದಾನೆ. 10,000 ಕೋಟಿ ಕೋಟಿಗಟ್ಟಲೆ ಸೂರ್ಯಗಳನ್ನು ಒಟ್ಟಿಗೆ ಹಾಕಿದ್ರು ಕೂಡ ಅಷ್ಟು ಪ್ರಕಾಶ ಭಗವಂತನ ಮುಂದೆ ಏನೂ ಇಲ್ಲ. ಭಗವಂತ ಅವೆಲ್ಲಕ್ಕಿಂತಲೂ ಪ್ರಕಾಶಮಾನವಾಗಿದ್ದಾನೆ ಮತ್ತು ಸರ್ವಶಕ್ತನಾಗಿದ್ದಾನೆ. ಎಲ್ಲ ಶಕ್ತಿಗಳ ಮೂಲ ಭಗವಂತನಿಂದಲೇ ಬರುತ್ತೆ. ಇದು ದೇಹದ ದೈವಿ ಲಕ್ಷಣಗಳ ಬಗ್ಗೆ ನೋಡ್ಕೊಂಡಿವಿ. ಹಾಗೆ ನೋಡ್ತಾ ಇದ್ರೆ ಮುಂದಕ್ಕೆ ಏನಂದ್ರೆ, ಭಗವಂತನ ದೇಹ ಎಂದ್ರೆ ಶುದ್ಧವಾಗಿದೆ. ಇದು ಪಾಪದ ಲವಲೇಶವೂ ಇರುವುದಿಲ್ಲ. ಇದು ಶುದ್ಧತೆ ಮತ್ತು ಪಾಪದ ಲೇಪವೇ ಇರುವುದಿಲ್ಲ. ಈ ಮಂತ್ರದ ಸಾರಾಂಶಗಳೇನಿದೆ, ಶುದ್ಧ ಅಂತ ಹೇಳಲಾಗಿದೆ. ಅಂದ್ರೆ ಪರಮಾತ್ಮನ ಸ್ವತಃ ಎಷ್ಟು ಪರಿಶುದ್ಧನಾಗಿದ್ದಾನೆಂದ್ರೆ, ಅವನ ಸಂಪರ್ಕಕ್ಕೆ ಬಂದ ಎಲ್ಲ ಅಶುದ್ಧ ವಸ್ತುಗಳು ಸಹ ಪವಿತ್ರವಾಗಿ ಹೋಗುತ್ತವೆ. ಸೊ ಈ ಉದಾಹರಣೆಗೆ ಈ ಶ್ಲೋಕದಲ್ಲಿ ಪ್ರಪೋರ್ಟ್ ಅಲ್ಲಿ ಶ್ರೀಲ ಪ್ರಭುಪಾದರು ಸೂರ್ಯನ ಉದಾಹರಣೆ ಕೊಟ್ಟಿದ್ದಾರೆ. ಸೂರ್ಯ ಪರಿಶುದ್ಧ. ಅವನ ಒಂದು ಬಿಸಿಲಿನ ತಾಪದಿಂದ ಎಷ್ಟು ಕೊಳಚೆ ನೀರನ್ನು ಕೂಡ ಅವನು ಪರಿಶುದ್ಧಗೊಳಿಸ್ತಾನೆ. ಸೊ ಆ ನೀರನ್ನು ಸ್ವಚ್ಛ ಮಾಡಿ ಅವನು ಆವಿಯಾಗಿ ರೂಪದಲ್ಲಿ ತಗೊಂಡ್ಬಿಡ್ತಾನೆ. ಸೊ ಅದರಿಂದ ಎಷ್ಟೇ ಅಂತಹ ಕೊಳಚೆ ಪ್ರದೇಶಗಳನ್ನು ಅವನು ಶುದ್ಧಪಡಿಸಿದ್ರು ಕೂಡ ಸೂರ್ಯ ಪರಿಶುದ್ಧವಾಗಿಯೇ ಇರ್ತಾನೆ. ಸೊ ಅದೇ ರೀತಿ ಭಗವಂತ ನಮ್ಮನ್ನೆಲ್ಲ ಎಷ್ಟು ನಾವು ಕರ್ಮಕಾಂಡಗಳನ್ನು ಮಾಡಿದೀವಿ, ನಮ್ಮನ್ನೆಲ್ಲ ನೋಡಿದ ತಕ್ಷಣ ನಾವೆಲ್ಲ ಪರಿಶುದ್ಧ ಆಗೋಗ್ತೀವಿ. ಆದ್ರೂ ಕೂಡ ಭಗವಂತ ಪರಿಶುದ್ಧವಾಗೇ ಇರ್ತಾನೆ, ಅವನು ಅಪರಿಶುದ್ಧ ಆಗೋದಿಲ್ಲ. ಮತ್ತೆ ಮುಂದನೇದು ಶ್ರೀಲ ಪ್ರಭುಪಾದ ಹೇಳ್ತಾರೆ, ಪಾಪರಹಿತ. ಅವನಿಗೆ ಪಾಪ ಕರ್ಮಗಳ ಲೇಪ ಎಂದಿಗೂ ಆಗುವುದಿಲ್ಲ. ಅವನು ಭೌತಿಕ ಧರ್ಮದ ನಿಯಮಗಳಿಂದ ನಿರ್ಬಂಧಿತನಾಗಿಲ್ಲ. ಅವನು ಭೌತಿಕ ಧರ್ಮದ ಬಂಧನಗಳ ಮಾಲೀಕ ಅವನು. ಆದ್ರಿಂದ ಅವನಿಗೆ ನಿರ್ಬಂಧ ಇಲ್ಲ. ಅವನು ಮಾಡುವ ಯಾವುದೇ ಕಾರ್ಯ ಆಗಿರ್ಲಿ, ಉದಾಹರಣೆಗೆ ಎಷ್ಟೋ ಚಿನ್ಮಯ ಲೀಲೆಗಳನ್ನು ಭಗವಂತ ಮಾಡಿದ್ದಾನೆ. ಅದು ಯಾವುದು ಜಡಲೋಕದ ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳ ಫಲಕ್ಕೆ ಒಳಪಡುವುದಿಲ್ಲ. ನಾವು ಭಗವಂತನ ಶ್ರೀಕೃಷ್ಣನ ಎಷ್ಟೋ ಲೀಲೆಗಳನ್ನು ನೋಡಿದ್ದೇವೆ, ಶ್ರೀಕೃಷ್ಣನ ಎಷ್ಟೋ ಲೀಲೆಗಳನ್ನು ಕೇಳಿದ್ದೇವೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಮತ್ತೆ ಮಹಾಭಾರತದಲ್ಲಿ ಎಷ್ಟೋ ಭಗವಂತನ ಲೀಲೆಗಳನ್ನು ಕೇಳಿದ್ದೀವಿ. ಈ ಎಲ್ಲಾ ಲೀಲೆಗಳು ಕೂಡ ಚಿನ್ಮಯ ಲೀಲೆಗಳು, ಯಾವುದೇ ಕರ್ಮಗಳ ಫಲಕ್ಕೆ ಒಳಪಡುವುದಿಲ್ಲ. ಯಾವುದೇ ಕರ್ಮ ಅಂದ್ರೆ ಕೆಟ್ಟ ಕರ್ಮನೂ ಇರೋದಿಲ್ಲ, ಒಳ್ಳೆ ಕರ್ಮನೂ ಇರೋದಿಲ್ಲ. ಯಾವ ಕರ್ಮಗಳ ಫಲಕ್ಕೂ ಭಗವಂತನ ಕರ್ಮಗಳು ಒಳಪಡುವುದಿಲ್ಲ. ಅದೇ ರೀತಿ ಆತನ ಆಶ್ರಯಕ್ಕೆ ಬಂದ ಯಾವುದೇ ಜೀವಿಗಳು ಕೂಡ ಯಾವುದೇ ಕರ್ಮದ ಫಲಗಳಿಂದ ಮುಕ್ತರಾಗೋಗ್ತಾರೆ. ಅದರಿಂದ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ. ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ, 66ನೇ ಶ್ಲೋಕದಲ್ಲಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣು ವ್ರಜ. ಅಂದ್ರೆ ನನಗೆ ಯಾರು ಶರಣಾಗ್ತಾರೆ ಅವರ ಸರ್ವ ಪಾಪಗಳನ್ನು ಮುಕ್ತ ಮಾಡ್ತೇನೆ ನಾನು ಅಂದ್ಬಿಟ್ಟು. ಅಹಂ ತ್ವಾಂ ಮೋಕ್ಷ ಇಚ್ಛಾಮಿ ಸರ್ವ ಪಾಪೇಭ್ಯೋ. ಅಂದ್ರೆ ಆ ಯಾವ ಜೀವಿ ನನಗೆ ಶರಣಾಗ್ತಾರೆ ಎಲ್ಲ ಪಾಪ ಕರ್ಮಗಳ ಪ್ರಭಾವದಿಂದ ಅವನನ್ನು ಮುಕ್ತ ಮಾಡ್ತೇನೆ ಅಂದ್ಬಿಟ್ಟು ಭಗವಂತ ಘೋಷಣೆ ಮಾಡಿದ್ದಾರೆ 18ನೇ ಅಧ್ಯಾಯದ ಕೊನೆಯಲ್ಲಿ ಭಗವದ್ಗೀತೆಯಲ್ಲಿ. ಸೊ ಈ ರೀತಿಯಾಗಿ ಹೇಗೆ ಭಗವಂತನ ಒಂದು ಇದಕ್ಕೆ ಬಂದ್ರೆ, ಯಾವುದು ಒಂದು ಮುಂದಕ್ಕೆ ಬಂದ್ರೆ, ಭಗವಂತನ ಒಂದು ಶರಣಾಗತರಾದ್ರೆ ಭಗವಂತನ ಎಲ್ಲ ಕರ್ಮಗಳಿಂದ ನಾವು ಮಾಡಿರುವ ಎಲ್ಲ ಐಹಿಕ ಕರ್ಮಗಳಿಂದ ನಾವು ಎಲ್ಲ ಫಲಗಳಿಂದ ಮುಕ್ತರಾಗ್ತೀವಿ. ಅದರಿಂದ ಒಳ್ಳೆ ಕರ್ಮನೂ ನಮ್ಗೆ ಸಿಗೋದಿಲ್ಲ, ಕೆಟ್ಟ ಕರ್ಮನೂ ಸಿಗೋದಿಲ್ಲ. ಅದು ವಿಕರ್ಮನೂ ಅಲ್ಲ, ಮತ್ತೆ ಅಕರ್ಮನೂ ಆಗಲ್ಲ. ಅದು ಬರೀ ಒಂದು ಭಗವಂತನ ಶುದ್ಧ ಕರ್ಮಕ್ಕೆ ಅದು ಒಳಗಾಗುತ್ತೆ. ಅಂದ್ರೆ ಭಗವಂತನ ಲೀಲೆಗಳಲ್ಲಿ ಅದು ಒಂದು ಸೇರ್ಬಿಡುತ್ತೆ. ಸೊ ನಮಗೆ ಅದರ ವಿಕರ್ಮ ಫಲಗಳು ಇಲ್ಲ, ಅದರಿಂದ ಬರುವ ಪುಣ್ಯ ಕರ್ಮಗಳಿಂದನೂ ನಮಗೆ ಯಾವುದೇ ರೀತಿಯ ಒಂದು ಪ್ರಭಾವದಲ್ಲಿ ನಾವಿರೋದಿಲ್ಲ.
ಪುಣ್ಯ ಕರ್ಮಗಳು ಮಾಡಿದ್ರು ಮತ್ತೆ ಇದೇ ಭೂಮಿಗೆ ಬಂದು ಒದ್ದಾಡ್ಬೇಕಲ್ವಾ? ಅದಕ್ಕೋಸ್ಕರ ಆ ಕರ್ಮಗಳಿಂದನೂ ಭಗವಂತ ನಮ್ಮನ್ನು ಮುಕ್ತನಾಗಿ ಮಾಡ್ತಾನೆ. ಮುಂದಿನದು ಸರ್ವೋಚ್ಚ ನಿರ್ವಾಹಕನ ಸ್ಥಾನ. ಭಗವಂತನ ಸ್ಥಾನ ಏನು? ಸರ್ವೋಚ್ಚ ನಿರ್ವಾಹಕ ಅಂದ್ರೆ ಮಾಸ್ಟರ್ ಕಂಟ್ರೋಲರ್. ಪೂರಾ ಸಂಪೂರ್ಣ ಸೃಷ್ಟಿಯಾಗಿರುವ ಸಂಪೂರ್ಣ ಬ್ರಹ್ಮಾಂಡಗಳ, ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳ ಸರ್ವೋಚ್ಚ ನಿರ್ವಾಹಕ, ಡೈರೆಕ್ಟರ್ ಅವನು ಭಗವಂತ. ಕೊನೆಗೆ ಭಗವಂತ ಈ ಕೊನೆಯ ಸಾಲು ಏನ್ ಹೇಳ್ತಾ ಇದೆ ಶ್ಲೋಕದಲ್ಲಿ ಅಂದ್ರೆ, ಈ ಭಗವಂತ ಸಮಸ್ತ ಜೀವಿಗಳ ಪೋಷಕ ಎನ್ನುವುದನ್ನು ಕೂಡ ಹೇಳುತ್ತೆ ನಮ್ಗೆ. ಅವನು ಈ ಶ್ಲೋಕದಲ್ಲಿ ಕೊನೆಯದ ಒಂದು ಲೈನ್ ಏನಿದೆ, ನಮ್ಗೆ ಕೊನೆಯ ಶಬ್ದಗಳೇನಿದೆ, ಸೊ ಅದರಲ್ಲಿ ಭಗವಂತ ಶತೀಭ್ಯ ಸಮಾಭ್ಯ ಅಂತ ಹೇಳ್ತಾ ಅಂದ್ರೆ ಎಲ್ಲವನ್ನು ಶಾಶ್ವತವಾದ ಕಾಲ ಎಲ್ಲಕ್ಕೂ ಕೂಡ ಅವನು ಯಥಾವತ್ತಾಗಿ ಅಂತಹ ಒಂದು ಭಗವಂತನನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಸೊ ಇಲ್ಲಿ ಭಗವಂತ ಸಮಸ್ತ ಜೀವಿಗಳ ಪೋಷಕ, ಅವನು ವಿವೇಕಿ, ಅವನು ಭೂತ ಭವಿಷ್ಯತ್ ಮತ್ತು ವರ್ತಮಾನದ ಸರ್ವಸ್ವವನ್ನು ಭಗವಂತ ಬಲ್ಲ. ಯಾಕಂದ್ರೆ ಅವನು ಯಾವಾಗ್ಲೂ ನಮಗೆ ಭೂತ, ಆದ್ರೆ ಭಗವಂತನಿಗೆ ಭೂತ ಇಲ್ಲ ಅಲ್ವಾ? ಸೊ ಅದರಿಂದ ನಮಗೆ ನಾವು ಹಿಂದಿನ ಜನ್ಮದಲ್ಲಿ ಏನಾಗಿದ್ವಿ ಅದು ನಮ್ಗೆ ಭೂತಕಾಲ, ಅಥವಾ ನೆನ್ನೆ ಏನ್ ಮಾಡಿದ್ವಿ ಅದು ಭೂತಕಾಲ ನಮಗೆ. ಆದ್ರೆ ಭಗವಂತ ಯಾಕೆ ಭೂತಕಾಲ ಅಂದ್ರೆ ನಾವು ಕ್ಷಯಿಸ್ತಾ ಇದ್ದೀವಿ ದಿನ 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 ದಿನ. ನಮ್ಮ ದೇಹ ಕ್ಷಯಿಸ್ತಾ ಇದೆ, ಒಂದ್ ದಿವಸ ನಮ್ಮ ದೇಹ ಇರೋದಿಲ್ಲ, ಬರೀ ಆತ್ಮ ಇರುತ್ತಷ್ಟೇ, ಆತ್ಮ ಬಿಟ್ಟು ಹೋಗುತ್ತೆ ದೇಹ. ಸೊ ಆದ್ರಿಂದ ನಮಗೆ ಮುಂದಿನ ಜನ್ಮದಲ್ಲಿ ಈ ಜನ್ಮದ ಒಂದು ದೇಹದಲ್ಲಿ ನಾವು ಏನೇನ್ ಮಾಡಿದ್ದೀವಿ, ಯಾವ ಕೆಲಸಗಳು ನೆನಪಿರೋದಿಲ್ಲ, ಎಂಥದ್ದು ಸ್ಮರಣೆ ಇರೋದಿಲ್ಲ ನಮ್ಗೆ. ಆದ್ರೆ ಭಗವಂತ ಹಾಗಲ್ಲ. ಸೊ ಅದೇ ಅವನಿಗೆ ಭೂತದ ಬಗ್ಗೆನೂ ಗೊತ್ತು, ಭೂತಕಾಲದ ಬಗ್ಗೆನೂ ಗೊತ್ತು, ಭವಿಷ್ಯತ್ ಕಾಲದ ಬಗ್ಗೆ ಗೊತ್ತು, ಈಗಿನ ಕಾಲ ಕೂಡ ಎಲ್ಲವನ್ನು ಗೊತ್ತು ಅವನಿಗೆ. ಸೊ ಅದರಿಂದ ಅವನು ಸರ್ವಜ್ಞ, ಎಲ್ಲವನ್ನು ಬಲ್ಲ ಸರ್ವಜ್ಞ. ಮತ್ತು ಭಗವಂತ ಅತ್ಯುನ್ನತ ಜ್ಞಾನದ ಮೂಲ. ಯಾರು ಸರ್ವಜ್ಞನಾಗಿರ್ತಾರೆ ಅವರೇ ಅತ್ಯುನ್ನತ ಜ್ಞಾನದ ಮೂಲ ಆಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಅವನು ಸರ್ವಜ್ಞ ಜ್ಞಾನ ಅವನು ಸರ್ವಜ್ಞ ಅಲ್ಲ ಅಂದ್ರೆ ಅವನಿಗೆ ಮುಂದಿಂದು ಏನೋ ಗೊತ್ತಿರೋದಿಲ್ಲ. ಸೊ ಅದರಿಂದ ಅವನು ಅತ್ಯುಚ್ಚರ ಜ್ಞಾನದ ಮೂಲ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಭಗವಂತ ಹಾಗಲ್ಲ, ಎಲ್ಲ ಅತ್ಯುನ್ನತ ಜ್ಞಾನದ ಮೂಲ. ಮತ್ತು ಭಗವಂತ ಸರ್ವೋಚ್ಚ ಅಧಿಪತಿ ಮತ್ತು ಸರ್ವಶಕ್ತ ನಿಯಂತ್ರಕ, ಮತ್ತು ಎಲ್ಲಕ್ಕೂ ಮೂಲ ಕಾರಣ ಅವನು, ಸರ್ವಕಾರಣ ಕಾರಣ ಭಗವಂತ. ಬ್ರಹ್ಮದೇವರು ಇದರಲ್ಲಿ ಬ್ರಹ್ಮ ಸಂಹಿತೆ ಹೇಳ್ತಾರೆ, ಈಶ್ವರ ಸಚ್ಚಿದಾನಂದ ರೂಪ ಸರ್ವಕಾರಣ ಕಾರಣ ಅಂತ. ಎಲ್ಲ ಕಾರಣಗಳಿಗೂ ಮೂಲ ಕಾರಣ ಭಗವಂತ. ಆಮೇಲೆ ಭಗವಂತ ಸರ್ವಶಕ್ತ ನಿಯಂತ್ರಕ, ಆತನಿಗೆ ಬೇರೆ ಯಾರು ಮೂಲವಿಲ್ಲ, ಅವನ ಮೇಲೆ ಯಾರು ಇಲ್ಲ. ಮತ್ತೆ ನಂತರ ಇನ್ನೊಂದು ಕೆಲಸ ಭಗವಂತನದ್ದು ಏನು ಅಂದ್ರೆ ಜೀವಿಗಳ ಪಾಲನೆ. ಯುಗಾಂತರಗಳಿಂದಲೂ ಸಮಸ್ತ ಜೀವಿಗಳು, ಲೆಕ್ಕವಿಲ್ಲದಷ್ಟು ಕೋಟ್ಯಾಂತರ ಬ್ರಹ್ಮಾಂಡಗಳಿದ್ದಾವೆ. ಕೋಟ್ಯಾಂತರ ಬ್ರಹ್ಮಾಂಡಗಳಲ್ಲಿ 84 ಲಕ್ಷ ಯೋನಿಗಳಲ್ಲಿ ವಿಧವಾದ ಜೀವಿಗಳಿದ್ದಾವೆ. ಎಷ್ಟು ಕೋಟಿಗಳು ಎಷ್ಟು ಇದ್ವು ಅಂದ್ರೆ ನಮ್ಮ ಭೂಮಿಯಲ್ಲಿ ನಾವು ಮಾಡಿರುವ ಯಾವ ಸೂಪರ್ ಕಂಪ್ಯೂಟರ್ ಅಲ್ಲೂ ಅದು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಎಷ್ಟು ಜೀವಿಗಳು ಎಷ್ಟು ಬ್ರಹ್ಮಾಂಡಗಳಿದ್ದಾವೆ. ಸೊ ಅಷ್ಟು ಜೀವಿಗಳಿದ್ದಾವೆ ಎಲ್ಲಾ ಕಡೆ. ಗಾಳಿಯಲ್ಲೂ ಜೀವಿಗಳಿದ್ದಾವೆ, ಬೆಂಕಿಯಲ್ಲೂ ಜೀವಿಗಳಿದ್ದಾವೆ, ನೀರಿನಲ್ಲೂ ಜೀವಿಗಳಿದ್ದಾವೆ, ಎಲ್ಲ ಲೋಕಗಳು ಜೀವಿಗಳಿದ್ದಾವೆ, ಎಲ್ಲ ಕಡೆ ಜೀವಿಗಳಿದ್ದಾವೆ. ಎಲ್ಲಾ ಕಡೆ ಜೀವಿಗಳು ಇದು ಶೀಲ ಪ್ರಭುಪಾದರು ಹೇಳ್ತಾರೆ, ಕಚ್ ತುಂಬಿಕೊಂಡಿದ್ದಾರೆ ಜೀವಿಗಳು ಅಂದ್ಬಿಟ್ಟು ಎಲ್ಲ ಕಡೆ. ಆ ಲೋಕಕ್ಕೆ ಇದಕ್ಕೆ ತಕ್ಕಂತ ದೇಹವನ್ನು ಅವರು ಪಡ್ಕೊಂಡಿರ್ತಾರೆ. ಬೆಂಕಿಯಲ್ಲೂ ಕೂಡ ಜೀವಿಗಳಿರ್ತಾರೆ, ಜೀವಿಗಳಿವೆ. ಸೊ ಅದನ್ನ ಈಗಿನ ಕಾಲದ ವಿಜ್ಞಾನಿಗಳು ಕೂಡ ಪ್ರೂವ್ ಮಾಡಿದ್ದಾರೆ, ಬೆಂಕಿಯಲ್ಲೂ ಕೂಡ ಜೀವಿಗಳಿದ್ದಾವೆ. ಎಷ್ಟೇ ಒಂದು ಸ್ಟರ್ಲೈಸ್ ಮಾಡಿದ್ರು ಕೂಡ ಮೆಡಿಕಲ್ ಎಕ್ವಿಪ್ಮೆಂಟ್ ಕೆಲವು ಜೀವಿಗಳು ಉಳ್ಕೊಳ್ತಾವಂತೆ, ಅದನ್ನ ಸಾಯಿಸ್ಲಿಕ್ಕೆ ಆಗೋದಿಲ್ಲ ಅಂತಾರೆ. ಸೊ ಆದ್ರೆ ಅವು ಮನುಷ್ಯರಿಗೇನು ಹಾರ್ಮ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ನಾವು ಇನ್ನೂ ಬದುಕಿದ್ದೇವೆ. ಇಲ್ಲ ಅಂದ್ರೆ ನಾವು ಆ ಜೀವಿಗಳಿಂದನೇ ನಮ್ಮ ಸತ್ತೋಗ್ತಾ ಇದ್ವಿ. ಸೊ ಗಾಳಿಯಲ್ಲೂ ಕೂಡ ಈ ಕೊರೋನಾ ವೈರಸ್ ಎಲ್ಲ ನಾವು ನೋಡಿದ್ವಿ, ಗಾಳಿಲಿ ಕೂಡ ಎಂತೆಂಥ ಜೀವಿಗಳಿದ್ದಾವೆ, ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅವು. ಸೊ ಅಂತಂತ ಜೀವಿಗಳಿದ್ದಾವೆ. ಆ ಗಾಳಿಯಲ್ಲಿರುವ ಜೀವಿಗಳು ದೇಹದೊಳಕ್ಕೆ ಹೋಗಿ ಡೆವಲಪ್ ಆದಾಗ ಅದನ್ನ ಬ್ಲಡ್ ಟೆಸ್ಟ್ ಮಾಡಿದ್ರೆ ನಮ್ಗೆ ಕೊರೋನಾ ವೈರಸ್ ಕಾಣಿಸುತ್ತೆ. ಗಾಳಿಯಲ್ಲಿ ಓಡಾಡ್ತಾ ಇರುವ ಜೀವಿ ನಮ್ಗೆ ಕಾಣಿಸೋದೇ ಇಲ್ಲ. ಸೊ ಈ ತರವಾದ ಒಂದು ಬೇಕಾದಷ್ಟು ಜೀವಿಗಳಿದ್ದಾವೆ. ಆದ್ರೆ ಈ ಎಲ್ಲಾ ಜೀವಿಗಳನ್ನು ಭಗವಂತ ಪಾಲನೆ ಮಾಡ್ತಾ ಇದ್ದಾನೆ. ಯಾವಾಗ ಮಾಡ್ತಾ ಇದ್ದಾನೆ? ಯುಗಾಂತರಗಳಿಂದ ಮಾಡ್ತಾ ಇದ್ದಾನೆ. ಟೈಮ್ ಇಮ್ಮೆಮೋರಿಯಲ್ ಅಂದ್ರೆ ಅನಂತ ಕಾಲದಿಂದ ಮಾಡ್ತಾ ಇದ್ದಾನೆ, ಮತ್ತು ಅನಂತ ಕಾಲದವರೆಗೂ ಎಲ್ಲರನ್ನೂ ಮೇಂಟೈನ್ ಮಾಡ್ತಾನೆ, ಜೀವಿಗಳ ಪಾಲನೆಯನ್ನು ಮಾಡ್ತಾನೆ. ಸೊ ಕೊನೆಗೆ ಈ ಶ್ಲೋಕದಲ್ಲಿ ಭಗವಂತನ ಶರಣಾಗತಿಯ ಮಹತ್ವದ ಬಗ್ಗೆ ಕೂಡ ಹೇಳುತ್ತೆ. ಅಂದ್ರೆ ಮುಕುಂದನಿಗೆ ಶರಣಾಗತರಾದ, ಮುಕುಂದ ಅಂದ್ರೆ ಭಗವಂತ, ಮುಕುಂದನಿಗೆ ಶರಣಾಗತನಾದ್ರೆ ಏನು ಸುಖ ಅಂತ ಶ್ರೀಲ ಪ್ರಭುಪಾದರು ಪರ್ಪೋರ್ಟಲ್ಲಿ ಹೇಳಿದ್ದಾರೆ. ಮೊದಲನೆಯದಾಗಿ ಸಮಸ್ತ ಋಣಗಳ ವಿಮೋಚನೆ. ಅದು ನಾವು 18.66ನೇ ಶ್ಲೋಕದಲ್ಲೂ ನೋಡಿದ್ವಿ, ಭಗವದ್ಗೀತೆ 18.66. ಸಮಸ್ತ ಋಣಗಳ ವಿಮೋಚನೆ ಅಂದ್ರೆ ಸಮಸ್ತ ಪಾಪಗಳ ವಿಮೋಚನೆ.
ಇಲ್ಲಿ ಸಮಸ್ತ ಋಣಗಳ ವಿಮೋಚನೆ ಬಗ್ಗೆ ಕೂಡ ಮಾತಾಡಲಾಗಿದೆ. ಸಮಸ್ತ ಋಣಗಳು ಏನಂದ್ರೆ ನಮಗೆ ಬೇಕಾದಷ್ಟು ಋಣಗಳಿರ್ತವೆ. ನಾವು ಮೊದಲನೇದಾಗಿ ದೇವತೆಗಳ ಋಣದಲ್ಲಿ ಇರ್ತೇವೆ. ಅವರು ನಮಗೆ ಗಾಳಿ, ನೀರು, ಬಿಸಿಲು ಎಲ್ಲ, ಚಂದ್ರನ ಬೆಳಕು ಎಲ್ಲವನ್ನು ಕೊಡ್ತಾರೆ. ಅವ್ಯಾವುದು ಕೊಡದೇ ಇದ್ರೆ ನಮಗೆ ಬದುಕಲಿಕ್ಕೆ ಆಗೋದಿಲ್ಲ. ಇಲ್ಲಿ ಸೂರ್ಯನ ಬೆಳಕು ಮತ್ತು ಚಂದ್ರನ ಬೆಳಕು ಇಲ್ಲದೆ ಇದ್ರೆ ತರಕಾರಿಗಳು ಬೆಳೆಯೋದಿಲ್ಲ, ಮತ್ತೆ ಅವುಗಳು ನಮ್ಗೆ ಮಳೆ ಬರುವುದಿಲ್ಲ. ಈ ರೀತಿಯಾಗಿ ನಮ್ಗೆ ಏನು ಮಾಡ್ಲಿಕ್ಕೆ ಹೋಗೋದ ಈ ಚಂದ್ರನ ಸೂರ್ಯನ ಬೆಳಕು ಇಲ್ಲದೆ ಇದ್ರೆ. ಬೆಳಕು, ಶಾಖ ಎಲ್ಲ ಬೇಕು ನಮ್ಗೆ. ಸೊ ಅದೇ ರೀತಿ ಪ್ರತಿಯೊಬ್ಬ ದೇವತೆಗಳಿಗೂ ಒಂದೊಂದು ಕೆಲಸವನ್ನು ಭಗವಂತ ವಹಿಸ್ಕೊಟ್ಟಿದ್ದಾನೆ. ಸೊ ಆ ಎಲ್ಲ ದೇವತೆಗಳಿಗೂ ಕೂಡ ನಾವು ಋಣಿಯಾಗಿರ್ತೇವೆ. ಆ ಎಲ್ಲ ದೇವತೆಗಳ ಋಣಿಯನ್ನು ನಾವು ಏನ್ ಮಾಡ್ಬೇಕು? ಯಜ್ಞಗಳ ಮೂಲಕ ದೇವತೆಗಳನ್ನು ತೃಪ್ತಿಪಡಿಸ್ಬೇಕು. ಆಮೇಲೆ ಋಷಿ ಮೂಲಗಳಿರ್ತವೆ ನಮಗೆ. ಆಮೇಲೆ ಪೂರ್ವಜರ ಮೂಲಗಳಿರ್ತವೆ, ಪೂರ್ವಜರ ಒಂದು ಋಣಗಳಿರ್ತವೆ. ಅಂದ್ರೆ ನಮ್ಮ ಪಿತೃ ಋಣಗಳು ಇರ್ತವೆ ನಮಗೆ. ಆಮೇಲೆ ಭಾತೃ ಋಣಗಳು ಅಂತಾರೆ. ಆಮೇಲೆ ಪ್ರಕೃತಿಯ ಋಣಗಳಿರ್ತವೆ. ಈ ರೀತಿಯಾಗಿ ಎಷ್ಟೆಷ್ಟು ಋಣಗಳು ನಮ್ಮಲ್ಲಿ ಇದೆ, ನಮ್ಮ ಮೇಲಿವೆ. ಸೊ ಎಲ್ಲ ಋಣಗಳನ್ನು ನಾವು ತೀರ್ಸ್ಬೇಕು. ಇಲ್ಲ ಅಂದ್ರೆ ನಮ್ಗೆ ಋಣ ವಿಮೋಚನೆ ಆಗೋದಿಲ್ಲ. ಇಲ್ಲ ಅಂದ್ರೆ ನಮ್ಗೆ ಪಿತೃಶಾಪಗಳು, ಆ ಶಾಪಗಳು, ಈ ಶಾಪಗಳು ಎಲ್ಲ ಬರುತ್ತವೆ ನಮ್ಗೆ. ಸೊ ಆದರೆ ಅವೆಲ್ಲ ಋಣಗಳನ್ನು ತೀರಿಸುವ ಕಷ್ಟಪಡುವ ಬದಲು ಭಗವಂತ ಹೇಳ್ತಾನೆ, ಮುಕುಂದನಿಗೆ ಶರಣಾಗತನಾದ್ರೆ ಆಯ್ತು. ಈ ಸಮಸ್ತ ಋಣಗಳ ವಿಮೋಚನೆ ಆಗ್ಬಿಡುತ್ತೆ. ಸೊ ಅದರಿಂದ ಎಲ್ಲರಿಗೂ, ಪೂರ್ವಜರಿಗೂ ಸಲ್ಲಿಸಬೇಕಾದ ಎಲ್ಲ ಕೃತಜ್ಞತೆಗಳ ಅತ್ಯುನ್ನತ ಅಭಿವ್ಯಕ್ತಿ ಏನು ಅಂದ್ರೆ ಭಗವಂತನಾದ ಮುಕುಂದನಿಗೆ ಶರಣಾಗತನಾಗುವುದು, ಕೃಷ್ಣನಿಗೆ ಶರಣಾಗತನಾಗುವುದು. ಸೊ ಭಗವದ್ಗೀತೆಯಲ್ಲಿ ಹೇಳಿದಂಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ. ಭಗವದ್ಗೀತೆ ಯಾರು ಮುಕುಂದನಿಗೆ ಶರಣಾಗ್ತಾರೆ ಅಂದ್ರೆ ಕೃಷ್ಣನಿಗೆ ಶರಣಾಗ್ತಾರೆ, ಎಲ್ಲ ಋಣಗಳು ಮತ್ತು ಕರ್ಮಗಳ ಬಂಧನಗಳಿಂದ, ಪಾಪ ಕರ್ಮಗಳ ಬಂಧನಗಳಿಂದ, ಪುಣ್ಯ ಕರ್ಮಗಳ ಬಂಧನಗಳಿಂದ ಎಲ್ಲಗಳಿಂದ ಅವನು ವಿಮೋಚನೆಗೊಳ್ತಾನೆ. ನಂತರ ಕೊನೆಗೆ ಭಗವಂತ ಈ ಅಪೂರ್ಣ ಸಾಧಕನ ಬಗ್ಗೆ ಕೂಡ ಇಲ್ಲಿ ಈ ಶ್ಲೋಕದಲ್ಲಿ, ಈ ಪರ್ಪಟಲ್ಲಿ ಸ್ವಲ್ಪ ಟಚ್ ಅಪ್ ಮಾಡಿದ್ದಾರೆ. ಅದರ ಬಗ್ಗೆ ಭಗವದ್ಗೀತೆಯಲ್ಲಿ ಕೂಡ ಭಗವಂತ ಹೇಳಿದ್ದಾನೆ. 3-4 ಶ್ಲೋಕದಲ್ಲಿ ಹೇಳಿದ್ದಾನೆ. ಅಪೂರ್ಣ ಸಾಧಕನ ಗತಿ. ಅರ್ಜುನ ಕೇಳುತ್ತಾನೆ, ಈ ಸಾಧನೆ ಮಾಡ್ತಾನೆ, ಆದ್ರೆ ಅವನು ಸಂಪೂರ್ಣ ಆಗುದಿಲ್ಲ ಅವನ ಸಾಧನೆ. ಇದೆಲ್ಲ ನಾವು ಕೂಡ ಈ ಶ್ಲೋಕಗಳು ಅಪ್ಲಿಕಬಲ್, ನಾವೆಲ್ಲರಿಗೂ ನಮ್ಗೆ ಆ ಶ್ಲೋಕಗಳು ಅಪ್ಲಿಕಬಲ್. ಸೊ ಅವನು ಸಂಪೂರ್ಣ ನಾವು ಸಾಧನೆ ಕಂಪ್ಲೀಟ್ ಮಾಡಕ್ ಆಗೋದಿಲ್ಲ ಒಂದ್ ಜನ್ಮದಲ್ಲಿ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡಿ, ಈ ಜನ್ಮದಲ್ಲಿ ಮುಗಿಸ್ಕೊಂಡ್ಬಿಡಿ. ಮತ್ತೆ ಮುಂದಿನ ಜನ್ಮ ಏನ್ ಬರುತ್ತೋ, ಹೇಗ್ ಬರುತ್ತೋ, ಎಲ್ಲಿ ಬರುತ್ತೋ ಯಾರಿಗ್ ಗೊತ್ತಿದೆ. ರಿಸ್ಕ್ ತಗೋಬೇಡಿ, ಡೋಂಟ್ ಟೇಕ್ ರಿಸ್ಕ್ ಅಂತಾರೆ ಶ್ರೀಲ ಪ್ರಭುಪಾದರು. ಸೊ ಈ ಜನ್ಮದಲ್ಲೇ ಸಾಧನೆಯನ್ನು ಮುಗಿಸ್ಬಿಡಿ, ಸಂಪೂರ್ಣ ಪ್ರಜ್ಞತೆಯನ್ನು ಮಾಡಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಗೋಲೋಕಕ್ಕೆ ಹೊರಟೋಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ಕೆಲವು ಸಾರಿ ಕಾರಣಾಂತರವಾದ ಕಾರಣಗಳಿಂದ ನಾವು ಸಂಪೂರ್ಣವಾಗಿ ಸಾಧಿಸ್ಲಿಕ್ಕೆ ಆಗಲ್ಲ. ನಮ್ಗೆ ಅವಾಗ ಏನಾಗುತ್ತೆ, ಅವಾಗ ಆತನ ಏನಾಗಿರ್ತಾನೆ, ಅವನು ಪಾಪರಹಿತನಾಗಿರ್ತಾನೆ. ಅಂತಹ ಜೀವಿ ಯಾಕೆ ಪಾಪರಹಿತನಾಗಿರ್ತಾನೆ ಅಂದ್ರೆ, ಕೇವಲ ಒಂದು ಸಾರಿ ಕೃಷ್ಣನ ನಾಮಸ್ಮರಣ ಮಾಡಿದ್ರೆ ಪಾಪರಹಿತನಾಗ್ತಾನೆ. ಅದು ಕಲಿಯುಗದಲ್ಲಿ ತುಂಬಾ ಸುಲಭ. ಅಂದ್ರೆ ಈ ಕೃಷ್ಣನ ನಾಮ ಏನಿದೆ, ಭಗವಂತನ ನಾಮಸ್ಮರಣೆಯಿಂದ ಎಲ್ಲಾ ಯುಗಗಳಲ್ಲೂ ಅದಕ್ಕೆ ಅಷ್ಟು ಇದಿದೆ, ಶಕ್ತಿ ಇದೆ ಭಗವಂತನ ನಾಮಸ್ಮರಣೆಯಿಂದ. ಭಗವಂತನ ನಾಮ ಬೇರೆ ಇಲ್ಲ, ಭಗವಂತ ಬೇರೆ ಇಲ್ಲ. ಎಲ್ಲಾ ಯುಗಗಳಲ್ಲೂ ಕೂಡ ಅಷ್ಟೇ ಇದೆ. ಇದು ಏನು ಸತ್ಯಯುಗದಿಂದ ಹಿಡಿದು ಕಲಿಯುಗದವರೆಗೂ 4 ಯುಗಗಳಲ್ಲೂ ಕೂಡ ಭಗವಂತನ ನಾಮಸ್ಮರಣೆಯಿಂದ ನಿಮಗೆ ಸದ್ಗತಿ ಪ್ರಾಪ್ತಿಯಾಗುತ್ತೆ. ಆದ್ರೆ ಈ ಬೇರೆ ಯುಗಗಳಲ್ಲಿ ಸುಮಾರು ಜನ ಏನಿದ್ದಾರೆ, ಅವರಿಗೆ ಇಷ್ಟು ಸುಲಭವಾಗಿ ಸಿಗುವ ಕೆಲಸ ಅವ್ರಿಗೆ ಇಷ್ಟ ಆಗುದಿಲ್ಲ. ಅವರು ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ನಾವು ಯಜ್ಞ ಮಾಡ್ಲೇಬೇಕು, 1000 ವರ್ಷ ತಪಸ್ ಮಾಡ್ಲೇಬೇಕು, ಆ ರೀತಿಯ ಒಂದು ಮನಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ಸೊ ಆದ್ರಿಂದ ಅವರಿಗೆ ಭಗವಂತನ ನಾಮದ ಮೇಲೆ ಆಸಕ್ತಿನೇ ಬರೋದಿಲ್ಲ ಅಂತ. ಅಂದ್ರೆ ಅವರು ನಮಗಿಂತ ಎಷ್ಟೋ ಉತ್ತಮರು, ಉಳಿದ ಇದರಲ್ಲಿ 3 ಯುಗಗಳಲ್ಲಿ ಹುಟ್ಟಿದವರು. ಆದ್ರೆ ಅವ್ರಿಗೂ ಕೂಡ ಭಗವಂತನ ನಾಮ ಒಂದು ಸ್ಮರಣೆ ಮಾಡ್ಬೇಕು ಅಂತ ಅನ್ಸೋದೇ ಇಲ್ವಂತ. ನೋಡಿ ಹೇಗಿದೆ ಕಥೆ. ಹೇಗೆ ಭಾಗವತದಲ್ಲಿ ಇದು ವೇದವ್ಯಾಸರು ಬರೀತಾರೆ ಅಂದ್ರೆ, ಅವ್ರಿಗೂ ಕೂಡ ಭಗವಂತನ ನಾಮಸ್ಮರಣೆ ಮಾಡಿಸ್ಬೇಕು ಅನ್ಸೋದಿಲ್ವಂತೆ. ಅಂದ್ರೆ ಅದಕ್ಕಿಂತ ಅವರು ಕಷ್ಟಕರವಾದ ಅಷ್ಟಾಂಗ ಯೋಗಗಳನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇಂತಹ ಒಂದು ಸ್ಥಿತಿ ನಮ್ಮದು. ಈಗಿನ ಕಾಲದಲ್ಲೂ ಕೂಡ, ಆಗಿನ ಕಾಲ ಬಿಡಿ, ಈಗಿನ ಕಾಲದಲ್ಲೂ ಕೂಡ ಯಾರಿಗಾದ್ರು ನೀವು ಹೇಳಿದ್ರೆ, ಹರಿನಾಮ ಮಾಡು, ಹರಿ ಕೃಷ್ಣ ಮಹಾಮಂತ್ರವನ್ನು ಜಪಿಸು ಅಂದ್ರೆ, ಅಯ್ಯೋ ಇದರಿಂದ ಏನಾಗುತ್ತೆ, ನಾವು ಆ ಯಜ್ಞ ಮಾಡಬೇಕು, ಈ ಹೋಮ ಮಾಡಬೇಕು ಅಂತ ಹೇಳಿ 1000 ಗಟ್ಟಲೆ, ಲಕ್ಷಾಂತರ ಗಟ್ಟಲೆ ಸುರಿದು ಬಿಟ್ಟು ಹೋಮ ಯಾಗಾದಿಗಳನ್ನು ಮಾಡ್ತಾರೆ. ಸೊ ಅದರಿಂದ ಆಗ ಅವರಿಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅದ್ರ ನಿಜವಾಗಿ ಮನಸ್ಸಿಗೆ ಯಾವಾಗ ಶಾಂತಿ ಸಿಗುತ್ತೆ, ಯಾವಾಗ ನಾವು ಮುಕುಂದನ ಒಂದು ಪಾದಕಮಲಗಳಲ್ಲಿ ಶರಣಾಗ್ತೇವೆ. ಸೊ ಆದ್ರಿಂದ ಈ ಪ್ರಯತ್ನ ಏನ್ ಮಾಡುತ್ತೆ, ನಾವು
ನಾವು ಅಪೂರ್ಣ ಸಾಧನೆ ಮಾಡಿ ಮರಣ ಹೊಂದಿದ್ರು ಕೂಡ ಭಗವಂತನು ಆ ಪ್ರಯತ್ನವನ್ನು ಎಂದಿಗೂ ವ್ಯರ್ಥವಾಗ್ಲಿಕ್ಕೆ ಬಿಡುವುದಿಲ್ಲ. ಅವನಿಗೆ ಪ್ರತಿಯೊಂದನ್ನು ಕೌಂಟಿಂಗ್ ಇಟ್ಟಿರ್ತಾನೆ ಭಗವಂತ. ಬದಲಾಗಿ ಜೀವಿ ತನ್ನ ಸಾಧನೆಯನ್ನು ಸಂಪೂರ್ಣಗೊಳಿಸ್ಲಿಕ್ಕೆ ಏನ್ ಮಾಡ್ತಾನೆ, ಮುಂದಿನ ಜನ್ಮಗಳಲ್ಲಿ ಅವನಿಗೆ ಒಂದು ಉತ್ತಮವಾದ ಪವಿತ್ರವಾದ ಪರಿಸರದಲ್ಲಿ ಅಥವಾ ಉತ್ತಮ ಒಂದು ಫ್ಯಾಮಿಲಿ ಅಂತ ಏನ್ ಹೇಳ್ತೀವಿ ನಾವು, ಉತ್ತಮ ಒಂದು ಸಂಸಾರದಲ್ಲಿ, ಅಂದ್ರೆ ತಂದೆ ತಾಯಿಗಳು ಆಲ್ರೆಡಿ ಭಕ್ತರಾಗಿರ್ಬೋದು ಅಥವಾ ಅವರು ಉತ್ತಮ ಸಾಮಾಜಿಕ ಪರಿಸ್ಥಿತಿಯಲ್ಲಿರ್ಬೋದು, ಅಲ್ಲಿಂದ ಅವರಿಗೆ ಈ ಸಾಧನೆಯನ್ನು ಸುಲಭವಾಗಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಅವರಿಗೆ ಅಂತಹ ಜೀವಿಗಳಿಗೆ ಅನುಕೂಲ ಆಗುತ್ತೆ. ಸೊ ಭಗವಂತ ಇದರ ಬಗ್ಗೆ ಕೂಡ ಭಗವದ್ಗೀತೆಯಲ್ಲಿ ಸಂಪೂರ್ಣವಾದ ವಿವರಣೆಯನ್ನು ಕೊಟ್ಟಿದ್ದಾನೆ. ಆದ್ರಿಂದ ಭಗವಂತನ ರಕ್ಷಣೆಯಲ್ಲಿ ನಾವು ಒಂದು ಸಾರಿ ಸಿಕ್ಕೊಂಡಿವೆ ಅಂದ್ರೆ ಭಗವಂತನೇ ನಮ್ ಕೈ ಬಿಡೋದಿಲ್ಲ. ಅವನು ಎಷ್ಟು ಕರುಣಾಮಯಿ. ನಾವು ಕೈ ಬಿಟ್ಟರು ಕೂಡ ಭಗವಂತ ನಮ್ಮ ಕೈ ಬಿಡೋದಿಲ್ಲ. ಅವನ ರಕ್ಷಣೆ ಯಾವಾಗ್ಲೂ ಸಂಪೂರ್ಣವಾಗಿರುತ್ತೆ. ಮತ್ತೆ ಯಾವುದು ಇದರಲ್ಲಿ ಪೋಟಾಗೇಟಿ ಇಲ್ಲ, ಅದರಲ್ಲಿ ಸಂಪೂರ್ಣ ನಿಷ್ಕಪಟ. ಸೊ ಈ ರೀತಿಯಾಗಿ ಈ ಶ್ಲೋಕದಲ್ಲಿ ನಾವು ಸುಮಾರು ವಿಷಯಗಳನ್ನು ತಿಳ್ಕೊಂಡ್ವಿ. ಯಾರಿಗಾದ್ರೂ ಏನಾದ್ರೂ ಆಡ್ ಮಾಡ್ಲಿಕ್ಕಿದೆಯಾ ಈ ಶ್ಲೋಕದಲ್ಲಿ? ಏನಾದ್ರೂ ಬಿಟ್ಟಿದೀವ? ಹರಿಕೃಷ್ಣ ಪ್ರಭುಜಿ, ಹೇಳಿ. ಇದು ಅಂದ್ರೆ ಬೇರೆ ಬೇರೆ ಹವಾಮಾನ ತಾಪಮಾನಗಳಿರುವಂತಹ ಗ್ರಹಗಳಲ್ಲಿ ಜೀವಿಗಳು ಇದ್ರು ಅಂತಾರೆ. ಅವು ಮೆಟಮಾಫಿಸಿಸ್ ಆಗಿ ಇರ್ತಾವಲ್ಲ ಪ್ರಭುಜಿ, ತಮ್ಮ ದೇಹದ ಬಗ್ಗೆ? ಅದು ಹಾಗೆ ಕರೆಕ್ಟ್. ನೀವು ಹೇಳಿದ್ದು ಒಂದು ರೀತಿ ಕರೆಕ್ಟ್. ಅದು ಭಾಗವತದ ಪ್ರಕಾರ ಅದು ಹೇಗೆ ಅಂದ್ರೆ, ಪ್ರತಿಯೊಂದು ಈ ಮಂಡಲಗಳೇನಿದಾವೆ, ಬ್ರಹ್ಮಾಂಡ ಮಂಡಲಗಳೇನಿದಾವೆ, ಪ್ರತಿಯೊಂದು ಬ್ರಹ್ಮಾಂಡವು ಬೇರೆ ಬೇರೆ ರೀತಿಯಲ್ಲಿ ಇದೆಯಂತೆ. ಎರಡು ಬ್ರಹ್ಮಾಂಡಗಳು ಒಂದೇ ರೀತಿ ಇಲ್ವಂತೆ. ಇಲ್ಲ. ಸೊ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳು ಎಲ್ಲ ಬ್ರಹ್ಮಾಂಡಗಳಲ್ಲೂ ಕೂಡ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳು, ಪ್ರತಿಯೊಂದು ಬ್ರಹ್ಮಾಂಡವು ಬೇರೆ ಬೇರೆ ರೀತಿಯ ವಾತಾವರಣವನ್ನು ಹೊಂದಿದೆಯಂತೆ. ಅದೇ. ಓಕೆ. ಸೊ ಆ ಬೇರೆ ಬೇರೆ ವಾತಾವರಣಕ್ಕೆ ತಕ್ಕಂತೆ ನಮ್ಮ ಜೀವಿಗಳು, ನಮ್ಮ ಆಸೆ ಆಕಾಂಕ್ಷೆಗಳು ಏನಿರ್ತವೆ ಅದಕ್ಕೆ ತಕ್ಕಂತ ದೇಹಗಳನ್ನು ಅಂತಹ ವಾತಾವರಣದಲ್ಲಿ ಪಡಿಲಿಕ್ಕೆ ಸಾಧ್ಯ. ಅಡಾಪ್ಟ್ ಮಾಡ್ಕೊಂಡ್ಬಿಡುತ್ತೆ. ಅಡಾಪ್ಟ್ ಮಾಡ್ಕೋಬೇಕಂದ್ರೆ ಅಡಾಪ್ಟ್ ಮಾಡ್ಕೊಳಕ್ ಆಗುವಂತ ದೇಹವನ್ನ ಭಗವಂತ ಕೊಡ್ತಾನೆ. ಸೊ ಇವಾಗ ನಿಮಗೆ ಯಾವುದೋ ಒಂದು ಆಸೆ ಇರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನ ನೀವು ಕಂಪ್ಲೀಟ್ ಮಾಡಕ್ ಆಗಿಲ್ಲ ಈ ಜನ್ಮದಲ್ಲಿ. ನಿಮ್ಮ ದೇಹ ತ್ಯಾಗ ಮಾಡುವಾಗ ನಿಮ್ಗೆ ಆತರ ಒಂದು ಆಸೆ, ಆತರ ಕರ್ಮಗಳನ್ನು ನಾವು ಮಾಡಿರ್ತೀವಿ ಅಂತ ಇಟ್ಕೊಳ್ಳೋಣ. ಆ ಕರ್ಮಗಳಿಗೆ ಈ ಭೂಮಿಯಲ್ಲಿ ನಿಮ್ಗೆ ಬದುಕ್ಲಿಕ್ಕೆ ಆಗೋದಿಲ್ಲ. ಆ ಕರ್ಮಗಳ ಫಲಗಳನ್ನು ನೀವು ಎಂಜಾಯ್ ಮಾಡ್ಲಿಕ್ಕೆ ನಿಮ್ಗೆ ಬೇರೆ ತರ ಭೂಮಿ ಬೇಕು, ಬೇರೆ ತರ ಗ್ರಹ ಬೇಕು, ಬೇರೆ ತರ ಇದು ಬ್ರಹ್ಮಾಂಡವೇ ಬೇಕು ನಿಮ್ಗೆ. ಬ್ರಹ್ಮಾಂಡವೇ ಬೇಕು. ಅದರಿಂದ ಭಗವಂತ 84 ಲಕ್ಷ ಯೋನಿಗಳು ಮತ್ತೆ ಮೂರು ಇವು ಏನು ನಮ್ಮ ಮೂರು ತ್ರಿಗುಣಗಳು ಮತ್ತು 24 ಏನು ಇದಿದಾವೆ ನಮ್ದು ಇಂದ್ರಿಯಗಳು, ಗುಣಗಳು ಎಲ್ಲವನ್ನು ಸೇರಿಸಿ ಅದರ ಕಾಂಬಿನೇಷನ್ ನಾವು ಮಾಡಿದ್ರೆ ಅದು ಎಷ್ಟೋ ಕೋಟಿಗಾಗುತ್ತೆ. ಲಕ್ಷಾಂತರ ಕೋಟಿಗಳಷ್ಟು ಕಾಂಬಿನೇಷನ್ಗಳಾಗುತ್ತೆ. ಅಷ್ಟು ಕಾಂಬಿನೇಷನ್ಗಳಿಗೆ ಅಡ್ಜಸ್ಟ್ ಆಗುವಂತಹ ಗ್ರಹಗಳನ್ನು, ಬ್ರಹ್ಮಾಂಡಗಳನ್ನು ಭಗವಂತ ಸೃಷ್ಟಿಸಿ ನಮಗ್ ಕೊಟ್ಟಿದ್ದಾನೆ. ನಾವು ಓಕೆ, ನೀವು ಹೋಗಿ ಎಂಜಾಯ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿ. ಯಾಕಂದ್ರೆ ನಾವು ಎಂಜಾಯ್ ಮಾಡಕ್ ಅಂದ್ಕೊಂಡ್ ಬಂದಿದೀವಿ ಇಲ್ಲಿ. ನಾವು ನಮಗೆ ಇದು ಎಂಜಾಯ್ಮೆಂಟ್ ಅಲ್ಲ ಅಂತ ಗೊತ್ತಿಲ್ಲ. ಅದು ನಮ್ಗೆ ಅದು ಏನು ಹೇಳ್ತಾರಲ್ಲ, ದೂರದ ಬೆಟ್ಟ ನುಣ್ಣಗೆ ಅಂದ್ಬಿಟ್ಟು ಹಾಗೆ ನಾವು ಇಲ್ಲಿ ಬಂದ್ಬಿಟ್ಟಿದೀವಿ. ಸೊ ಈಗ ನಾವು ವಾಪಸ್ ಹೋಗ್ಬೇಕು. ಈಗ ನಮಗ್ ಗೊತ್ತಾಗಿದೆ ಇಲ್ಲಿ. ಆದ್ರೆ ನೀವು ಯಾವುದೇ ಬ್ರಹ್ಮಾಂಡಕ್ಕೆ ಹೋಗಿ, ಯಾವುದೇ ಈ ಲೋಕದಲ್ಲಿ, ಈ ಮೃತ್ಯು ಲೋಕದಲ್ಲಿ ಯಾವುದೇ ಬ್ರಹ್ಮಾಂಡಕ್ಕೆ ಹೋಗಿ, ಆ ಬ್ರಹ್ಮ ಭುವನ ಲೋಕ ಅಂದ್ರೆ ಬ್ರಹ್ಮನ ಲೋಕದಿಂದ ಹಿಡಿದು ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಒಬ್ಬ ಬ್ರಹ್ಮ ಇರ್ತಾನೆ. ಸೊ ಆ ಬ್ರಹ್ಮನ ಒಂದು ಸೈಜು ಕೂಡ ಅಂದ್ರೆ ಬ್ರಹ್ಮನಿಗೆ ಎಷ್ಟು ತಲೆಗಳಿರ್ತವೆ ಅಷ್ಟು ದೊಡ್ಡದಾಗಿ ಆ ಬ್ರಹ್ಮಾಂಡ ಇರುತ್ತೆ. ದೊಡ್ಡ ಬ್ರಹ್ಮಾಂಡದಲ್ಲಿ ದೊಡ್ಡ ತಲೆಗಳಿರ್ತವೆ, ಅಂದ್ರೆ 1000 ತಲೆ 10,000 ತಲೆ ಇರುವ ಬ್ರಹ್ಮಗಳು ಇರ್ತಾರೆ. ನಮ್ಮಲ್ಲಿ 4 ತಲೆಗಳ ಬ್ರಹ್ಮ ನಮ್ಮ. ಓಕೆ. ಸೊ ನಮಗಿಂತ ಸಣ್ಣ ಸೈಜಿನ ಬ್ರಹ್ಮಾಂಡಗಳು ಇವೆ. ಅಲ್ಲಿ 1 ತಲೆಯ ಬ್ರಹ್ಮ ಇರ್ತಾರೆ, 1 ತಲೆ 2 ತಲೆಯ ಬ್ರಹ್ಮ ಇರ್ತಾರೆ. ಸೊ ಅಂದ್ರೆ ಈಗ ನೀವು ಯಾವ್ದಾದ್ರು ಒಂದು ಈ ಪೊಲೀಸ್ ಇಲಾಖೆಗೆ ಹೋದ್ರೆ ಅವ್ರದ್ದು ಪೊಸಿಷನ್ ಮೇಲೆ ಅವ್ರಿಗೊಂದು ರ್ಯಾಂಕ್ ಕೊಟ್ಟಿರ್ತಾರೆ, ಅವ್ರು ಪಟ್ಟಿಗಳು ಹಾಕಿರ್ತಾರೆ, ಸ್ಟಾರ್ಸ್ ಹಾಕಿರ್ತಾರೆ, ನೋಡಿರ್ಬೋದು, ಸ್ಟಾರ್ಸ್ ಹಾಕಿರ್ತಾರೆ. ಸೊ ಹಾಗೆ ರೀತಿ ಬ್ರಹ್ಮನಿಗೂ ಸ್ಟಾರ್ಸ್ ಕೊಟ್ಟಿರ್ತಾರೆ, 10,000 ಸ್ಟಾರ್ಸ್ ಅವ್ರಿಗೆ. ಅಷ್ಟು ದೊಡ್ಡ ಬ್ರಹ್ಮಾಂಡ ಒಂದು. ಸೊ ಇದೆಲ್ಲ ಭಾಗವತಮಲ್ಲಿ ಇದೆ. ಸೊ ನಿಧಾನವಾಗಿ ಓದ್ಕೋಬೇಕು ನಾವೆಲ್ಲ. ಸೊ ಇನ್ನೇನಾದ್ರೂ ಇದೆಯಾ ಪ್ರಶ್ನೆ? ಇದು 9ನೇ ಶ್ಲೋಕ 8ನೇ ಶ್ಲೋಕದಲ್ಲಿ ಎಲ್ರಿಗೂ ಅರ್ಥ ಆಯ್ತಲ್ಲ? ಸೊ 9ನೇ ಶ್ಲೋಕಕ್ಕೆ ಹೋಗೋಣ. ಕಾಣಿಸ್ತಾ ಇದೆ 9ನೇ ಶ್ಲೋಕ? ಕಾಣಿಸ್ತಾ ಇದೆ ಪ್ರಭುಜಿ.
ಹರೇ ಕೃಷ್ಣ. ಶ್ಲೋಕ 9, ಮಂತ್ರ 9. ಅಂಧಂ ತಮಃ ಪ್ರವಿಶಂತಿ ಯೇ ವಿದ್ಯಾಮುಪಾಸತೆ ತಥೋ ಭೂಯ ಇವ ತೇ ತಮೋ ಯ ಉ ವಿದ್ಯಾಯಮೃತಾಃ. ಈಗ ರಿಪೀಟ್ ಮಾಡೋಣ. ಅಂಧಂ ತಮಃ ಪ್ರವಿಶಂತಿ ಅಂಧಂ ತಮ ಪ್ರವಿಶ್ಯಂತಿ ಯೇ ಅವಿದ್ಯಾಮುಪಾಸತೆ ಯೇ ಅವಿದ್ಯಾಮುಪಾಸತೆ ತತಃ ಭೂಯಃ ಇವ ಅಂತೆ ತಥೋ ಭೂಯ ಇವ ತೇ ತಮ್ ತಮೋ ತಮೋ ಯೇ ಉ ವಿದ್ಯಾಯಮೃತಾಃ. ತಮೋ ಯಾವು ವಿದ್ಯಾಯಾಂ ರತಾಃ. ಎಲ್ಲರೂ ರಿಪೀಟ್ ಮಾಡಿ. ಅಂಧಂ ತಮಃ ಪ್ರವಿಶಂತಿ ಅಂಧಂ ತಮ ಪ್ರವಿಶಂತಿ ಅವಿದ್ಯಾಮುಪಾಸತೆ ಯೇ ಅವಿದ್ಯಾಮುಪಾಸತೆ. ಅಂಧಂ ತಮಃ ಪ್ರವಿಶಂತಿ ಯೇ ವಿದ್ಯಾಮುಪಾಸತೆ ಅಂಧಂ ತಮ ಪ್ರವಿಶಂತಿ ಯೇ ಅವಿದ್ಯಾಮುಪಾಸತೆ ತತಃ ಭೂಯಃ ಇವ ಅಂತತೆ ತಥೋ ಭೂಯ ಇವಾಂತತೆ ತಮಃ ಯೇ ಉ ವಿದ್ಯಾಯಾಮೃತಾಃ. ತಮ ಏವ ವಿದ್ಯಾಯಾಂ ರತಾಃ. ಅಂಧಂ ಅಜ್ಞಾನದ, ಅಂಧಂ ಅಜ್ಞಾನದ, ತಮಃ ಕತ್ತಲೆಯನ್ನು, ತಮಃ ಕತ್ತಲೆಯನ್ನು ಪ್ರವಿಶಂತಿ ಪ್ರವೇಶಿಸುತ್ತಾರೆ. ಪ್ರವಿಶಂತಿ ಪ್ರವೇಶಿಸುತ್ತಾರೆ. ಯೇ ಯಾರು, ಏ ಯಾರು ಅವಿದ್ಯಾಂ ಅವಿದ್ಯೆಯನ್ನು, ಅವಿದ್ಯಾಂ ಅವಿದ್ಯೆಯನ್ನು ಉಪಾಸತೆ ಉಪಾಸನೆ ಮಾಡುವರು. ಉಪಾಸತೆ ಉಪಾಸನೆ ಮಾಡುವರು. ತತ ಅದಕ್ಕಿಂತ, ತಥಾ ಅದಕ್ಕಿಂತ, ಭೂಯಃ ಇನ್ನೂ ಹೆಚ್ಚು, ಭೂಯಃ ಇನ್ನೂ ಹೆಚ್ಚು, ಇವ ಅಂತತೆ ಇವ ಅಂತತೆ ಅವರು, ಅಂತೆ ತೇ ಅವರು, ತಮಃ ಕತ್ತಲೆಯನ್ನು, ತಮಃ ಕತ್ತಲೆಯನ್ನು, ಯೇ ಯಾರು, ಹೇ ಯಾರು ಉ ಸಹ, ಉ ಸಹ, ವಿದ್ಯಾಯಾಂ ವಿದ್ಯೆಯಲ್ಲಿ, ವಿದ್ಯಾಯಾಂ ವಿದ್ಯೆಯಲ್ಲಿ, ರತ ನಿರತರಾಗಿರುವರು. ರತ ನಿರತರಾಗಿರುವರು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಓದಲಿಕ್ಕೆ ಮನಸ್ಸಿದ್ದವರು ಹ್ಯಾಂಡ್ ರೈಸ್ ಮಾಡಿ. ಅನುವಾದ: ಯಾರು ಅವಿದ್ಯೆಯ ಕಾರ್ಯಗಳಲ್ಲಿ ತೊಡಗಿರುವರೋ ಅವರು ಅಜ್ಞಾನಾಂಧಕಾರದ ಪ್ರದೇಶವನ್ನು ಪ್ರವೇಶಿಸುತ್ತಾರೆ. ಜ್ಞಾನವೆನ್ನಿಸಿಕೊಂಡಿರುವುದರಲ್ಲಿ ತೊಡಗಿರುವರಂತೂ ಇನ್ನೂ ಕೀಳು. ರಿಪೀಟ್ ಮಾಡೋಣ ಈಗ ಅನುವಾದವನ್ನು. ಯಾರು ಅವಿದ್ಯೆಯ ಕಾರ್ಯಗಳಲ್ಲಿ ತೊಡಗಿರುವರೋ, ಯಾರು ಅವಿದ್ಯೆಯ ಕಾರ್ಯಗಳಲ್ಲಿ ತೊಡಗಿರುವರೋ ಅವರು ಅಜ್ಞಾನಾಂಧಕಾರದ ಪ್ರದೇಶವನ್ನು ಪ್ರವೇಶಿಸುತ್ತಾರೆ. ಜ್ಞಾನವೆನ್ನಿಸಿಕೊಂಡಿರುವುದರಲ್ಲಿ ತೊಡಗಿರುವವರಂತೂ ಇನ್ನೂ ಕೀಳು. ಈಗ ಶ್ಲೋಕ ಭಾಗ 2ರಲ್ಲಿದ್ದೀವಿ ನಾವು. ಮೊದಲನೇ ಭಾಗವನ್ನು ಮುಗಿಸಿದ್ದೀವಿ, 8ನೇ ಶ್ಲೋಕದವರೆಗೂ. ಆತ್ಮ ಸಾಕ್ಷಾತ್ಕಾರಗೊಂಡ ವ್ಯಕ್ತಿಯ ಬಗ್ಗೆ, ಭಗವಂತನ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಈಗ ಶ್ಲೋಕ 9ರಿಂದ ಅದು 3ನೇ ಭಾಗದಲ್ಲಿ ನೋಡ್ತಾ ಇದ್ದೀವಿ. ನಾವು 3ನೇ ಭಾಗದಲ್ಲಿ ವಿಮೋಚನೆಯ ಮಾರ್ಗಗಳ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ. ಶ್ಲೋಕ 9ರಿಂದ 14ನೇ ಶ್ಲೋಕಗಳು. ಈ ಭಾಗದಲ್ಲಿ ನಾವು ನಿಜವಾದ ಆಧ್ಯಾತ್ಮಿಕ ಜ್ಞಾನವನ್ನು ಸುಳ್ಳು, ಧಾರ್ಮಿಕ ಮತ್ತು ಲೌಕಿಕ ವ್ಯವಸ್ಥೆಗಳಿಗೆ ಹೋಲಿಸಲಾಗಿದೆ. ಇಲ್ಲಿ ಶ್ಲೋಕ 9, 10, 11 ಅವಿದ್ಯೆಯ ಬಗ್ಗೆ ಹೇಳುತ್ತಾರೆ, ಮತ್ತು 12, 13, 14 ದೇವತೆಗಳ ಮತ್ತು ನಿರ್ಗುಣ ಬ್ರಹ್ಮನ ಪೂಜೆಯ ವಿರುದ್ಧದ ಬಗ್ಗೆ ಎಚ್ಚರಿಕೆ ನೀಡುತ್ತೆ. ಆಮೇಲೆ ಮುಂದಿನ 4ನೇ ಭಾಗದಲ್ಲಿ ಅಂತಿಮವಾಗಿ ಪ್ರಾರ್ಥನೆಗಳು. ಸೊ ನಾವೀಗ 3ನೇ ಭಾಗವನ್ನು ಪ್ರವೇಶ ಮಾಡ್ತಾ ಇದ್ದೀವಿ, 9ನೇ ಶ್ಲೋಕದಲ್ಲಿ. ಯಾರು ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಗೀತಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಮಾತಾಜಿ ಓದಿ. ಈಶೋಪನಿಷತ್ತು ಮಂತ್ರ 9. ಈ ಮಂತ್ರವು ವಿದ್ಯೆ ಮತ್ತು ಅವಿದ್ಯೆಗಳ ನಡುವಣ ತೌಲನಿಕ ಪರಾಮರ್ಶೆ ಮಾಡುತ್ತದೆ. ಆ ವಿದ್ಯೆ
ಅವಿದ್ಯೆ ಅಥವಾ ಅಜ್ಞಾನ ಅಪಾಯಕಾರಿ ಎನ್ನುವುದರಲ್ಲಿ ಸಂಶಯವಿಲ್ಲ. ಆದರೆ ವಿದ್ಯೆ ಅಥವಾ ಜ್ಞಾನ ತಪ್ಪಾಗಿ ತಿಳಿದುಕೊಂಡಾಗ ಅದು ಇನ್ನೂ ಅಪಾಯಕಾರಿ. ಈಶೋಪನಿಷತ್ತಿನ ಈ ಮಂತ್ರವು ಇಂದು ಎಂದಿಗಿಂತಲೂ ಹೆಚ್ಚು ಸಮಂಜಸವಾಗಿದೆ. ಆಧುನಿಕ ನಾಗರಿಕತೆಯು ಸಾಮೂಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಮುಂದುವರೆದಿದೆ. ಆದರೆ ಜನರು ಇಂದೆಂದಿಗಿಂತಲೂ ಹೆಚ್ಚು ಅತೃಪ್ತರಾಗಿದ್ದಾರೆ. ಏಕೆಂದರೆ ಅವರು ಜೀವನದ ಬಹುಮುಖ್ಯ ವಿಷಯವಾದ ಆಧ್ಯಾತ್ಮಿಕತೆಯನ್ನು ಬಿಟ್ಟು ಐಹಿಕ ಪ್ರಗತಿಯ ಬಗ್ಗೆ ಹೆಚ್ಚು ಗಮನ ಕೊಡುತ್ತಿದ್ದಾರೆ. ವಿದ್ಯೆಯ ಬಗ್ಗೆ ಹೇಳುವುದಾದರೆ, ಪರಮಪ್ರಭುವೇ ಎಲ್ಲದರ ಒಡೆಯನೆಂದು ಈ ಅಂಶವನ್ನು ಮರೆಯುವುದು ಅಜ್ಞಾನವೆಂದು ಮೊದಲ ಮಂತ್ರ ತುಂಬ ಸ್ಪಷ್ಟವಾಗಿ ಹೇಳಿದೆ. ಈ ಅಂಶವನ್ನು ಮಾನವನು ಬದುಕಿನಲ್ಲಿ ಮರೆತಷ್ಟು ಅವನು ಅಂಧಕಾರದಲ್ಲಿರುವುದು ಹೆಚ್ಚಾಗುತ್ತಾ ಹೋಗುತ್ತದೆ. ಇದರಿಂದಾಗಿ ಐಹಿಕ ಪ್ರಗತಿ ಸಾಧಿಸಿದ ಜನ ಸಮೂಹವಿರುವ ನಾಗರಿಕತೆಗಿಂತ ಶೈಕ್ಷಣಿಕ ಪ್ರಗತಿ ಎಂಬ ಹೆಸರಿನಲ್ಲಿ ಆದ ಭಗವಂತ ರಹಿತ ನಾಗರಿಕತೆಯು ಹೆಚ್ಚು ಅಪಾಯಕಾರಿ. ಕರ್ಮಿಗಳು, ಜ್ಞಾನಿಗಳು ಮತ್ತು ಯೋಗಿಗಳೆಂಬ 3 ವರ್ಗದ ಜನರಲ್ಲಿ ಕರ್ಮಿಗಳು ಇಂದ್ರಿಯ ಸುಖದ ಚಟುವಟಿಕೆಗಳಲ್ಲಿ ತೊಡಗಿರುವವರು. ಆಧುನಿಕ ನಾಗರಿಕತೆ 99.9% ಜನರು ಕೈಗಾರಿಕತೆ, ಆರ್ಥಿಕಾಭಿವೃದ್ಧಿ, ಪರೋಪಕಾರ, ರಾಜಕೀಯ ಚಟುವಟಿಕೆ ಮೊದಲಾದವುಗಳ ಹೆಸರಿನಲ್ಲಿ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿದ್ದಾರೆ. ಆದರೂ ಇವೆಲ್ಲ ಚಟುವಟಿಕೆಗಳು ಹೆಚ್ಚು ಕಡಿಮೆ ಇಂದ್ರಿಯ ಸುಖಕ್ಕೋಸ್ಕರ ನಡೆಸುವ ಚಟುವಟಿಕೆಗಳೇ. ಅಂಧತಮಂ ಪ್ರವಿಶಂತಿ ಯೇ ವಿದ್ಯಾಮುಪಾಸತೆ ತಥೋ ಭೂಯ ಇವಾತೆ ತಮೋ ಯಾವೋ ವಿದ್ಯಾಯಮ್ರತ. ಶ್ಲೋಕ 13. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ ಓದ್ತೀರಾ? ಲಕ್ಷ್ಮೀ ಪ್ರಿಯ ಮಾತಾಜಿ ಓದ್ತೀನಿ ಪ್ರಭುಜಿ. ಓದಿ ಮಾತಾಜಿ. ಶ್ಲೋಕ 9. ಭಗವದ್ಗೀತೆಯ 7.15 ಮಾತುಗಳಲ್ಲಿ ಹೇಳುವುದಾದರೆ, ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿರುವ ಜನರು ಮೂಢರು, ಕತ್ತೆಗಳು. ಶ್ಲೋಕ 15. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಾಯಾಪೃತಜ್ಞಾನ ಆಸುರಂ ಭಾವಮಾಶ್ರಿತಾಃ. ಅತ್ಯಂತ ಮೂರ್ಖರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟವಾದವರು, ಆಸುರಿ ಸ್ವಭಾವದವರು, ಈ ಬಗೆಯ ದುಷ್ಟರು. ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಬಂತು, ಓದ್ತೀನಿ ಪ್ರಭುಜಿ. ಈ ಬಗೆಯ ದುಷ್ಟರು ನನಗೆ ಶರಣಾಗುವುದಿಲ್ಲ. ಕತ್ತೆಯು ಮೂರ್ಖತನದ ಕುರುಹು. ಈಶೋಪನಿಷತ್ತಿನ ಪ್ರಕಾರ ಯಾರು ಕೇವಲ ನಿರುಪಯುಕ್ತವಾದ ಇಂದ್ರಿಯ ಸುಖವನ್ನರಿಸಿ ಅದರಲ್ಲೇ ತೊಡಗಿರುತ್ತಾರೋ ಅವರು ಅವಿದ್ಯೆಯನ್ನು ಪೂಜಿಸುತ್ತಾರೆ. ಶೈಕ್ಷಣಿಕ ಪ್ರಗತಿಯ ಹೆಸರಿನಲ್ಲಿ ಯಾರು ಈ ಬಗೆಯ ನಾಗರಿಕತೆಗೆ ನೆರವು ನೀಡುತ್ತಿದ್ದಾರೋ ಅವರು ಸೂಕ್ಷ್ಮವಲ್ಲದ ಇಂದ್ರಿಯ ಸುಖದ ನೆಲೆಯಲ್ಲಿರುವವರಿಗಿಂತ ಹೆಚ್ಚು ತೊಂದರೆಯನ್ನುಂಟು ಮಾಡುತ್ತಿದ್ದಾರೆ. ದೇವರಿಲ್ಲವೆನ್ನುವ ಜನರ ಶೈಕ್ಷಣಿಕ ಪ್ರಗತಿಯು ಹಾವಿನ ಹೆಡೆಯಲ್ಲಿರುವ ಮಣಿಯಷ್ಟೇ ಅಪಾಯಕಾರಿಯಾದದ್ದು. ಮಣಿಭೂಷಿತವಾದ ಹಾವು ಮಣಿಭೂಷಣ ರಹಿತವಾದ ಹಾವಿಗಿಂತ ಹೆಚ್ಚು ಅಪಾಯಕಾರಿ. ಹರಿಭಕ್ತಿ ಸುಧೋದಯದಲ್ಲಿ ದೇವರು ಇಲ್ಲವೆಂಬ ಜನರ ಶೈಕ್ಷಣಿಕ ಪ್ರಗತಿಯ ಹೆಣಕ್ಕೆ ಸಿಂಗರಿಸಿದಂತೆ ಎಂದು ಹೇಳಲಾಗಿದೆ. ಇತರ ಅನೇಕ ದೇಶಗಳಲ್ಲಿರುವಂತೆ ಭಾರತದಲ್ಲೂ ಕೆಲವು ಜನರು ಮೃತದ ಕುಟುಂಬದವರ ಸಮಾಧಾನಕ್ಕಾಗಿ ಸಿಂಗರಿಸಿದ ಹೆಣದ ಜೊತೆಗೆ ಮೆರವಣಿಗೆಯಲ್ಲಿ ಹೋಗುತ್ತಾರೆ. ಅದೇ ರೀತಿ ಆಧುನಿಕ ನಾಗರಿಕತೆಯು ಸಂಸಾರದ ಶಾಶ್ವತವಾದ ದುಃಖಗಳನ್ನು ಮುಚ್ಚುವ ಸಲುವಾಗಿ ಮಾಡಿಕೊಂಡಿರುವ ತೇಪೇದಾರಿ ಕೆಲಸ. ಅಂಥ ಕೆಲಸ ಕಾರ್ಯಗಳ ಉದ್ದೇಶ ಇಂದ್ರಿಯ ಸುಖ. ಮನಸ್ಸು ಇಂದ್ರಿಯಗಳಿಗಿಂತ ಮೇಲು, ಮನಸ್ಸಿಗಿಂತ ಬುದ್ಧಿಶಕ್ತಿ ಮೇಲು, ಬುದ್ಧಿಶಕ್ತಿಗಿಂತ ಆತ ಮೇಲು. ಅದು ಆತ ಅಂತಿದೆ, ಆತ್ಮ ಮೇಲು. ಹೀಗಾಗಿ ನಿಜವಾದ ಶಿಕ್ಷಣದ ಉದ್ದೇಶ ಆತ್ಮ ಸಾಕ್ಷಾತ್ಕಾರವಾಗಿರಬೇಕು. ಅಂದರೆ ಆತ್ಮದ ಆಧ್ಯಾತ್ಮಿಕ ಮೌಲ್ಯಗಳ ಸಾಕ್ಷಾತ್ಕಾರವಾಗಿರಬೇಕು. ಅಂತಹ ಸಾಕ್ಷಾತ್ಕಾರವನ್ನು ಸಾಧಿಸಿದ ಯಾವುದೇ ಶಿಕ್ಷಣವನ್ನು ಅವಿದ್ಯೆ ಎಂದು ಪರಿಗಣಿಸಬೇಕು. ಅಂತ ವಿದ್ಯಾದಿ ಸಂಸ್ಕೃತಿಯಿಂದ ಮಾನವ ಅಂಧತಮ ಲೋಕವನ್ನು ಪ್ರವೇಶಿಸುತ್ತಾನೆ. ಅಂಧತಮ ಪ್ರವಿಶಂತಿ
ये अविद्यामुपासते ततो भूय युवते तमु या वो विद्यायां रताः. ಹರೇ ಕೃಷ್ಣ ಮಾತಾಜಿ. ಹರಿಣಿ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರಿಣಿ ಪ್ರಭುಜಿ. ಹರಿಣಿ ಹರೇ ಮಾತಾಜಿ ಕೃಷ್ಣ. ಓದಿ. ಶ್ರೀ ಈಶೋಪನಿಷತ್ ಮಂತ್ರ 9. ವೇದಗಳ ಪ್ರಕಾರ ಹುಸಿ ಲೌಕಿಕ ಶಿಕ್ಷಕರನ್ನು ವೇದವಾದರತ ಮಾಯಾವೃತ ಜ್ಞಾನ ಅಪಹೃತ ಜ್ಞಾನ ಅಸುರಂಭಾವ ಆಶ್ರಿತ ಮತ್ತು ನರಾಧಮ ಎಂದು ಕರೆಯಲಾಗಿದೆ. ವೇದವಾದರತರು ತಮಗೆ ವೈದಿಕ ಸಾಹಿತ್ಯವಲ್ಲ ಎಲ್ಲ ಚೆನ್ನಾಗಿ ಗೊತ್ತಿದೆ ಎಂದು ತೋರಿಸಿಕೊಳ್ಳುತ್ತಾರೆ. ಆದರೆ ದುರದೃಷ್ಟಕರ ಸಂಗತಿ ಎಂದರೆ ಅವರು ವೇದದ ಉದ್ದೇಶಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿದ್ದಾರೆ. ವೇದದ ಗುರಿ ಎಂದರೆ ದೇವೋತ್ತಮ ಪರಮ ಪುರುಷನನ್ನು ಅರಿಯುವುದು ಎಂದು ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದಲ್ಲಿ 18ರಿಂದ 20ನೇ ಶ್ಲೋಕವರೆಗೂ ಹೇಳಿದೆ. 18 ಯಸ್ಮಾತ್ ಪರಮತೀತೋ ಅಹಮಕ್ಷರಾದಪಿ ಚೋತ್ತಮ. ಒಂದ್ ನಿಮಿಷ ಮಾತಾಜಿ. ಎಲ್ಲರೂ ಈ 3 ಶ್ಲೋಕಗಳನ್ನು ಹುಷಾರಾಗಿ ಕೇಳಿಸ್ಕೊಳ್ಳಿ, ಗಮನ ಇಟ್ಟು ಕೇಳಿ. ಓದಿ ಮಾತಾಜಿ, ನಿಧಾನವಾಗಿ ಓದಿ. ಯಸಾಕ್ಷರ ಮತೀತೋ ಅಹಮಕ್ಷರಾದಪಿ ಚೋತ್ತಮ ಅತೋಸ್ಮಿ ಲೋಕೆ ವೇದೇಶ. ಯಸ್ಮಾಕ್ಷರ ಕ್ಷರಾದಪಿ ಚೋತ್ತಮ ಅತೋಸ್ಮಿ ಯಸ್ಮಿ ಹೇಳ್ಬೇಕಾ? ಅಥೋ ಅಸ್ಮಿ ಲೋಕೆ ವೇದೆ ಚ ಪ್ರಥಿತ ಪುರುಷೋತ್ತಮ. ಎಲ್ಲಿ ಎಸ್ ಬಂದಿರುತ್ತೋ ಅದು ಅಸ್ಮಿ ಅಂತ ಬರ್ಕೋಬೇಕು. ಓಕೆ. ನಾನು ಕ್ಷರ ಮತ್ತು ಅಕ್ಷರಗಳಿಗೆ ಅತೀತನು ಮತ್ತು ಅತ್ಯುತ್ತಮನು. ಆದುದರಿಂದ ಪ್ರಪಂಚವು ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಪ್ರಾರ್ಥನೆ ಮಾಡುತ್ತವೆ. ಶ್ಲೋಕ 19. ಯೋ ಮಾಮೇವ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವಮಿದ್ ಭವತಿ ಮಾಂ ಸರ್ವಭಾವೇನ ಭಾರತ. ಭರತ ವಂಶದನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮಪುರುಷನೆಂದು ತಿಳಿಯುತ್ತಾನೋ ಅವನು ಎಲ್ಲವನ್ನೂ ತಿಳಿದವನು. ಆದ್ದರಿಂದ ಆತನ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಶ್ಲೋಕ 20. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ ಬುದ್ಧ್ಯಾ ಬುದ್ಧಿಮಾನ್ ಸ್ಯಾತೃಕ್ತಕೃತ್ಯಶ್ಚ ಭಾರತ. ಪಾಪರಹಿತನಾದ ಅರ್ಜುನನೇ, ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ. ಅವನ ಎಲ್ಲಾ ಪ್ರಯತ್ನಗಳು ಪರಿಪೂರ್ಣವಾಗುತ್ತವೆ. ಇದು ಓದ್ಬೇಕಾ ಪ್ರಭುಜಿ? ಇಲ್ಲ ಅಲ್ಲ? ಶ್ಲೋಕ ಅದು ನೀವು ಓದಂಗಿದ್ರೆ ಓದಿ. ಅನ್ನಂ ತಮಃ ಪ್ರವಿಶಂತಿ ಯೇ ಅವಿದ್ಯಾಮುಪಾಸತೆ ತತೋ ಭೂಯ ಇವತೆ ತಮೋ ಯಾವು ವಿದ್ಯಾಯಾಂ ರತಾಃ. ಹರೇ ಕೃಷ್ಣ ಪ್ರಭುಜಿ. ಸೊ ಈ ಶ್ಲೋಕಗಳನ್ನು ಮನಸ್ಸಿಟ್ಟು ಯಾಕೆ ಕೇಳಿಸ್ಕೊಳ್ಳಿ ಅಂತಂದ್ರೆ, ನಾನು ಯಾಕೆ ಹೇಳಿದ್ದು ಅಂದ್ರೆ, ಇಲ್ಲಿ ಒಂದು ಪ್ರಸಂಗವನ್ನು ನಮ್ಮ ಶ್ರೀಲ ಜೈಪತಾಕ ಸ್ವಾಮಿ ಮಹಾರಾಜರು ಒಂದು ಆಸ್ಟ್ರೇಲಿಯಾದಲ್ಲಿ ಒಂದು ಲೆಕ್ಚರ್ ಸೆಷನ್ ಅಲ್ಲಿ ಹೇಳ್ತಾರೆ. ಅದು ಇಂಟರ್ನೆಟ್ ಅಲ್ಲಿ ಅವೈಲೇಬಲ್ ಇದೆ, ಅದರ ಟ್ರಾನ್ಸ್ಕ್ರಿಪ್ಟ್. ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಒಂದು ಸಾರಿ ಹಿಂದಿನ ಸ್ವಲ್ಪ ಸಮಯ ಅಂದ್ರೆ ಸುಮಾರು ವರ್ಷಗಳ ಹಿಂದೆ, ಸುಮಾರು 1000 ವರ್ಷಗಳ ಹಿಂದೆ, ಒಬ್ಬ ಮಹಾ ದೊಡ್ಡ ರಾಜನಿದ್ದ ಅಂತೆ. ಚಕ್ರವರ್ತಿ ಆಗಿದ್ದ. ಅವನಿಗೆ ಒಂದು ಒಳ್ಳೆಯ ಒಂದು ಶಕ್ತಿಶಾಲಿ ಸೈನ್ಯಾಧಿಪತಿ ಇದ್ದ. ಆ ಸೇನಾಧಿಪತಿ ಏನ್ ಮಾಡ್ತಾ ಇದ್ದ ಅಂದ್ರೆ, ಅವನು ಎಲ್ಲವನ್ನು ಎಷ್ಟು ಶಕ್ತಿಶಾಲಿಯಾಗಿದ್ದ ಅಂದ್ರೆ ಎಲ್ಲೂ ಕೂಡ ಆ ರಾಜ್ಯದ ಒಂದು ತಲೆ ಬಗ್ಗಿಸ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ. ಅವನು ಎಲ್ಲವನ್ನು ಗೆದ್ದುಕೊಂಡು ಬರ್ತಾ ಇದ್ದ ಅವನು. ಸೊ ಅವನು ಆದ್ರಿಂದ ಅವನು ಮಹಾರಾಜ ಚಕ್ರವರ್ತಿಯಾಗಿ ಉಳ್ಕೊಂಡಿದ್ದ ಅವನು. ಸೊ ಒಂದ್ ದಿವಸ ಅವನಿಗೆ ಒಂದು ಸ್ವಲ್ಪ ಮನಸ್ಸು ಕೆಡುತ್ತೆ. ಸೊ ಅಹಂಕಾರ ಬರುತ್ತೆ ಅನ್ಕೋತಾನೆ. ಯಾರೋ ಹೇಳ್ತಾರ ಅವನಿಗೆ, ಇದೆಲ್ಲ ನಿನ್ನಿಂದಾಗಿ ರಾಜ ಮಜಾ ಮಾಡ್ತಾ ಇದ್ದಾನೆ. ಸೊ ನೀನಿಲ್ಲ ಅಂದ್ರೆ ರಾಜ ಇಲ್ಲ, ಯಾಕಂದ್ರೆ ರಾಜನ ಚಕ್ರವರ್ತಿ ನಿನ್ನ ಒಂದು ಶಕ್ತಿ ಬಲದ ಮೇಲೆ, ತೋಳು ಬಲದ ಮೇಲೆ ನಿಂತಿದೆ ಅಂತ ಹೇಳಿ. ಸೊ ಅವಾಗ ಇವನಿಗೂ ಸ್ವಲ್ಪ ಅಹಂಕಾರ ಬರುತ್ತೆ. ಇವನ್ ಅಂದ್ಕೋತಾನೆ. ಸೊ ಇವನು ಒಂದು ಪ್ಲಾನ್ ಮಾಡ್ತಾರೆ, ರಾಜನನ್ನು ಸಾಯಿಸ್ಬಿಟ್ಟು ಇವನೇ ರಾಜನಾಗ್ಬೇಕು ಅಂದ್ಬಿಟ್ಟು ಒಂದು ಪ್ಲಾನ್ ಮಾಡ್ತಾರೆ. ಸೊ ಇದು ಹೆಂಗೋ ಗುಪ್ತಚರರ ಮೂಲಕವಾಗಿ ರಾಜನಿಗೆ ಗೊತ್ತಾಗ್ಬಿಡುತ್ತೆ. ಅವಾಗ ರಾಜ ಏನ್ ಮಾಡ್ತಾನೆ, ಅವನನ್ನ ಶಿರಚ್ಛೇದನ ಮಾಡಿಸ್ತಾನೆ. ಅವನು ಬರೀ ಇದರಲ್ಲಿ ಪಬ್ಲಿಕ್ ಅಲ್ಲಿ ಶಿರಚ್ಛೇದನ ಮಾಡಿಸ್ತಾನೆ ಸೇನಾಪತಿಯನ್ನು.
ಸೊ ಹಾಗೆ ಹಾಗೆ ಸ್ವಲ್ಪ ಸಮಯ ಮುಂದುವರಿಯುತ್ತೆ. ಮುಂದುವರೆದ ಮೇಲೆ ಒಂದು ದಿವಸ ಒಂದು ಯಾವುದೋ ಒಂದು ಇದರಲ್ಲಿ ಈ ವರ್ತಕರು ಬರ್ತಾ ಇರ್ತಾರೆ. ವರ್ತಕರಿಗೆ ಯಾವುದೋ ಒಂದು ಊರಿಂದ ಇನ್ನೊಂದು ಊರಿಗೆ ಅವರು ಇದು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವರಿಗೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಅವ್ರಿಗೆ ಒಳ್ಳೆಯ ಒಂದು ಕುದುರೆ ಕಣ್ಣಿಗೆ ಕಾಣಿಸುತ್ತೆ. ತುಂಬಾ ಉತ್ತಮ ತಳಿಯ ಕುದುರೆ ಅವ್ರಿಗೆ ಗೊತ್ತಾಗತ್ತೆ. ಸೊ ಆ ವರ್ತಕ ಕೂಡ ಕುದುರೆಗಳ ಒಂದು ವ್ಯಾಪಾರವನ್ನು ಮಾಡ್ತಾ ಇರುವಂತಹ ಒಬ್ಬ ವರ್ತಕ. ಸೊ ಅವನಿಗೆ ಅದು ಆ ಕುದುರೆ ನೋಡಿದ ತಕ್ಷಣ ಗೊತ್ತಾಗತ್ತೆ, ಓ ಇದು ತುಂಬಾ ಉತ್ತಮ ಜಾತಿಯ ಕುದುರೆ, ಇದು ಎಷ್ಟು ಉತ್ತಮ ಜಾತಿ ಅಂದ್ರೆ ಇಲ್ಲೆಲ್ಲೂ ಸುತ್ತಮುತ್ತಲು ಎಲ್ಲೂ ಇಂತಹ ಕುದುರೆ ನಾನು ನೋಡೇ ಇಲ್ಲ, ತುಂಬಾ ಉತ್ತಮ ಜಾತಿ, ತುಂಬಾ ಒಂದು ಉತ್ಕೃಷ್ಟವಾದ ಕುದುರೆ, ಇದು ಮಹಾರಾಜನ ಬಳಿ ಇರಬೇಕು ಅಂದ್ಬಿಟ್ಟು ಆ ಕುದುರೆಯನ್ನು ಹಿಡ್ಕೊಂಡು ಬಂದು ಮಹಾರಾಜನಿಗೆ ಒಂದು ಗಿಫ್ಟ್ ತರ ಕೊಡ್ತಾನೆ. ಅವನು ವ್ಯಾಪಾರದ ಸಮಯದಲ್ಲಿ ಅಲ್ಲಿ ಬಂದಾಗ ಗಿಫ್ಟ್ ಅದೇ ಮಹಾರಾಜನಿಗೆ ಗಿಫ್ಟ್ ಕೊಡ್ತಾನೆ. ಸೊ ಮಹಾರಾಜ ಏನ್ ಮಾಡ್ತಾನೆ, ಚಕ್ರವರ್ತಿ ಮಹಾರಾಜ ಅದಕ್ಕೆ ಒಂದು ಸರಿಯಾದ ಒಂದು ಬೆಲೆ ಕಟ್ಲಿಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ, ಆದ್ರೂ ನೀನ್ ಹೇಳದಷ್ಟು ಅಂದ್ಬಿಟ್ಟು ಅವ್ರು ಹೇಳ್ತಾರೆ, ವರ್ತಕ ಹೇಳ್ತಾನೆ, ಪ್ರಭು ನೀವು ಎಷ್ಟು ಕೊಡ್ತೀರೋ ಅಷ್ಟು ನನಗೂ ಕೂಡ ಇದ್ರ ಬೆಲೆ ಕಟ್ಲಿಕ್ಕೆ ಆಗ್ತಾ ಇಲ್ಲ, ತುಂಬಾ ಅತ್ಯುತ್ತಮವಾದ ಕುದುರೆ ಅಂದ್ಬಿಟ್ಟು. ಸೊ ಅವನು ಒಂದಷ್ಟು ಹಣವನ್ನು ಕೊಟ್ಟು ಕಳಿಸ್ತಾನೆ. ಮಹಾರಾಜ ಎಷ್ಟು ಕೊಟ್ಟನೋ ಅಷ್ಟು ತಗೊಂಡು ಸಂತೋಷವಾಗಿ ಆ ವರ್ತಕ ಕೂಡ ಹೊರಟೋಗ್ತಾನೆ. ಆಮೇಲೆ ಈ ಕುದುರೆ ಮಹಾರಾಜನ ಕಾಸಾ ಕುದುರೆ ಆಗ್ತದೆ. ಅದು ತುಂಬಾ ಕಾಸಾ ಕುದುರೆ ಅಂದ್ರೆ ಪಟ್ಟದ ಕುದುರೆ ಆ ತರ ಆಗುತ್ತೆ. ಯಾವಾಗ್ಲೂ ಆ ಕುದುರೆ ಜೊತೆಯಲ್ಲಿ ಎಲ್ಲೇ ಹೋದ್ರು ಮಹಾರಾಜ ಅದೇ ಕುದುರೆಯಲ್ಲ ಯೂಸ್ ಮಾಡ್ತಾ ಇರ್ತಾನೆ, ಅದೇ ಕುದುರೆಯನ್ನ ಬಳಕೆ ಮಾಡ್ತಾ ಇರ್ತಾನೆ. ಸೊ ಒಂದ್ ದಿವಸ ಇದೇ ರೀತಿ ಬೇಟೆಗೆ ಹೋಗ್ತಾರೆ ಸೈನಿಕರ ಜೊತೆ. ಅವಾಗ ಏನಾಗುತ್ತೆ, ಸೈನಿಕರು ಹಿಂದೆ ಉಳ್ಕೊಂಡ್ಬಿಡ್ತಾರೆ, ಮತ್ತೆ ಈ ರಾಜ ಸ್ವಲ್ಪ ಮುಂದೆ ಹೊರಟೋಗ್ತಾನೆ, ಅವ್ರಿಗೆ ಡಿಸ್ಕನೆಕ್ಟ್ ಆಗ್ಬಿಡುತ್ತೆ, ಮತ್ತೆ ಅವ್ರದ್ದು ಗೊತ್ತಾಗಲ್ಲ, ಎಲ್ಲಿ ಹೋಗ್ತಿದ್ದು ಕಳ್ಕೊಂಡ್ಬಿಡ್ತಾರೆ, ಗೂಢಾರಣ್ಯದಲ್ಲಿ ಕಳೆದೋಗ್ತಾರೆ. ಆಮೇಲೆ ಅವಾಗ ರಾಜನಿಗೆ ಅರ್ಥ ಆಗುತ್ತೆ, ನಾನೆಲ್ಲೋ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂದ್ಬಿಟ್ಟು, ಆದ್ರೂ ಬಾಯಾರಿಕೆ ಎಲ್ಲ ಆಗ್ತಾ ಇರುತ್ತೆ. ಸೊ ಒಂದು ಹರಿತಾ ಇರೋ ನೀರು, ಸ್ವಲ್ಪ ನದಿ ನೀರು ಹೋಗ್ತಾ ಇರುತ್ತೆ. ಆ ನದಿಯ ಪಕ್ಕದಲ್ಲಿ ಕುದುರೆಗೆ ಸ್ವಲ್ಪ ನೀರು ಕುಡಿಸ್ಬಿಟ್ಟು ನಂತರ ತಾನು ಕೂಡ ನೀರು ಕುಡಿತಾರೆ. ಆ ನೀರು ಕುಡಿದಾಗ ಸ್ವಲ್ಪ ಆಯಾಸ ಎಲ್ಲ ಪರಿಹಾರ ಆಗುತ್ತೆ, ಕುದುರೆಗೂ ಆಯಾಸ ಪರಿಹಾರ ಆಗುತ್ತೆ. ಅವಾಗೊಂದು ಇದೇನಿದೆ, ಒಂದು ಏನ್ ಹೇಳ್ತಾರಲ್ಲ, ಒಂದು ತಾಮ್ರ ಪತ್ರ ಟೈಪ್ ಬರುತ್ತಲ್ಲ ನಮ್ದು ತಾಳೆಗರಿ ಬರುತ್ತೆ. ತಾಳೆಗರಿಯ ನೀರಲ್ಲಿ ತೇಲ್ಕೊಂಡು ಬರ್ತಾ ಇರುತ್ತೆ. ಆ ತಾಳೆಗರಿಯಲ್ಲಿ ಅವನ್ ಮಹಾರಾಜ ತಗೊಳ್ತಾನೆ, ಚಕ್ರವರ್ತಿ ಅದನ್ನ ತಗೊಂಡು ಆ ತಾಳೆಗರಿಯಲ್ಲಿ ಒಂದು ಶ್ಲೋಕ ಬರೆದಿರುತ್ತೆ. ಆ ಶ್ಲೋಕವನ್ನು ಮಹಾರಾಜ ಜೋರಾಗಿ ಓದ್ತಾನೆ. ಯಾವಾಗ ಜೋರಾಗಿ ಓದ್ತಾನೆ, ಸಡನ್ ಆಗಿ ಕುದುರೆ ದೇಹ ತ್ಯಾಗ ಮಾಡ್ಬಿಡುತ್ತೆ. ಆ ಕುದುರೆ ದೇಹದಿಂದ ಒಂದು ಆತ್ಮ ಹೊರಡೆ ಬರುತ್ತೆ ಮತ್ತು ಅದು ಮಹಾರಾಜನಿಗೆ ಒಂದು ದಂಡವತ್ ಮಾಡಿಬಿಟ್ಟು ಪ್ರಣಾಮಗಳನ್ನು ಮಾಡಿ ಆಮೇಲೆ ಏನ್ ಮಾಡುತ್ತೆ, ಅದು ದೈವಿ ದೇಹವನ್ನು ಪಡ್ಕೊಂಡು ವೈಕುಂಠ ಲೋಕಗಳಿಗೆ ಹೊರಟೋಗ್ಬಿಡುತ್ತೆ. ಈಗ ಈ ಮಹಾರಾಜನಿಗೆ ತುಂಬಾ ಕನ್ಫ್ಯೂಸ್ ಆಗ್ಬಿಡುತ್ತೆ, ಏನಾಯ್ತಿದು ಅಂದ್ಬಿಟ್ಟು ಅವನಿಗೆ ಗೊತ್ತೇ ಆಗೋದಿಲ್ಲ. ಅವಾಗ ಏನ್ ಮಾಡ್ತಾನೆ ಮಹಾರಾಜ ನೋಡೋಣ ಈ ತಾಳೆಗರಿ ಎಲ್ಲಿಂದ ಬಂದಿದೆ ಅಂದ್ಬಿಟ್ಟು ಸ್ವಲ್ಪ ಹುಡುಕೊಂಡು ಹಾಗೆ ಮೇಲಕ್ಕೆ ಹೋಗ್ತಾನೆ, 1-2 ಕಿಲೋಮೀಟರ್ ಅಷ್ಟು ಮೇಲೆ ಹೋಗ್ತಾನೆ. ಅಪ್ ಸ್ಟ್ರೀಮ್ ಅಂತ ಏನ್ ಹೇಳ್ತೀವಿ, ನದಿ ಎಲ್ಲಿಂದ ನೀರು ಬರ್ತಾ ಇರುತ್ತೋ ಆ ದಿಕ್ಕಿನಲ್ಲಿ ಹೋಗ್ತಾನೆ. ಹೋದಾಗ ಅವನಿಗೆ ಒಂದು ಆಶ್ರಮ ಸಿಗುತ್ತೆ. ಅಲ್ಲಿ ಸುಮಾರು ಋಷಿಗಳು ಒಂದು ಜ್ಞಾನವನ್ನು ಎಲ್ಲ ಮಾಡ್ತಾ ಇರ್ತಾರೆ. ಆ ಒಂದು ಋಷಿಗಳ ಬಗ್ಗೆ ಅಲ್ಲಿ ತಗೊಂಡು ಹೋಗಿ ಅವನು ಇದನ್ನು ತೋರಿಸ್ತಾನೆ. ಇದನ್ನು ತೋರಿಸ್ಬಿಟ್ಟು ಹೇಳ್ತಾನೆ, ಈ ತಾಳೆಗರಿಯ ಒಂದು ಎಲೆಯನ್ನು ತೋರಿಸ್ಬಿಟ್ಟು ಹೇಳ್ತಾನೆ, ಈ ತರ ಇದು ನನಗೆ ನದಿಯಲ್ಲಿ ಬಂತು, ನಾನು ಇದನ್ನ ಜೋರಾಗಿ ಓದ್ದೆ, ಅವಾಗ ಈ ಕುದುರೆ ಈ ತರ ಆಗೋಯ್ತು, ನನಗೆ ಎಲ್ಲ ಒಂದು ದಿಗ್ಭ್ರಮೆ ಆಗ್ಬಿಟ್ಟಿದೆ, ನನಗೆ ಸ್ವಲ್ಪ ಹೇಳಿ ಏನು ಅಂದ್ಬಿಟ್ಟು. ಅವಾಗ ಅವರು ಹೇಳ್ತಾರೆ, ನಾವು ಇದು ಭಗವದ್ಗೀತೆಯನ್ನ ಪ್ರತಿ ಮಾಡ್ತಾ ಇದ್ವಿ, ಅದನ್ನ ಡೂಪ್ಲಿಕೇಟ್ ಮಾಡ್ತಾ ಇದ್ವಿ. ಆ ಇನ್ನೊಂದು ಪ್ರತಿಯನ್ನು ನಾವು ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಏನಾಯ್ತು, ಗಾಳಿ ಜೋರಾಗಿ ಬಂದು ಈ ಎಲೆ ಹಾರ್ಕೊಂಡು ಹೊರಟೋಯ್ತು. ಈ ಎಲೆಯಲ್ಲಿ ಬರೆದಿರುವುದು ಭಗವದ್ಗೀತೆಯ 15ನೇ ಅಧ್ಯಾಯದ ಒಂದು ಶ್ಲೋಕ. ಈ 15ನೇ ಅಧ್ಯಾಯದ ಒಂದು ಶ್ಲೋಕವನ್ನು ಅದನ್ನು ಆ ಕುದುರೆ ಕೇಳಿದ ತಕ್ಷಣ ಅದಕ್ಕೆ ಮೋಕ್ಷ ಸಿಕ್ತು, ಅದು ವೈಕುಂಠ ಲೋಕಗಳಿಗೆ ಹೊರಟೋಯ್ತು ಅಂತ ಹೇಳ್ತಾನೆ. ಆವಾಗ ಮಹಾರಾಜ ಹೇಳ್ತಾನೆ, ಆ ಕುದುರೆ ಕೇಳಿಸ್ಕೊಂಡು ಹೊರಟೋಯ್ತಲ್ಲ, ನಾನು ಹೇಳಿದ್ರು ಆದ್ರೂ ಕೂಡ ನಾನು ಇಲ್ಲ ಇದ್ದೀನಲ್ವಾ ಅಂತಾನೆ. ಸೊ ಅವಾಗ ಅವ್ರ ಋಷಿಗಳು ಹೇಳ್ತಾರೆ, ಅವರು ಎಷ್ಟು ಇಂಟ್ರೆಸ್ಟ್ ಇಂದ ಕೇಳಿಸ್ಕೊಂಡಿದ್ರು, ನೀವು ಅಷ್ಟು ಇಂಟ್ರೆಸ್ಟ್ ಇಂದ ಹೇಳಿಲ್ಲ, ನೀವು ಕೂಡ ಅಷ್ಟೇ ಇಂಟ್ರೆಸ್ಟ್ ಇಂದ ಹೇಳಿದ್ರೆ ನಿಮ್ಗೂ ಕೂಡ ಮೋಕ್ಷ ಸಿಗುತ್ತೆ ಅಂತ ಹೇಳಿ. ಆಮೇಲೆ ಮಹಾರಾಜ ಸಂಪೂರ್ಣ ಒಂದು ಭಗವದ್ಗೀತೆಯ ಪ್ರತಿಯನ್ನು ಮಾಡಿಸ್ಕೊಂಡು ತನ್ನ ಇದಕ್ಕೆ ತಗೊಂಡ್ಬರ್ತಾನೆ, ಆ ಸ್ಥಾನಕ್ಕೆ ತಗೊಂಡ್ಬಂದ್ಬಿಟ್ಟು ಈ 15ನೇ ಅಧ್ಯಾಯವನ್ನು ಪ್ರತಿನಿತ್ಯ ಅವನು ಪಠನೆ ಮಾಡಿ ಅವನು ಕೂಡ ಮೋಕ್ಷವನ್ನು ಹೊಂದುತ್ತಾನೆ. ಸೊ ಆದ್ರಿಂದ ಈ ಒಂದು ಶ್ಲೋಕವನ್ನು ಓದಿದ್ರು ಕೂಡ ಈ 15ನೇ ಅಧ್ಯಾಯದ್ದು ನಿಮಗೆ ಮೋಕ್ಷ ಗ್ಯಾರಂಟಿ, ದೇವಲೋಕ ಇದು ಗೋಲೋಕ ವೃಂದಾವನ ಗ್ಯಾರಂಟಿ. ಸೊ ಆದ್ರಿಂದ ನಾನು ಪುರುಷೋತ್ತಮ ಯೋಗ. ಆದ್ರಿಂದ ಈ ಶ್ಲೋಕಗಳನ್ನು
ಕೇವಲ 20 ಶ್ಲೋಕ ಇದೆ 15ನೇ ಅಧ್ಯಾಯದಲ್ಲಿ. ಈಗ ಹ. ಅದ್ರ ಜೊತೆಗೆ ಈಗ ದಾಮೋದರ ಮಾಸ ನಡೀತಾ ಇದೆ. ಎಲ್ಲರೂ ಹ. ಓದ್ಲಿಕ್ಕೆ ಪ್ರಯತ್ನ ಪಡಿ. ಈ ದಾಮೋದರ ಮಾಸದಲ್ಲಿ ಎಷ್ಟು ಉತ್ತಮವಾದ ಮಾಸ ಅಂದ್ರೆ, ಈ ಭಗವದ್ಗೀತೆದಾಗಿರ್ಲಿ ಅಥವಾ ಭಾಗವತಂದಾಗಿರ್ಲಿ, ಭಾಗವತಂನ ಒಂದು ಶ್ಲೋಕ ಓದಿದ್ರು ಸಾಕಂತೆ ನಿಮ್ಗೆ ಮೋಕ್ಷ ಗ್ಯಾರಂಟಿ ಅಂತ ಹೇಳ್ತಾರೆ. ಸೊ ಅಷ್ಟು ಉತ್ತಮವಾದ ಇದು ದಾಮೋದರ ಮಾಸ. ಖಂಡಿತ ತಪ್ಪಿಸ್ಕೋಬೇಡಿ, ದಯವಿಟ್ಟು ಓದಿ. 15ನೇ ಅಧ್ಯಾಯವನ್ನು ಮತ್ತೆ ಓದಿ. ಅದಕ್ಕೆ ನಾನು ಹೇಳಿದ್ದು ನಿಜವಾಗಿ ನಿಧಾನವಾಗಿ ಓದಿ ಅಂತ ಹೇಳಿದ್ದು ಅದಕ್ಕೇನೆ. ಎಲ್ಲರೂ ಕೇಳಿಸ್ಕೊಂಡಿದ್ದೀರಿ ಅಂತ ನಾನು ನಂಬ್ತೇನೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ಕೂಡ 3 ಶ್ಲೋಕಗಳನ್ನು ಓದಿದ್ದೀರಾ 15ನೇ ಅಧ್ಯಾಯದ್ದು. ಅದು ದಾಮೋದರ ಮಾಸದಲ್ಲಿ. ಸೊ ಅದು ತ್ರಯೋದಶಿ ದಿನ ಓದಿದ್ದೀರಾ. ಎಲ್ಲರಿಗೂ ಒಳ್ಳೇದಾಗತ್ತೆ. ಎಲ್ಲರೂ ಓದ್ತಾ ಇರಿ ಈ ಶ್ಲೋಕವನ್ನು. ನೆಕ್ಸ್ಟ್ ಯಾರು ಓದ್ತೀರಾ ಇವಾಗ? ಮುಂದಿನದ್ದು ಇನ್ನು ಮುಗಿಲ್ಲ ಇದು. ಇನ್ನು ಸ್ವಲ್ಪ ಇದೆ. ಲಲಿತಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಓದಿ ಮಾತಾಜಿ. ಆದರೆ ಈ ವಾದರತರಿಗೆ ದೇವೋತ್ತಮ ಪರಮ ಪುರುಷನಲ್ಲಿ ಆಸಕ್ತಿ ಇಲ್ಲ. ಬದಲಿಗೆ ಅವರಿಗೆ ಸ್ವರ್ಗ ಪ್ರಾಪ್ತಿಯೇ ಮೊದಲಾದ ಕಾಮ್ಯ ಕರ್ಮಗಳ ಬಗ್ಗೆ ಆಸಕ್ತಿ. ಮೊದಲನೆಯ ಮಂತ್ರದಲ್ಲಿ ಹೇಳಿರುವಂತೆ ಈಶೋಪನಿಷತ್ತಿನ ಮೊದಲನೆಯ ದೇವೋತ್ತಮ ಪುರುಷನೇ ಎಲ್ಲದರ ಒಡೆಯ ಮತ್ತು ನಮಗೆ ದತ್ತವಾದ ಜೀವನಾವಶ್ಯಕ ವಸ್ತುಗಳಿಂದ ನಾವು ತೃಪ್ತರಾಗಿರಬೇಕು. ಎಲ್ಲ ವೈದಿಕ ಶಾಸ್ತ್ರಗಳ ಉದ್ದೇಶವೆಂದರೆ ವಿಸ್ಮೃತಿಶೀಲ ಜೀವಿಯ ಭಗವತ್ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು. ಮೂರ್ಖ ಮಾನವ ಕುಲಕ್ಕೆ ಇದನ್ನು ತಿಳಿಯಪಡಿಸುವುದೇ ಜಗತ್ತಿನ ನಾನಾ ಧರ್ಮ ಗ್ರಂಥಗಳ ಉದ್ದೇಶ. ಹೀಗಾಗಿ ಎಲ್ಲ ಧರ್ಮಗಳ ಪರಮ ಗುರಿ ಭಗವದ್ಧಾಮಕ್ಕೆ ಹಿಂದಿರುಗುವುದು. ಹರೇ ಕೃಷ್ಣ. ಇನ್ನು ಸ್ವಲ್ಪ ಇದೆ, ಓದಿ. ಆದರೆ ವೇದವಾದರತರು ವೇದಗಳ ಈ ಸಾರಾಂಶವನ್ನು ಅರಿಯುವ ಬದಲು ಇಂದ್ರಿಯ ತೃಪ್ತಿಗಾಗಿ ಸ್ವರ್ಗ ಪ್ರಾಪ್ತಿಯಾಗಬೇಕೆಂಬ ಗೌಣ ವಿಷಯಗಳನ್ನು, ಇದರ ಬಯಕೆ ಅವರಿಗೆ ಐಹಿಕ ಬಂಧನವನ್ನುಂಟು ಮಾಡುತ್ತದೆ, ವೇದದ ಪರಮ ಧ್ಯೇಯವೆಂದು ಭಾವಿಸುತ್ತಾರೆ. ಅಂಥ ಜನರು ವೈದಿಕ ಸಾಹಿತ್ಯಕ್ಕೆ ತಪ್ಪು ವ್ಯಾಖ್ಯಾನ ನೀಡಿ ಇತರರನ್ನು ತಪ್ಪು ದಾರಿಗೆಳೆಯುತ್ತಾರೆ. ಕೆಲವು ವೇಳೆ ಅವರು ಪುರಾಣಗಳನ್ನು ಇವು ಜನಸಾಮಾನ್ಯರಿಗೆ ವೈದಿಕ ವಿವರಗಳನ್ನು ನೀಡುವಂತವು ಖಂಡಿಸುತ್ತಾರೆ. ವೇದವಾದರತರು ಶ್ರೇಷ್ಠ ಆಚಾರ್ಯರ ಪ್ರಮಾಣಬದ್ಧವಾದ ವ್ಯಾಖ್ಯಾನಗಳನ್ನು ಕಡೆಗಣಿಸಿ ತಮ್ಮದೇ ವ್ಯಾಖ್ಯಾನಗಳನ್ನು ಕೊಡುತ್ತಾರೆ. ಅವರು ತಮ್ಮಲ್ಲೇ ಯಾವನೋ ಒಬ್ಬ ನೀಚನನ್ನು ವೈದಿಕ ಜ್ಞಾನದ ಪಂಡಿತನೆಂದು ಹೇಳುತ್ತಾರೆ. ಅಂತಹವರನ್ನು ಈ ಮಂತ್ರದಲ್ಲಿ ವಿದ್ಯಾರಥ ಎಂಬ ಸಂಸ್ಕೃತ ಪದದಿಂದ ವಿಶೇಷವಾಗಿ ಖಂಡಿಸಲಾಗಿದೆ. ವಿದ್ಯಾ ಎಂದರೆ ವೇದ, ಏಕೆಂದರೆ ವೇದವೇ ಜ್ಞಾನದ ಮೂಲ, ಮತ್ತು ರಥ ಎಂದರೆ ನಿರತನಾದವನು ಎಂದರ್ಥ. ಹೀಗಾಗಿ ವಿದ್ಯಾರಥ ಎಂದರೆ ವೇದಾಧ್ಯಯನದಲ್ಲಿ ನಿರತನಾದವನು ಎಂದರ್ಥ. ವಿದ್ಯಾರಥ ಎಂದು ಕರೆಸಿಕೊಳ್ಳುವವರನ್ನು ಇಲ್ಲಿ ಖಂಡಿಸಲಾಗಿದೆ. ಏಕೆಂದರೆ ಆಚಾರ್ಯರ ಮಾತಿನಂತೆ ಅವರು ನಡೆದುಕೊಳ್ಳದೆ ಇರುವುದರಿಂದ ಅವರಿಗೆ ವೇದಗಳ ನಿಜವಾದ ಗುರಿಯೇ ಗೊತ್ತಿಲ್ಲ. ಅಂಥ ವೇದವಾದರತರಿಗೆ ತಮ್ಮ ಉದ್ದೇಶಗಳಿಗೆ ತಕ್ಕಂತೆ ವೇದಗಳ ಪ್ರತಿಯೊಂದು ಪದಕ್ಕೂ ಅರ್ಥ ಕಂಡುಹಿಡಿಯುವುದೇ ಕೆಲಸ. ವೇದಶಾಸ್ತ್ರಗಳು ಸಾಧಾರಣ ಪುಸ್ತಕಗಳ ಸಂಗ್ರಹವಲ್ಲ. ಗುರು ಶಿಷ್ಯ ಪರಂಪರೆಯಿಂದಲ್ಲದೆ ಅವನ್ನು ಬೇರಾವ ರೀತಿಯಿಂದಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲವೆಂದು ಅವರಿಗೆ ಗೊತ್ತಿಲ್ಲ. ಅಂಧತ್ತಮ ಪ್ರವಿಶಂತಿ ಮೇಲೆ ಓದಿ, ಕೊನೆಯಲ್ಲಿ ಶ್ಲೋಕ ಕೊನೆಯಲ್ಲಿ ಓದಿ. ಇನ್ನು ಸ್ಲೈಡ್ ಚೇಂಜ್ ಮಾಡಿದೆ ನೋಡಿ. ವೇದಗಳ ದಿವ್ಯ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮನುಷ್ಯನು ಸದ್ಗುರುವಿನ ಬಳಿಗೆ ಹೋಗಬೇಕು. ಹೀಗೆ ಮಾಡಬೇಕೆಂದು ಕಠೋಪನಿಷತ್ತಿನಲ್ಲಿ ಹೇಳಿದೆ. ಆದರೆ ವೇದವಾದರತರಾದವರಿಗೆ ತಮ್ಮದೇ ಆದ ಆಚಾರ್ಯರು ಇರುತ್ತಾರೆ. ಆ ಆಚಾರ್ಯರು ಗುರು ಪರಂಪರೆಯಿಂದ ಬಂದವರಲ್ಲ. ಅವರು ವೇದಶಾಸ್ತ್ರಗಳನ್ನು ತಪ್ಪಾಗಿ ವ್ಯಾಖ್ಯಾನಿಸಿ ಅಂಧತಮ ಪ್ರದೇಶಕ್ಕೆ ಹೋಗುತ್ತಾರೆ. ವೇದಗಳ ಗಂಧಗಾಳಿಯೇ ಗೊತ್ತಿಲ್ಲದವರಿಗಿಂತಲೂ ಅಜ್ಞಾನಕ್ಕೆ ಅವರು ಬೀಳುತ್ತಾರೆ. ಮಾಯಾ ಅಪವೃತ ಜ್ಞಾನ ವರ್ಗದ ಜನರು ಸ್ವಯಂಕೃತ ಭಗವಾನರು. ಅಂಥವರು ತಾವೇ ದೇವರು ಎಂದು ಭಾವಿಸುತ್ತಾರೆ. ಅವರು ಮತ್ತು ಬೇರಾವುದೇ ದೇವರನ್ನು ಆರಾಧಿಸುವ ಅವಶ್ಯಕತೆ ಇಲ್ಲವೆಂದು ಹೇಳುತ್ತಾರೆ. ಅವರು ಶ್ರೀಮಂತನಾದ ಒಬ್ಬ ಸಾಧಾರಣ ವ್ಯಕ್ತಿಯನ್ನು ಪೂಜಿಸಲು ಒಪ್ಪುತ್ತಾರೆ. ಆದರೆ ಎಂದಿಗೂ ದೇವೋತ್ತಮ ಪುರುಷನನ್ನು ಆರಾಧಿಸರು. ಅಂಥವರು ತಮ್ಮ ದಡ್ಡತನವನ್ನು ತಿಳಿದುಕೊಳ್ಳಲಾರದೆ ಭಗವಂತನು ಮಾಯೆಯ ಪಾಶಕ್ಕೆ ಒಳಗಾಗನು ಎಂಬುದನ್ನು ತಿಳಿಯರು. ಭಗವಂತನು ಎಂದಾದರೂ ಮಾಯಾಪಾಶಕ್ಕೆ ಒಳಗಾಗಿದ್ದರೆ
ಮಾಯೆಯೇ ಭಗವಂತನಿಗಿಂತ ಪ್ರಬಲವಾಗಿರುತ್ತಿತ್ತು. ಅಂಥ ಜನರು ಭಗವಂತನು ಸರ್ವಶಕ್ತನೆಂದು ಹೇಳುವರು. ಆದರೆ ಭಗವಂತನು ಸರ್ವಶಕ್ತನಾದರೆ ಅವನು ಮಾಯೆಯ ಪ್ರಭಾವಕ್ಕೆ ಒಳಗಾಗಲು ಸಾಧ್ಯವಿಲ್ಲವೆಂದು ಅವರು ಭಾವಿಸುವುದಿಲ್ಲ. ಈ ಸ್ವಯಂ ಘೋಷಿತ ದೇವರುಗಳು ಈ ಪ್ರಶ್ನೆಗಳನ್ನೆಲ್ಲ ಸ್ಪಷ್ಟವಾಗಿ ವಿವರಿಸಲಾರರು. ತಾವೇ ದೇವರಾದರೆ ಸಾಕು. ಅವರಿಗೆ ತಾವೇ ದೇವರಾದರೆ ಸಾಕು. ಅಂಧಂ ತಮಸ್ ಪ್ರವಿಶಂತಿ ಯೇ ವಿದ್ಯಾಂ ಉಪಾಸತೆ ತಥೋ ಭೂಯ ಇವತೆ ತಮೋ ಯಾವು ವಿದ್ಯಾಯಾಂ ರತಾಃ. ಹರೇ ಕೃಷ್ಣ ಹರೇ ಪ್ರಭುಜಿ. ಕೃಷ್ಣ ಧನ್ಯವಾದಗಳು. ಧನ್ಯವಾದಗಳು ಅಪ್ಪಾಜಿ. ಹರೇ ಕೃಷ್ಣ ಹರೇ ಪ್ರಭುಜಿ. ಇಲ್ಲಿ ಕೃಷ್ಣ. ಓದಿದಾಗ ಹ್ಮ್ ಈ ವೇದವಾದ ತರರೇನಿದಲ್ಲ, ವೇದವಾದ ರತರಾದವರು ಹ್ಮ್ ಮುಂದಿನ ಜನ್ಮದಲ್ಲಿ ನಾವು ಅವ್ರ ಕೆಳಗೆ ಏನಾದ್ರು ಹೊರಟೋಗ್ತೀವ ಅಂತ ಸಾಧ್ಯತೆಗಳಿವೆಯಾ? ಅಂದ್ರೆ ಒಂದು ಸಾರಿ ನೀವು ಕೃಷ್ಣ ಪ್ರಜ್ಞೆಯಲ್ಲಿ ಬಂದ್ರಿ ಅಂದ್ರೆ ಕೃಷ್ಣ ಆ ಕಡೆ ಹೋಗ್ಲಿಕ್ಕೆ ನಿಮ್ಮನ್ನ ಬಿಡೋದೇ ಇಲ್ಲ. ಬಿಡೋದಿಲ್ಲ. ಹಾ ಹಾ ಹ್ಮ್ ಹಾ, ಸರಿ ಒಂದು ಸರಿ ಸಾರಿ ನೀವು ಸರಿ. ಸ್ವಲ್ಪ ಸಾಧನೆ ಮಾಡಿದ್ರೆ ಸಾಕು, ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೆ. ಮತ್ತೆ ಇದು ಮಾಯಾವಾದಿಗಳು, ವೇದವಾದಿಗಳು, ಆ ವಾದಿಗಳು, ಈ ವಾದಿಗಳು, ಯಾವ ವಾದಿಗಳ ಕೈಗೂ ಸಿಗ್ಲಿಕ್ಕೆ ನಮ್ಮನ್ನು ಬಿಡೋದಿಲ್ಲ. ಕೃಷ್ಣ ಗುರು ಪ್ರೊಟೆಕ್ಟ್ ಮಾಡ್ತಾನೆ. ಪರಂಪರೆಯ ಗುರುಗಳಿಗೆ ಅವರಡಿಯಲ್ಲೇ ನಾವು ಆ ತರ ಗುರುಗಳಿಗೆ ನಿಮ್ಗೆ ಸಿಗುವಾಗ ಮಾಡ್ತಾನೆ ಭಗವಂತ. ಸೊ ಅದರಿಂದ ಭಗವಂತ ತುಂಬಾ ಕರುಣಾಮಯಿ. ಸೊ ಹೌದು, ತುಂಬಾ ಕರುಣಾಮಯಿ ಭಗವಂತ. ಸರಿ. ಒಂದು ಸಾರಿ ನೀವು ಬಂದ್ರೆ ಸಾಕು, 1% ಮಾಡಿದ್ರು ಸಾಕು ನೀವು ಕೃಷ್ಣ ಪ್ರಜ್ಞೆಯಲ್ಲಿ. ನಿಜವಾಗಿ ನೀವು ನಿಜವಾದ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಕೆ ಒಂದು ಸಾರಿ ಗುರು ಕೃಪೆಯಿಂದ, ನೀವು ಕೃಷ್ಣನ ಕೃಪೆಯಿಂದ ಈ ಹಾದಿಯಲ್ಲಿ ಬಂದ್ರಿ ಅಂದ್ರೆ ಮತ್ತೆ ಭಗವಂತ ಹಾದಿ ಚೇಂಜ್ ಮಾಡ್ಲಿಕ್ಕೆ ಬಿಡೋದೇ. ಭಗವಂತ ಮಿಕ್ಕಿದ್ದೆಲ್ಲ ಭಗವಂತ ನೋಡ್ಕೊತಾರೆ. ಒಂದ್ಸಾರಿ ಕೃಷ್ಣ ಪ್ರಜ್ಞೆಗೆ ಬಂದ್ಬಿಟ್ವಿ ಅಂತಂದ್ರೆ ಮತ್ತೆ ಅತ್ಲಾಗಿತ್ಲಾಗೆ ಅಲ್ಲಾಡ್ಲಿಕ್ಕೆ ಕೊಡೋದಿಲ್ಲ ಭಗವಂತ. ಅಲ್ಲಾಡ್ದಂಗೆ ಭಗವಂತ ನೋಡ್ಕೊತಾರೆ. ಆಯ್ತು ಪ್ರಭುಜಿ, ಧನ್ಯವಾದಗಳು. ಧನ್ಯವಾದ. ಸೊ ಈ ಶ್ಲೋಕದಲ್ಲಿ ಅಜ್ಞಾನ ಮತ್ತು ದುರುಪಯೋಗಗೊಂಡ ಜ್ಞಾನ, ಇದರ ಬಗ್ಗೆ ಇದು ದೊಡ್ಡ ಆಧುನಿಕ ವಿಪತ್ತು ಅಂತ ಇಲ್ಲಿ ಈ ಶ್ಲೋಕದಲ್ಲಿ ತಿಳಿ ಹೇಳಲಾಗಿದೆ ನಮ್ಗೆ. ಅಂಧಂ ತಮಃ ಪ್ರವಿಶಂತಿ. ಸೊ ಇದು ಆಧುನಿಕ ಯುಗದ ಒಂದು ದೊಡ್ಡ ಸಮಸ್ಯೆ. ಇದು ಯಾವುದು ಅಜ್ಞಾನ, ಯಾವುದು ಜ್ಞಾನ, ಯಾವುದು ದುರುಪಯೋಗಗೊಂಡ ಜ್ಞಾನ, ಯಾವುದು ಗೊತ್ತಿಲ್ಲ. ಇದು ದೊಡ್ಡ ಆಧುನಿಕ ವಿಪತ್ತು. ಸೊ ಈ ಮಂತ್ರ ತಿರುಳಲ್ಲಿ ಏನು ಅಂದ್ರೆ, ಯಾರು ಅಜ್ಞಾನದ ಅಂದ್ರೆ ಅವಿದ್ಯೆಯ ಕಾರ್ಯಗಳಲ್ಲಿ ತೊಡಗಿರುತ್ತಾರೆ ಅವರು ಕತ್ತಲೆಯ ಪ್ರದೇಶಗಳಿಗೆ ಪ್ರವೇಶಿಸುತ್ತಾರೆ. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಡಾರ್ಕೆಸ್ಟ್ ಕಾರ್ನರ್ ಆಫ್ ದಿ ಹೆಲ್ ಅಂತ ಹೇಳ್ತಾರೆ. ಅಂದ್ರೆ ಈ ನರಕದ ಅತ್ಯಂತ ಅಂಧತಮ ಪ್ರದೇಶ, ನರಕನೇ ಕತ್ತಲೆ ಪ್ರದೇಶ, ಅದರಲ್ಲೂ ಅದಕ್ಕಿಂತಲೂ ಕತ್ತಲೆ ಪ್ರದೇಶ ಇದೆಯಂತೆ. ಅಂದ್ರೆ ಪಾತಾಳ ಲೋಕದಲ್ಲಿ ಎಲ್ಲೋ ಆ ಪ್ರದೇಶಗಳಿಗೆ ಪ್ರವೇಶ ಮಾಡ್ತಾರೆ. ಆದರೆ ಜ್ಞಾನದ ಸಂಸ್ಕೃತಿಯಲ್ಲಿ ಯಾರು ತೊಡಗಿರ್ತಾರೆ, ಜ್ಞಾನ ಅಂದ್ರೆ ಜ್ಞಾನವನ್ನು ಅಂದ್ರೆ ಈ ಜ್ಞಾನ ಅಂದ್ಬಿಟ್ಟು ಅವ್ರಿಗೆ ಇಷ್ಟ ಬಂದಾಗ ಏನು ಅವರು ವ್ಯಾಖ್ಯಾನ ಮಾಡ್ತಿರ್ತಾರೆ, ಅಂತವರು ಅದಕ್ಕಿಂತಲೂ ಹೀನವಾದ ಕತ್ತಲೆಯಲ್ಲಿ ಮುಳುಗ್ತಾರೆ. ಸೊ ಈ ಬರೀ ಕತ್ತಲೆನೇ ನಮ್ಗೆ ಕಷ್ಟ, ಅದು ನರಕ ಇನ್ನೂ ಕತ್ತಲೆ, ಅದರಲ್ಲೂ ಅದಕ್ಕಿಂತಲೂ ಅಂಧತಮವಾದ ಕಾರ್ನರ್ ಕತ್ತಲೆ, ಅದಕ್ಕಿಂತ ಹೀನವಾದ ಕತ್ತಲೆ ಅಂತ. ಸೊ ಈ ರೀತಿಯಾಗಿ ಈ ಮಂತ್ರ ಸಿರೋಳು ಇದೆ. ಸೊ ಶ್ರೀಲ ಪ್ರಭುಪಾದರು ಈ ಮಂತ್ರವನ್ನು ಇಂದಿನ ಸಮಾಜಕ್ಕೆ ತುಂಬಾ ಸರಿಯಾದದ್ದು ಅಂತ ಹೇಳ್ತಾರೆ. ಅವರು ಅಂದ್ರೆ ಈ ಭೌತಿಕವಾದತ್ವ ಅಂದ್ರೆ ಮೆಟೀರಿಯಲಿಸಮ್ ಅಂತ ಹೇಳ್ತಾರೆ, ಆ ಭೌತಿಕವಾದದ ಕಡೆ ಗಮನ ಹರಿಸುವ ಆಧುನಿಕ ಶಿಕ್ಷಣದ ಬಗ್ಗೆ ತುಂಬಾ ಒಂದು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಂದ್ರೆ ಇಂತಹ ಆಧುನಿಕ ಶಿಕ್ಷಣ ಏನಿದೆ, ಇದು ಕೇವಲ ಒಂದು ಹೊಟ್ಟೆ ಹೊರೆಯೋ ಕೆಲಸ ಅಷ್ಟೇ. ಇದು ಆತ್ಮ ಸಾಕ್ಷಾತ್ಕಾರಕ್ಕೆ ತುಂಬಾ ಅಡ್ಡಿ ಆಗ್ತಾ ಇದೆ. ಅಂದ್ರು ಇಷ್ಟೆಲ್ಲ ಮೆಟೀರಿಯಲ್ ಅಡ್ವಾನ್ಸ್ಮೆಂಟ್ ಇವರು ಮಾಡಿದ್ರು ಅಮೆರಿಕದವರು, ಇವರು ಡೆವಲಪ್ಡ್ ನೇಷನ್ಸ್ ಅಂತ ಏನ್ ಕರ್ಕೋತಾರೆ, ಮುಂದುವರಿದ ರಾಷ್ಟ್ರಗಳು ಅಂತ ಹೇಳಿ, ಅವರು ಜನರನ್ನು ಅತ್ಯಂತ ಹಿಂದೆ ಇಟ್ಟಿರುವ ರಾಷ್ಟ್ರಗಳು ಅಂತ ಹೇಳಿ. ಸೊ ಭಾರತ ದೇಶ ಮುಂದುವರಿತಾ ಇರುವ ದೇಶ ಇರ್ಬೋದು ಅಥವಾ ಹಿಂದುಳಿದ ದೇಶ ಇರ್ಬೋದು, ಆದ್ರೆ ಅದು ಎಲ್ಲಕ್ಕಿಂತ ಮುಂದುವರಿದ ದೇಶ. ಯಾಕಂದ್ರೆ ಇಲ್ಲಿ ಜನರು ಸುಖವಾಗಿದ್ದಾರೆ, ಭಗವಂತನ ಬಗ್ಗೆ ಇಲ್ಲಿ ನಾಲೆಡ್ಜ್ ಇದೆ, ವೇದಗಳ ಬಗ್ಗೆ ತಿಳ್ಕೊಂಡಿದ್ದಾರೆ ಜನಗಳು. ಸೊ ಯಾರಿಗೆ ವೇದ ಜ್ಞಾನ ಇಲ್ಲವೋ ಅವರು ಹಿಂದಿಗಿಂತಲೂ ಹೆಚ್ಚು ಯಾವ ಸುಖವೂ ಇಲ್ಲ, ಅವರಿಗೆ ಹುಟ್ಟಿದ್ದಕ್ಕೆ ಏನು ಸುಖ ಇಲ್ಲ. ಸೊ ಅಂತಹ ಜನರು ಏನಾಗ್ತಾ ಇದ್ದಾರೆ, ಹಿಂದಿಗಿಂತಲೂ ಹೆಚ್ಚು ದುಃಖಿತರಾಗಿ ಆಗ್ತಾ ಇದ್ದಾರೆ. ಶ್ರೀಲ ಪ್ರಭುಪಾದ ಹೇಳ್ತಾ ಇದ್ದಾರೆ. ಇಲ್ಲಿ ಅವಿದ್ಯೆ ಅಂದ್ರೆ ಕತ್ತಲೆಯ ಮೊದಲ ಹೆಜ್ಜೆ, ಅವಿದ್ಯೆ ಅಂದ್ರೆ ಅಜ್ಞಾನ, ಇದೆಲ್ಲ ಗೊತ್ತಿದೆ. ಈ ಮಂತ್ರದ ಪ್ರಕಾರ ಭಗವಂತನೇ ಎಲ್ಲದರ ಒಡೆಯ. ಅದು ಮೊದಲನೇ ಮಂತ್ರದಲ್ಲಿ ನಾವು ನೋಡಿದೀವಿ, ಈಶೋವಾಸಂ ಇದಂ ಸರ್ವಂ. ಭಗವಂತನಿಗೆ ಎಲ್ಲವೂ ಸಮರ್ಪಿತವಾದದ್ದು, ಭಗವಂತನಿಂದಲೇ ಎಲ್ಲವೂ ಬರುವುದು.
ಎಲ್ಲವೂ ಕೂಡ ಸರ್ವಂ, ಎಲ್ಲವೂ ಕೂಡ ಈಶೋವಾಸ ಅಂದ್ರೆ ಭಗವಂತನದ್ದು. ಸೊ ಆದ್ರಿಂದ ಆ ಸತ್ಯವನ್ನು ಮೊದಲನೇ ಶ್ಲೋಕದಲ್ಲೇ ಹೇಳಿಬಿಟ್ಟಿದ್ದಾರೆ. ಸೊ ಅದು ಬಿಟ್ರೆ ಮಿಕ್ಕಿದ್ದೆಲ್ಲ ಅಜ್ಞಾನ. ಸೊ ಯಾರು ಈ ಸತ್ಯವನ್ನು ಹೆಚ್ಚು ಹೆಚ್ಚು ಮರ್ತೋಗ್ತಾರೋ, ಅಂದ್ರೆ ಭಗವಂತನೇ ಎಲ್ಲದರ ಒಡೆಯ ಅನ್ನೋದು ಮರ್ತೋಗ್ತಾರೋ, ಅವ್ರು ಇನ್ನಷ್ಟು ಕತ್ಲೆಯಲ್ಲಿ ಮುಳುಗ್ತಾರೆ. ಸೊ ಯಾರು ಇವರು ಮೊದಲನೇದಾಗಿ ಕರ್ಮಿಗಳು. ಕರ್ಮಿಗಳು ಏನ್ ಮಾಡ್ತಾರೆ, ಈ ಅಜ್ಞಾನದಲ್ಲಿ ಇರ್ತಾರೆ. ಇವರು ಯಾವಾಗ್ಲೂ ಇಂದ್ರಿಯ ತೃಪ್ತಿ, ಇದೆಲ್ಲ ಡೆವಲಪ್ಡ್ ನೇಷನ್ಸ್, ಇವರೆಲ್ಲ ಸೆನ್ಸ್ ಗ್ರಾಟಿಫಿಕೇಶನ್ ಅಂತ ಹೇಳ್ತಾರೆ. ಇಂದ್ರಿಯ ತೃಪ್ತಿಗಾಗಿ 12 ಗಂಟೆ 18 ಗಂಟೆ ಕೆಲಸ ಮಾಡ್ತಾ ಇರ್ತಾರೆ. ಅವ್ರದ್ದು ಎರಡೇ ಕೆಲಸ ಮಾಡೋದು ಮಲಗೋದು, ಕೆಲಸ ಮಾಡೋದು ಮಲಗೋದು, ಹೊಟ್ಟೆ ತುಂಬಿಕೊಳ್ಳೋದು, ಕೆಲಸ ಮಾಡೋದು ಮಲಗೋದು, ಮತ್ತೆ ಯಾವ್ದಾದ್ರು ಮೈಥುನ ಕ್ರಿಯೆಯಲ್ಲಿ ತೊಡಗೋದು. ಇದು ಬಿಟ್ಟರೆ ಬೇರೆ ಏನ್ ಮಾಡೋದಿಲ್ಲ ಅವರು. ಸೊ ಇವರು ಕರ್ಮಿಗಳು, ಮಹಾಕರ್ಮಿಗಳು. ಇವರು ಆಧುನಿಕ ನಾಗರಿಕತೆಯಲ್ಲಿ 99% ಜನಗಳು ಇದೇ ತರ ಅಂತ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಸೊ ಕೈಗಾರಿಕೆ, ಆರ್ಥಿಕ ಅಭಿವೃದ್ಧಿ, ರಾಜಕೀಯ ಚಟುವಟಿಕೆ ಇತ್ಯಾದಿ ದೊಡ್ಡ ದೊಡ್ಡ ಹೆಸರುಗಳನ್ನು ಕೊಡ್ತಾರೆ. ಮತ್ತು ಎಲ್ಲವೂ ಕೂಡ ಕೊನೆಗೆ ಇಂದ್ರಿಯ ಸುಖಕ್ಕೋಸ್ಕರನೇ ಮಾಡೋದು. ಸೊ ಇವರು ಇವರು ಕರ್ಮಿಗಳು, ಇವರು ಮಹಾ ಅಜ್ಞಾನಿಗಳು. ಇನ್ನೊಂದು ಮೂಢರು ಅಂತ ಭಗವದ್ಗೀತೆಯಲ್ಲಿ ಹೇಳಿದೆ. ಭಗವದ್ಗೀತೆ 7ನೇ ಅಧ್ಯಾಯ 15ನೇ ಶ್ಲೋಕದಲ್ಲಿ ಕೂಡ ಹೇಳಿದೆ. ಇದರ ಬಗ್ಗೆ ಜನರು, ಮೂಢರು ಮತ್ತೆ ಕತ್ತೆಗಳಿಗೆ ಸಮಾನರಿವರು. ಕತ್ತೆಯ ಮೂರ್ಖತನದ ಸಂಕೇತ ನಮಗೆ ಗೊತ್ತೇ ಇದೆ. ಶ್ರೀಲ ಪ್ರಭುಪಾದರು ಸುಮಾರು ಸಲ ಹೇಳಿದ್ದಾರೆ. ಅದಕ್ಕೆ ಒಂದು ದಾರಿಯ ಇಕ್ಕೆಲಗಳಲ್ಲೂ ಕೂಡ ಹುಲ್ಲು ಬೇಕಾದಷ್ಟು ಬೆಳೆದಿರುತ್ತೆ. ಆದ್ರೂ ಕೂಡ ಯಜಮಾನ ಹುಲ್ಲು ಕೊಡ್ತಾನೆ ರಾತ್ರಿ 10 ಗಂಟೆಗೆ ಅಂದ್ಬಿಟ್ಟು ಬೆಳಗ್ಗಿನ ಸಂಜೆವರೆಗೂ ಕತ್ತೆ ತರ ದುಡಿತಾರೆ. ಸೊ ಇವರು ಲಾಭರಹಿತವಾದ ಇಂದ್ರಿಯ ತೃಪ್ತಿಗಾಗಿ ಶ್ರಮಿಸ್ತಾ ಇರ್ತಾರೆ. ಕತ್ತೆಗಳು ಯಾವ್ದು ಲಾಭ ಇಲ್ಲ ಕತ್ತೆಗೆ. ಒಂದು ರಾತ್ರಿ 12 ಗಂಟೆಗೆ, ರಾತ್ರಿ 10 ಗಂಟೆಗೆ ಒಂದ್ ಸ್ವಲ್ಪ ಹುಲ್ಲು ಹಾಕ್ತಾನೆ ಅವನು ಅಗಸ, ಅಲ್ಲಿವರೆಗೂ ದುಡಿತಾ ಇರುತ್ತೆ. ಸೊ ಇದು ಕೇವಲ ಇಂದ್ರಿಯ ತೃಪ್ತಿಗಾಗಿ ಅವಿದ್ಯೆಯ ಆರಾಧನೆ ಮಾಡುವುದು. ಇದು ಮೂಢರು, ಇವರು ಕರ್ಮಿಗಳು, ಮೂಢರು. ಸೊ ನಂತರ ಇದು ಮೂಢರು ಕರ್ಮಿಗಳು ಆಯ್ತು. ಇನ್ನು ಕೆಲವರು ಇದ್ದಾರೆ, ಅವ್ರೇನ್ ಮಾಡ್ತಾರೆ, ಆ ವಿದ್ಯೆಯನ್ನು ದುರುಪಯೋಗಪಡಿಸ್ಕೊಳ್ತಾರೆ. ವಿದ್ಯಾಯಾಮ್ ತಹ ಇದು ಇನ್ನೂ ದೊಡ್ಡ ಅಪಾಯಕಾರಿ ಜನಗಳು. ಇವರು ಇಂದ್ರಿಯ ಸುಖದಲ್ಲಿ ಮುಳುಗಿರೋ ಜನಗಳು ಈ ರೀತಿ ಇನ್ನೂ ಸ್ವಲ್ಪ ಪರವಾಗಿಲ್ಲ ಅಂತಾರೆ ಶ್ರೀಲ ಪ್ರಭುಪಾದ. ಅದಕ್ಕಿಂತಲೂ ಹೆಚ್ಚಾಗಿ ಈ ಶೈಕ್ಷಣಿಕ ಪ್ರಗತಿ ಅಂತ ಏನ್ ಹೇಳ್ತಾರೆ ಇವರು, ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಏನೇನು ಕೆಟ್ಟದಾಗೆಲ್ಲ ಹೇಳ್ಕೊಡ್ತಾರೆ, ಅದರಲ್ಲಿ ಯಾರು ಏನ್ ಕೆಲಸ ಮಾಡ್ತಾ ಇದ್ರೆ ಅವ್ರು ಇನ್ನೂ ಹೆಚ್ಚು ಅಪಾಯಕಾರಿ ಜನಗಳಂತ. ಯಾಕಂದ್ರೆ ಅವರು ತಮ್ಮ ಜ್ಞಾನವನ್ನು, ಆಧ್ಯಾತ್ಮಿಕ ಅಂಶವನ್ನು ತಿಳ್ಕೊಳ್ಳುವ ಬದಲು ಭೌತಿಕ ಸುಖಕ್ಕೆ ಮಾತ್ರ ಬಳಸ್ಕೊತಾ ಇದ್ದಾರೆ. ಸೊ ಅದರಿಂದ ಇವರು ಒಂದು ರೀತಿಯ ನಾಗರ ಹಾವಿನ ಮೇಲಿರುವ ರತ್ನಕ್ಕೆ ಸಮಾನ ಅಂತ, ಮಣಿರತ್ನಮಯ ಅಂತ ಹೇಳ್ತಾರೆ. ಸೊ ನಾಗರ ಹಾವಿನ ಹಣೆಯ ಮೇಲೆ, ಯಾವ ನಾಗರ ಹಾವಿನ ಮೇಲೆ ಹಣೆ ಮೇಲೆ ಇದು ಮಣಿ ಇರುತ್ತೆ, ಅದೇನಾಗುತ್ತೆ, ಅದು ದೊಡ್ಡ ಒಂದು ಅಮೂಲ್ಯವಾದ ರತ್ನ. ಅದಕ್ಕೋಸ್ಕರ ಆ ಹಾವಿನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಆ ಹಾವು ಕೂಡ ಅಷ್ಟೇ ಒಂದು ಅಪಾಯಕಾರಿಯಾಗಿರುತ್ತೆ. ಅಂದ್ರೆ ಸಾಮಾನ್ಯ ಹಾವುಗಳಿಗಿಂತ ಈ ಹಾವು ಇನ್ನಷ್ಟು ಅಪಾಯಕಾರಿಯಾಗಿರುತ್ತೆ. ಯಾಕಂದ್ರೆ ಅದು ಆ ಜೀವನ, ಅದು ಏನಿದೆ ರತ್ನ, ತನ್ನ ಹಣೆಯ ಮೇಲೆ ರತ್ನವನ್ನು ಕಾಪಾಡ್ಕೊಳ್ಳಿಕ್ಕೆ ಅದು ಇನ್ನಷ್ಟು ಕ್ರೂಯಲ್ ಆಗಿರುತ್ತೆ ಮತ್ತು ಇನ್ನಷ್ಟು ಭಯಂಕರವಾಗಿ ಅದು ಬಿಹೇವ್ ಮಾಡುತ್ತೆ. ಅಪಾಯಕಾರಿಯಾದ ಜಂತು ಅದು. ಸೊ ನಂತರ ಇನ್ನೊಂದು ವಿಷಯ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಸತ್ತ ದೇಹದ ಅಲಂಕಾರ ಬಗ್ಗೆ ಕೂಡ ಹೇಳಿದ್ದಾರೆ. ಇಲ್ಲಿ ಹರಿಭಕ್ತ ಸುಬೋಧದಲ್ಲಿ ಗ್ರಂಥದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಭಗವಂತನ ಅರಿವಿಲ್ಲದೆ ನಾವು ಏನೇ ಶಿಕ್ಷಣ ಕೊಡಿದ್ರೆ, ಏನೇ ಶಿಕ್ಷಣ ಪ್ರಗತಿ ಇರಬಹುದು, ಏನೇ ಆಧ್ಯಾತ್ಮಿಕ, ಏನೇ ಒಂದು ಐಹಿಕ ಪ್ರಗತಿ ಇರಬಹುದು, ಈ ರೀತಿಯ ಶಿಕ್ಷಣ ಮತ್ತು ಐಹಿಕ ಪ್ರಗತಿ ಏನಿದೆ, ಇದು ಒಂದು ರೀತಿಯ ಸತ್ತ ದೇಹವನ್ನು ಅಲಂಕರಿಸಿದಂತೆ. ಸೊ ಈ ರೀತಿಯಾಗಿ ಈ ಆಧುನಿಕ ನಾಗರಿಕತೆ ಏನು ಅಂದ್ರೆ, ಇದು ಕೇವಲ ಒಂದು ಶಾಶ್ವತವಾದ ಭೌತಿಕ ದುಃಖಗಳನ್ನು ಮರೆಮಾಚಲು ಮಾಡಿದ ಒಂದು ತೇಪೆ ಕೆಲಸ, ಪ್ಯಾಚ್ ವರ್ಕ್ ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದ. ನಂತರ ಇನ್ನೊಂದು ರೀತಿಯ ಜನಗಳು ಹೇಗಿದ್ದಾರೆ ಅಂದ್ರೆ, ಅವರು ಜ್ಞಾನವನ್ನು ವಿಕೃತಗೊಳಿಸ್ತಾರೆ. ಅಂದ್ರೆ ಇವರಿಗೆ ವೇದಗಳ ಗೊತ್ತಿದೆ, ಆ ವೇದಗಳನ್ನು ವಿಕೃತಗೊಳಿಸ್ತಾರೆ. ಏನಕ್ಕೆ ವಿಕೃತಗೊಳಿಸ್ತಾರೆ ಇವರು? ಯಾಕೆ ವಿಕೃತಗೊಳಿಸ್ತಾರೆ ಅಂದ್ರೆ, ಅವರ ದುರುದ್ದೇಶಗಳಿಗೆ ಉಪಯೋಗಿಸ್ಕೊಳ್ಳಿಕ್ಕೋಸ್ಕರ ಇದನ್ನು ವಿಕೃತಗೊಳಿಸಿ ಹೇಳ್ತಾರೆ. ಅಂದ್ರೆ ಯಾವುದೋ ಒಂದು ಶ್ಲೋಕವನ್ನು ತಗೊಳ್ಳೋದು, ಆ ಶ್ಲೋಕದ ಒಂದು ಅರ್ಧ ಭಾಗವನ್ನು ಮಾತ್ರ ಹೇಳಿಬಿಟ್ಟು ತಮ್ಮ ಇಷ್ಟಕ್ಕೆ ಅನುಸಾರವಾಗಿ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ಹೇಳೋದು. ಸೊ ಉದಾಹರಣೆಗೆ ನಾನೊಂದು ಯಾವುದೋ ಒಂದು ಇದರಲ್ಲಿ ಕೇಳ್ತಾ ಇದ್ದೆ ಆಡಿಯೋದಲ್ಲಿ, ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ, ಏನು ಇದು ಭಗವಂತ ಏನ್ ಹೇಳಿದ್ದಾನೆ, ನಾನು ಈ ಇದು ಚತುರ್ವರ್ಣ ಮಯಾ ಸಿಸ್ಟಮ್ ಅಂತ ಭಗವಂತ ಹೇಳಿದ್ದಾನೆ, ಶ್ಲೋಕ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅದೆಲ್ಲರಿಗೂ ನಮಗೆಲ್ಲ ಗೊತ್ತು. ಸೊ ಅವನು ಹೇಳ್ತಾ ಇದ್ದಾನೆ, ಈ ಚಾತುರ್ವರ್ಣ ಮಯಾ ಸಿಸ್ಟಮ್ ಅಂದ್ರೆ ಈ ಜಾತಿ ಪದ್ಧತಿ ಭಗವಂತನೇ ಮಾಡಿರೋದು, ಆದ್ರಿಂದ ಶ್ರೀಕೃಷ್ಣನ ಸರಿ ಇಲ್ಲ. ಸೊ ಇವನು ಜನಗಳಿಗೆ ಬೋಧನೆ ಮಾಡ್ತಾ ಇದ್ದಾನೆ, ಜನಗಳಿಗೆ ಮಾರ್ಗದರ್ಶನ ನೋಡ್ತಾ ಇದ್ದಾನೆ. ಸೊ ಇವನಿಗೆ ಸ್ವಲ್ಪ ವೇದಗಳನ್ನು ತಿಳ್ಕೊಂಡಿದ್ದಾನೆ ಮತ್ತು ತನ್ನ ಬೇಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ಅದನ್ನು ಹೇಳ್ತಾರೆ. ಸೊ ಯಾರು ಭಗವದ್ಗೀತೆ ಅಂತ ಹೇಳ್ತಾರೆ
ಭಗವದ್ಗೀತೆ ಸರಿ ಇಲ್ಲ, ಮನುಸ್ಮೃತಿ ಸರಿ ಇಲ್ಲ. ಯಾಕಂದ್ರೆ ಅಲ್ಲಿ ಜಾತಿವಾದದ ಬಗ್ಗೆ ಹೇಳಲಾಗಿದೆ. ಅದು ಭಗವಂತನೇ ಹೇಳಿದ್ದಾನೆ. ಅಂದ್ರೆ ಸನಾತನ ಧರ್ಮವೇ ಸರಿ ಇಲ್ಲ. ಸೊ ಈ ರೀತಿಯಾಗಿ ಅವರು ತಮ್ಮ ಈ ವೇದಗಳ ಬಗ್ಗೆ ಸ್ವಲ್ಪ ತಿಳಿದಿರುವವರು ಈ ತರ ಹೇಳ್ತಾರೆ. ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾನೆ ಭಗವಂತ, ಯಾರು ದೇವತೆಗಳ ಪೂಜೆಯನ್ನು ಅವಿಧಿಪೂರ್ವಕ ಮಾಡ್ತಾರೆ ಅವರು ತಪ್ಪು ಕೆಲಸ ಮಾಡ್ತಾ ಇದ್ದಾರೆ, ಅವರು ಮೂಢರು ಅಂತ ಭಗವಂತ ಹೇಳಿದ್ದಾನೆ. ಸೊ ಅದು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಏನ್ ಮಾಡಬೇಕು, ದೇವತೆಗಳನ್ನ ಹೇಗೆ ಪೂಜಿಸಬೇಕು ಅನ್ನೋದು ಭಗವಂತ ಹೇಳಿದ್ದಾನೆ. ದೇವತೆಗಳನ್ನು ಐಹಿಕ ವಸ್ತುಗಳ ಬಗ್ಗೆ ಕೇಳಬಾರದು ಅನ್ನೋದು ಇದು ನಾವೆಲ್ಲ ತಿಳ್ಕೊಂಡಿದ್ದೀವಿ. ಇಷ್ಟ ನಾವು ಒಂದು 4-5 ವರ್ಷದಿಂದ ಕ್ಲಾಸ್ ಮಾಡಿ ತಿಳ್ಕೊಂಡಿದ್ದೀವಿ. ಆದ್ರೆ ಈ ವೇದವಾದರತರ ಏನ್ ಮಾಡ್ತಾರೆ, ಆ ಒಂದು ಶ್ಲೋಕವನ್ನು ಅರ್ಧ ಮಾತ್ರ ತಗೊಂಡ್ಬಿಟ್ಟು ಹೇಳ್ತಾರೆ, ಈ ರೀತಿಯಿಂದ ಇವರು ದೇವತೆಗಳನ್ನು ಪೂಜೆ ಮಾಡೋದು ಮೂರ್ಖರು ಅಂತ ಇವರು ಹೇಳ್ತಾ ಇದ್ದಾರೆ. ಅಂದ್ರೆ ಈ ಸನಾತನ ಧರ್ಮ ಸರಿ ಇಲ್ಲ. ಸೊ ಆದ್ರಿಂದ ದೇವತೆಗಳನ್ನು ಪೂಜೆ ಮಾಡಬೇಡಿ, ದೇವತೆಗಳಿಗೆ ಇದಿಲ್ಲ, ಏನೋ ದೇಹವಿಲ್ಲ, ಅದರಿಂದ ಪೂಜೆ ಮಾಡಬೇಡಿ, ಅದು ಸುಳ್ಳು ಅಂದ್ಬಿಟ್ಟು ಶ್ರೀಕೃಷ್ಣನೇ ಹೇಳಿದ್ದಾನೆ. ದೇವತೆಗಳನ್ನು ಪೂಜೆ ಮಾಡೋದು ತಪ್ಪು ಅಂತ ಶ್ರೀಕೃಷ್ಣನೇ ಹೇಳಿದ್ದಾನೆ. ಅದರಿಂದ ದೇವತೆಗಳನ್ನು ಪೂಜೆ ಮಾಡಬಾರದು, ಅದು ಅಧರ್ಮ ಅಂತ ಹೇಳ್ಕೊಡ್ತಾರೆ. ಸೊ ಈ ರೀತಿಯಾಗಿ ಇವರೆಲ್ಲ ಒಂದು ಎಕ್ಸಾಂಪಲ್ಸ್, ಇವೆಲ್ಲ ಸ್ಯಾಂಪಲ್ಗಳು ವೇದವಾದ ಥರದ್ದು. ಸೊ ಇವರು ವೇದಗಳ ಗುರಿ ಏನು, ನಿಜವಾಗಿ ಇವರೇನ್ ಮಾಡ್ತಾರೆ, ವೇದಗಳ ಅಧ್ಯಯನದಲ್ಲಿ ತೊಡಗಿರುವಂತೆ ನಟಿಸುತ್ತಾರೆ ಅಷ್ಟೇ. ದೊಡ್ಡದಾಗಿ ಗೊತ್ತಿರುವಂಗೆ ಆ ಶ್ಲೋಕದ ನಂಬರ್ ಎಲ್ಲ ಹೇಳ್ತಾರೆ ಇವರು. ಆದ್ರೆ ದುರದೃಷ್ಟ ಅಂದ್ರೆ ಏನಂದ್ರೆ, ವೇದಗಳ ನಿಜವಾದ ಉದ್ದೇಶ ಅವರು ಗೊತ್ತೇ ಇಲ್ಲ. ಅವರು ವಿಮುಖರಾಗಿದ್ದಾರೆ. ಇಲ್ಲ ಗೊತ್ತಿದ್ದೂನು ತಮ್ಮ ಒಂದು ಫಾಲೋವರ್ಸ್ ಏನ್ ಮಾಡ್ತಾರೆ, ತಮ್ಮ ಅನುಯಾಯಿಗಳಿಗೆ ತಪ್ಪು ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಅವರು. ಸೊ ಅವ್ರೇನ್ ಹೇಳ್ತಾರೆ, ತಪ್ಪು ಗ್ರಹಿಕೆ. ವೇದವಾದ ಜನರು ಇಂದ್ರಿಯ ತೃಪ್ತಿಗಾಗಿ ಸ್ವರ್ಗವನ್ನು ಪಡೆಯುವಂತ ಕ್ಷುಲ್ಲಕ ಫಲಿತಾಂಶಗಳತ್ತ ಆಕರ್ಷಿತರಾಗ್ತಾರೆ. ಅವ್ರು ಏನ್ ಮಾಡ್ತಾರೆ, ಅವಾಗ ಕ್ಷುಲ್ಲಕ ಫಲಿತಾಂಶಗಳು, ಯಾರೋ ಒಂದು ಯಜ್ಞ ಮಾಡೋದು, ಹೋಮ ಮಾಡೋದು, ಓಕೆ ನಂಗೆ ಇದು ಸಿಗುತ್ತೆ, ಅದು ಸಿಗುತ್ತೆ ಅಂತ. ಸೊ ನಂತರ ಇವ್ರೇನ್ ಮಾಡ್ತಾರೆ, ಇವ್ರು ಯಾರು ಈ ತರ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಾರಲ್ಲ, ಅವ್ರಿಗೆ ಯಾರು ಸರಿಯಾದ ಆಚಾರ್ಯರು ಇರೋದಿಲ್ಲ. ಅವರು ಗುರು ಪರಂಪರೆಯನ್ನು ಫಾಲೋ ಮಾಡೋದಿಲ್ಲ, ಗುರು ಪರಂಪರೆಯನ್ನು ಧಿಕ್ಕಾರ ಮಾಡ್ತಾರೆ ಮತ್ತು ತಮ್ಮದೇ ಆದ ಸ್ವಂತ ವ್ಯಾಖ್ಯಾನಗಳನ್ನು ನೀಡ್ತಾರೆ. ಸೊ ಉದಾಹರಣೆಗೆ ಮಂಡೂಕೋಪನಿಷತ್ತಿನ ಹೇಳಿದ್ದಾರೆ ಅಂದ್ರೆ, ವೇದಗಳ ದಿವ್ಯ ಸಂದೇಶಗಳನ್ನು ಅರ್ಥ ಮಾಡಿಕೊಳ್ಳಲು ನಾವು ಸರಿಯಾದ ಗುರುವಿನ ಬಳಿಗೆ ಹೋಗಬೇಕು. ಇದು ಶ್ರೀಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಕೂಡ ಇದೇ ಮಾತನ್ನ ಹೇಳಿದ್ದಾನೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆಯನ ಸೇವಯ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿದ್ದಾನೆ. ಸರಿಯಾದ ಗುರುವಿನ ಬಳಿಗೆ ಹೋಗ್ಬೇಕು, ಅವರನ್ನು ಸೇವೆ ಮಾಡಬೇಕು ಮತ್ತು ಅವರನ್ನು ಹೃದಯಪೂರ್ವಕವಾಗಿ ಅವರಿಗೆ ಸೇವೆ ಮಾಡಿಸ್ಬೇಕು ಮತ್ತು ಅವರಿಂದ ನಾವು ಪ್ರೀತಿಪೂರ್ವಕ ಸೇವೆ ಮಾಡಿ ನಂತರ ಏನ್ ಮಾಡ್ಬೇಕು, ಅವರನ್ನು ಪ್ರಶ್ನೆ ಕೇಳಬೇಕು. ಪರಿಪ್ರಶ್ನೆಯನ ಸೇವೆಯ. ಸೊ ಅವರನ್ನು ಗೌರವಕ ಪೂರ್ವಕವಾಗಿ ಅವರನ್ನು ಪ್ರಶ್ನೆ ಕೇಳಿ ನಮ್ಮ ಒಂದು ಆಧ್ಯಾತ್ಮಿಕ ಒಂದು ಹಸಿವನ್ನು ನೀಗಿಸ್ಕೊಳ್ಬೇಕು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಸೊ ಅದೇ ಮಾತನ್ನು ಮುಂಡಕೋಪನಿಷತ್ತಲ್ಲಿ ಕೂಡ ಹೇಳಿದ್ದಾರೆ. ಒಂದು ಸರಿಯಾದ ಆಧ್ಯಾತ್ಮಿಕ ಗುರುವಿನ ಬಳಿಗೆ ಹೋಗ್ಬೇಕು. ನಾವು ಗುರುಗಳನ್ನು ತಿರುಗಿಸಿದ್ರೆ ವೇದಗಳ ಜ್ಞಾನವನ್ನು ಹೊಂದಿದ್ರು ಸಹ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಆ ಜ್ಞಾನಗಳು ನಮ್ಗೆ ಸರಿಯಾಗಿ ಅರ್ಥವಾಗಿರೋದ್ರಿಲ್ಲ. ಸೊ ಆದ್ರಿಂದ ನಾವೇನ್ ಮಾಡ್ತೇವೆ, ಅಂತಹ ಜನಗಳು ಮತ್ತಷ್ಟು ಕತ್ತಲೆಗೆ ಬೀಳ್ತಾರೆ. ಸೊ ಮುಂದಿನ ಜನಗಳು ಯಾವ ರೀತಿ ಇರ್ತಾರೆ ಅಂದ್ರೆ, ಇನ್ನೊಂದು 5 ನಿಮಿಷದಲ್ಲಿ ಮುಗಿಸ್ತೀನಿ. ಮಾಯಾ ಅಪರಿಚಿತ ಜ್ಞಾನ ಅಂದ್ಬಿಟ್ಟು ಇವರು ಸ್ವಯಂ ನಿರ್ಮಿತ ದೇವರುಗಳು, ಅಂದ್ರೆ ಸೆಲ್ಫ್ ಮೇಡ್ ಗಾಡ್ಸ್ ಅಂತ ನಾವೇ ದೇವರು ಅಂತ ಹೇಳ್ಕೊತಾರೆ. ಸುಮಾರು ಸಾಧುಗಳು ನೀವೆಲ್ಲ ನೋಡಿರ್ಬೋದು. ಅವರು ಆಮೇಲೆ ಜೈಲಿಗೆ ಹೋಗ್ತಾರೆ, ಅದಾಗ್ತಾರೆ, ಅವ್ರ ಮೇಲೆ ಆ ಕೇಸ್ಗಳಾಗ್ತವೆ, ಈ ಕೇಸ್ಗಳಾಗ್ತವೆ, 8-10 ವರ್ಷ ಜೈಲಲ್ಲಿ ಇರ್ತಾರೆ. ಆಮೇಲೆ ಏನಾಗುತ್ತೋ ಗೊತ್ತಾಗೋದಿಲ್ಲ. ಇವರೆಲ್ಲ ನಾವೇ ದೇವರುಗಳು ಅಂತಾರೆ. ಸೊ ಆದ್ರಿಂದ ನಾವು ದೇವರಾಗಿದ್ದೇವೆ. ಒಂದು ರೀತಿಯ ಹಿರಣ್ಯಕಶಿಪು ಟೈಪ್ ಜನಗಳು ಇವರು. ಹಿರಣ್ಯಕಶಿಪು, ರಾವಣಾಸುರ, ಇವರೆಲ್ಲ ಹೇಳಿದ್ದು ನಾವೇ ದೇವರುಗಳು, ನನ್ನನ್ನೇ ಪೂಜೆ ಮಾಡಿ ಅಂತ ಹೇಳಿ. ಸೊ ಮತ್ತೆ ಬೇರೆ ಯಾವ ದೇವರನ್ನು ಆರಾಧಿಸುವ ಅಗತ್ಯವಿಲ್ಲ, ನನ್ನನ್ನೇ ಪೂಜಿಸಿ, ಓಂ ಹಿರಣ್ಯಾಕ್ಷಾಯ ನಮಃ ಅನ್ನುವ ಜನಗಳು ಕೂಡ ಇದ್ದಾರೆ. ಸೊ ಅದೇ ರೀತಿ ಇಂತಹ ಜನಗಳೇ ಬಂದು ನಿಮ್ಮ ಕೆಲವು ಜನಗಳ ಜೊತೆ ವಾದನೂ ಮಾಡ್ತಾರೆ. ಏನಿಲ್ಲ ಅಂದ್ರೆ, ದುರ್ಯೋಧನನ ಸರಿ, ದುರ್ಯೋಧನದ ಏನು ತಪ್ಪಿರ್ಲಿಲ್ಲ, ಅವನನ್ನು ಮೋಸದಿಂದ ಕೊಂದರು, ಕೃಷ್ಣ ಮೋಸದಿಂದ ಕೊಂದ, ದುರ್ಯೋಧನದ ಏನು ತಪ್ಪಿಲ್ಲ. ಅದೇ ರೀತಿ ಕರ್ಣಂದ ಏನು ತಪ್ಪಿಲ್ಲ, ಇವ್ರು ಪಾಂಡವರೇ ಸರಿ ಇಲ್ಲ. ಈ ರೀತಿ ಹೇಳೋ ಜನಗಳು ಬೇಕಾದಷ್ಟು ಸಿಗ್ತಾರೆ ನಿಮ್ಗೆ. ಸೊ ಇದು ತರ್ಕದ ದೋಷ. ಅಂದ್ರೆ ಇವರು ಒಂದು ಮೂಲಭೂತ ಪ್ರಶ್ನೆಯನ್ನು ಪರಿಗಣಿಸೋದಿಲ್ಲ. ಧರ್ಮ ಸಂಸ್ಥಾಪನೆಗೆ ಭಗವಂತ ಬಂದಿದ್ದಾನೆ ಅಂತ ಅನ್ನೋದ್ರ ಬಗ್ಗೆ ಅದರ ಬಗ್ಗೆ ಜ್ಞಾನನೇ ಇಲ್ಲ. ಅವನು ಇನ್ನೊಂದು ಈ ರೀತಿಯ ಜನಗಳು ತರ್ಕವನ್ನು ಮಾಡ್ತಾರೆ, ತಮ್ಮದೇ ಒಂದು ದೇವರನ್ನು ಮಾಡ್ಕೋತಾರೆ. ದುರ್ಯೋಧನ ದೇವರೇ, ರಾವಣನು ದೇವರೇ. ರಾವಣನಿಗೂ ಕೂಡ ದೇವಸ್ಥಾನ ಇದೆ, ಇಲ್ಲಿ ರಾಜಸ್ಥಾನದಲ್ಲಿರೋ ರಾವಣಗೂ ಕೂಡ ಒಂದು ದೇವಸ್ಥಾನ ಇದೆ. ದುರ್ಯೋಧನ ಕೂಡ ಎಲ್ಲಿ ದೇವಸ್ಥಾನ ಇದೆ ಅಂತ ಯಾರೋ ಹೇಳಿದ್ರು ನಂಗೆ ಗೊತ್ತಿಲ್ಲ. ಬಟ್ ರಾವಣನ್ಗಂತೂ ಖಂಡಿತವಾಗಿ ಒಂದು ದೇವಸ್ಥಾನ ಇದೆ ಅಂತೆ. ಎಲ್ಲೋ ಒಂದು ಮಂಡೋ ಅಂತ ಒಂದು ಹಳ್ಳಿ ಇದೆ ರಾಜಸ್ಥಾನದಲ್ಲಿ. ಅದು ಮಂಡೋದರಿಯ
ಜನ್ಮಸ್ಥಾನ ಅಂತೆ ಅದು. ಧರ್ಮ ಮಂಡೋದಿಯ ತವರು ಮನೆ ಅದು. ಸೊ ಅಲ್ಲಿ ರಾವಣ ದೇವಸ್ಥಾನದಲ್ಲಿ ಅಲ್ಲಿ ಪೂಜೆ ಮಾಡ್ತಾರೆ ರಾವಣ. ಹೌದು, ಮಂಡೋದರಿಯ ತವ್ರ ಮನೆಯಲ್ಲಿ ತವರು ಮನೆಯಲ್ಲಿ ಪೂಜೆ ಇದೆ ಅಂತ ಮಾಡ್ತಾರೆ. ಓದಿದ್ವಿ, ನಾನು ಓದಿದ್ದೆ ಪ್ರಭುಜಿ. ಕರೆಕ್ಟ್. ರಾಜಸ್ಥಾನದಲ್ಲಿ ಎಲ್ಲೋ ಇದೆ, ಹಳ್ಳಿ ಇದೆ ಹಾ, ಅಲ್ಲಿ. ಹೌದು ಅಲ್ಲಿ ಹೌದು. ಈಗಲೂ ಪೂಜೆ ಮಾಡ್ತಾರೆ ಮಂಡೋದರಿ. ತುಂಬಾ ಚೆನ್ನಾಗಿದೆ ಅಂತ ಅರಮನೆ ಅದು ಎಲ್ಲ ಆಗಿನ ಕಾಲದ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಸೊ ಆದ್ರಿಂದ ಇನ್ನು ಕೆಲವರು ಹೇಳ್ತಾರೆ ಭಗವಂತನೇ ಮಾಯೆಯಲ್ಲಿದ್ದಾನೆ ಸೊ ಅನ್ನೋ ತರ್ಕವನ್ನು ಕೂಡ ಮಾಡ್ತಾರೆ. ಇವರಿಗೆಲ್ಲ ಸಮಸ್ಯೆ ಏನಂದ್ರೆ ಅಹಂಕಾರ. ಇವರೆಲ್ಲ ಸ್ವಯಂ ಘೋಷದ ದೇವರುಗಳನ್ನು ತಮ್ಮ ಮೂರ್ಖತವನ್ನು ಗುರುತಿಸೋದಿಲ್ಲ. ನಮ್ಮನ್ನೇ ದೇವರು, ನಾವೇ ದೇವರು ಅಂತಾರೆ. ಇಲ್ದಿರ ಅವರೇ ಒಂದು ದೇವ್ರಿಗೆ ಕ್ರಿಯೇಟ್ ಮಾಡ್ತಾರೆ, ಹೊಸ ದೇವ್ರನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಆಮೇಲೆ ಕೊನೆಯದಾಗಿ ಈ ಶ್ಲೋಕದಲ್ಲಿ ನಿಜವಾದ ಶಿಕ್ಷಣದ ನಿಜವಾದ ಗುರಿಯ ಬಗ್ಗೆ ಶ್ರೀಲ ಪ್ರಭುಪಾದ ತುಂಬಾ ಉತ್ತಮವಾಗಿ ಹೇಳಿದ್ದಾರೆ. ಒಂದು ಏನ್ ಮಾಡ್ಬೇಕು ಅಂದ್ರೆ ಈ ಶಿಕ್ಷಣ ಆಧ್ಯಾತ್ಮಿಕ ಮೌಲ್ಯಗಳ ಮೇಲೆ ಕೇಂದ್ರೀಕೃತವಾಗಿರಬೇಕು. ಅಂತಹ ಶಿಕ್ಷಣವನ್ನು ನಾವು ಪಡಿಬೇಕು. ಮತ್ತು ಅದನ್ನ ಹೇಗೆ ಪಡಿಬೇಕು? ಇಂದ್ರಿಯಗಳಿಂದ ನಾವು ಗುರುವಿನ ಮೂಲಕವಾಗಿ ಪಡಿಬೇಕು. ಅದು ಇಂದ್ರಿಯಗಳ ಮೂಲಕವಾಗಿ ಪಡೀಲಿಕ್ಕೆ ಆಗೋದಿಲ್ಲ. ನಾವು ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತಲೂ ಆತ್ಮ ಶ್ರೇಷ್ಠ. ಆದ್ರಿಂದ ಪರಮ ಗುರಿ ಏನು ಅಂದ್ರೆ ಆತ್ಮ ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರ ಆಯ್ತು ಅಂದ್ರೆ ಆತ್ಮ ಎಲ್ಲಕ್ಕಿಂತಲೂ ಶ್ರೇಷ್ಠ, ಇಂದ್ರಿಯಗಳಿಗಿಂತಲೂ ಶ್ರೇಷ್ಠ. ಸೊ ಬುದ್ಧಿ ಶ್ರೇಷ್ಠ ಮತ್ತು ಬುದ್ಧಿಗಿಂತಲೂ ಆತ್ಮ ಶ್ರೇಷ್ಠ. ಆದ್ರೆ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವ ನಾವು ಗುರಿಯನ್ನು ಹೊಂದಿರಬೇಕು. ಸೊ ಕೊನೆಯಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಆತ್ಮ ಸಾಕ್ಷಾತ್ಕಾರಕ್ಕೆ ದಾರಿ ಮಾಡಿಕೊಡದ ಯಾವುದೇ ವಿದ್ಯೆ ಇರಲಿ ಅದು ಅವಿದ್ಯೆ, ಅದು ಅಜ್ಞಾನ. ಮತ್ತು ಅಂತಹ ಜ್ಞಾನವನ್ನು ಪಡ್ಕೊಂಡ್ರೆ ನಾವು ಕತ್ತಲೆಯ ಕಡಲಿನಲ್ಲಿ ಮುಳುಗಿದ ಹಾಗೆ. ಸೊ ಕೊನೆಯದಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಭೌತಿಕ ಸುಖಕ್ಕಾಗಿ ಶ್ರಮಿಸುವ ಮೂಢರಿಗಿಂತಲೂ ದೇವರನ್ನು ಮರೆತು ವೇದಗಳನ್ನು ದುರುಪಯೋಗಪಡಿಸಿಕೊಳ್ಳುವವರು ಅಂತಹ ಜನರನ್ನು ಭೌತಿಕ ಬಂಧನಕ್ಕೆ ತಳ್ಳುವ ವಿದ್ವಾಂಸರು ಇವರು ಇನ್ನೂ ಹೆಚ್ಚು ಅಪಾಯಕಾರಿ ಅಂತ ಹೇಳ್ತಾರೆ. ಅಂದ್ರೆ ಯಾರು ಕರ್ಮಿಗಳಿರ್ತಾರೆ ಅವರಿಗಿಂತ ಹೆಚ್ಚು ದೇವರನ್ನು ಮರೆಯುವವರು, ವೇದಗಳನ್ನು ದುರುಪಯೋಗಪಡಿಸಿಕೊಳ್ಳುವರು ಮತ್ತು ಜನರನ್ನು ಭೌತಿಕ ಬಂಧನಕ್ಕೆ ತಳ್ಳುವ ವಿದ್ವಾಂಸರಿಗೆ ಇವರು ಅತ್ಯಂತ ಅಪಾಯಕಾರಿ ಅಂತ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಸೊ ಇದರಿಂದಾಗಿ ಈಗಿನ ಕಾಲದ ಜನಗಳು ತುಂಬಾ ದಯನೀಯ ಸ್ಥಿತಿಯಲ್ಲಿದ್ದಾರೆ ಅಂತ ಪ್ರಭುಪಾದರು ತುಂಬಾ ವಿಷಾದವಾಗಿ ಹೇಳ್ತಾರೆ. ಮತ್ತು ಎಲ್ಲದಕ್ಕೂ ಒಂದು ಸಮಸ್ಯೆ, ಈ ಸಮಸ್ಯೆಗೆ ಪರಿಹಾರ ನಾವು ಆತ್ಮ ಸಾಕ್ಷಾತ್ಕಾರದ ಗುರಿಯನ್ನು ಪಡೆಯುವಂತಹ ಶ್ರೀಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು ಅಂತ ಹೇಳಿ ಶ್ರೀಲ ಪ್ರಭುಪಾದರು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾರೆ. ಸೊ ಇಲ್ಲಿಗೆ ಇಂದಿನ ತರಗತಿ ನಿಲ್ಲಿಸೋಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದಕ್ಕೆ ಜೈ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕೆ. ಅನಂತ ಕೋಟಿ ವೈಷ್ಣವರಿಗೆ ಜೈ. ಹರೇ ಕೃಷ್ಣ. ಎಲ್ರು ಅಟೆಂಡೆನ್ಸ್ ಹಾಕಿದ್ರ? ಧನ್ಯವಾದಗಳು. ಹಾಕಿದೆ ಪ್ರಭುಜಿ. ಓಕೆ, ಎಲ್ರು ಅಟೆಂಡೆನ್ಸ್ ಹಾಕಿದಿರಲ್ಲ? ಪ್ರಭುಜಿ, ಹೇಳಿ ಮಾತಾಜಿ. ಒಂದು ಪ್ರಶ್ನೆ ಇತ್ತು. ಹೇಳಿ ಮಾತಾಜಿ. ಈಗ ಈ ಸತ್ಯನಾರಾಯಣ ಪೂಜೆ ಅಂತ ಮಾಡ್ತಾರಲ್ಲ ತಿಂಗಳಿಗೆ ಹುಣ್ಣಿಮೆಗೆ, ಅದು ಎಷ್ಟೋ ವರ್ಷಗಳು ಮೊದ್ಲಿಗೂ ಮಾಡ್ಬೋದು, ಮಧ್ಯದಲ್ಲೂ ಮಾಡ್ಬೋದು, ಕಡೆಗೆ ಮಾಡ್ಬೋದು. ಏನು ಅಂತಂದ್ರೆ ಸತ್ಯನಾರಾಯಣ ಪೂಜೆಯ ಏನಂತಾರಲ್ರಿ ಇದಕ್ಕ ವರ್ಡ್ ಬರ್ತಾ ಇಲ್ಲ. ಉದ್ಯಾಪನೆ ಮಾಡೋದು. ಅದು ಉದ್ಯಾಪನೆ 4 ಜಾಮಗಳಲ್ಲಿ ಮಾಡೋದು. 4 ಜಾಮ ಅಂದ್ರೆ ಇಡೀ ರಾತ್ರಿ, ಸಾಯಂಕಾಲ 6 ಗಂಟೆಗೆ ಶುರು ಆದ್ರೆ ಮಾನಸ 6 ಗಂಟೆ ತನಕ ಬೇರೆ ಬೇರೆ ಲಕ್ಷ್ಮೀನಾರಾಯಣನ ಪೂಜೆ ಮಾಡಿ ಪೂಜೆ ಮಾಡ್ತಾ ಅದಕ್ಕೆ ಇದು ಹೋಮಗಳನ್ನ ಮಾಡೋ ಅಂತದ್ದು. ಅಂದ್ರೆ ಮೊದ್ಲು ಇದು ಹೂವುಗಳು, ಎಲೆಗಳು ಎಲ್ಲದ್ರಿಂದಾನು ಪೂಜೆ ಮಾಡ್ಕೋತಾ, ಅರ್ಶಿನ ಕುಂಕುಮದಿಂದ ಪೂಜೆ ಮಾಡ್ಕೋತಾ ಮಾಡೋ ಅಂತದ್ದು ಅಂತ ಹೇಳಿ ಮಾಡಿಸ್ತಾರಲ್ಲ. ಅಂಥದ್ದು ಯಾವ ತರ, ಯಾವ ಇದಕ್ಕೆ ಲೆಕ್ಕಕ್ಕೆ ತಗೋಬೇಕು ಪ್ರಭುಜಿ ನಾವು? ಅಂದ್ರೆ ಯಾವ ಲೆಕ್ಕದಲ್ಲಿ ಮಾಡ್ತಾ ಇದೀವಿ ಅನ್ನೋ ಲೆಕ್ಕಕ್ಕೆ ಹೋಗುತ್ತೆ ಅದು. ಅಂದ್ರೆ ನಾವ್ ಏನಕ್ಕೋಸ್ಕರ ಮಾಡ್ತಾ ಇದೀವಿ? ಐಹಿಕ ಲಾಭಕ್ಕೋಸ್ಕರ ಯಾವ್ದು ಲೆಕ್ಕ ಇಲ್ಲ, ಲೆಕ್ಕ ಇಲ್ದೆ. ಅಲ್ಲ, ಏನೋ ಒಂದು ಉದ್ದೇಶ ಇಟ್ಕೊಂಡು ತಾನೇ ಮಾಡ್ತಿದೀವಿ. ಏನು ಉದ್ದೇಶ? ನಂಗನ್ಗ ಏನು ಉದ್ದೇಶ ಇದ್ದಿದ್ದಿಲ್ಲ ಪ್ರಭುಜಿ. ಏನು ಉದ್ದೇಶನೂ ನಾನು ಸ್ಪಷ್ಟೀಕರಿಸ್ಕೊಂಡಿದ್ದಿಲ್ಲ. ಅದು ನಾರಾಯಣಂದು, ಲಕ್ಷ್ಮೀನಾರಾಯಣಂದು ಒಂದು ಅವ್ರನ್ನ ಏನು ಅಂದ್ರೆ ಇದು ಪೂಜಿಸುವುದು ಅಂತನೋ ಅರ್ಥದಲ್ಲಿ ಮಾಡಿದ್ದಷ್ಟೇ. ಅದು ಒಳ್ಳೇದು. ಯಾಕಂದ್ರೆ ಲಕ್ಷ್ಮೀನಾರಾಯಣ ಪೂಜೆಯನ್ನು
ಅಪ್ರತೀಯತಿ ಅಹೈತುಕಿ, ಯಾವುದೇ ಒಂದು ಆಸೆ ಇಲ್ಲದೆ, ಭೌತಿಕ ಆಸೆಗಳಿಲ್ಲದೆ ಮಾಡಿದ್ರೆ ಅದು ಉತ್ತಮವೇ, ಅದರಲ್ಲಿ ಏನು ತಪ್ಪಿಲ್ಲ. ಸೊ ಇದರಲ್ಲಿ ನೀವು ಇದರಲ್ಲಿ ನೀವು ದೇವತೆನೂ ಅಲ್ವಲ್ಲ, ಕೃಷ್ಣನೇ ತಾನೇ, ಲಕ್ಷ್ಮೀನಾರಾಯಣ ಕೃಷ್ಣನ ಸ್ವರೂಪ ತಾನೆ. ಸೊ ವಿಷ್ಣು ತತ್ವ. ಸೊ ವಿಷ್ಣು ತತ್ವವನ್ನು ನೀವು ಖಂಡಿತವಾಗ್ಲೂ 24 ಗಂಟೆನೂ ನಿಮಗೆ ಈ ರೀತಿಯಲ್ಲಿ ನೀವು ಪೂಜೆ ಮಾಡಬಹುದು, ಶಾಸ್ತ್ರವಿಧಿಯಾಗಿ ಪೂಜೆ ಮಾಡಬಹುದು, ಏನೂ ತಪ್ಪಿಲ್ಲ ಅದರಲ್ಲಿ. ಸೊ ಅದ್ರ ನೀವು ಕೇಳ್ಕೋಬೇಕಾಗಿರೋದು ಮಾತ್ರ ಅದು ಕೃಷ್ಣನ ಭಕ್ತಿ. ಕೃಷ್ಣನ ಭಕ್ತಿ ಬಿಟ್ಟು, ಕೃಷ್ಣನ ತೃಪ್ತಿಗಾಗಿ ಬಿಟ್ಟು ಬೇರೆ ಯಾವುದೇ ಪೂಜೆ ಮಾಡಿದ್ರು ಅದು ಸರಿ. ಇನ್ಯಾವ ಇದ್ರೊಳಗೂ ಮಾಡ್ಲಿಲ್ಲ ಪ್ರಭುಜಿ. ಅದು ಹೆಂಗ ಮಾಡ್ಕೋತ ಬಂದಿದ್ದೀವಲ್ಲ, ಅದು ಉದ್ಯಾಪನೆ ಮಾಡಿ ಮುಗಿಸ್ಬೇಕು ಅಂತ ಮಾಡಿದ್ದದು. ಅದಕ್ಕೆ ನಂಗೆ ಈಗ ಅನುಮಾನ ಬಂತು, ಸರಿನಾ ಅಲ್ವಾ ಅಂತ ಅನ್ಕೊಂಡು ಅಂತ. ಮತ್ತೆ ಸಮಾಧಾನ ಆಯ್ತು ಲಕ್ಷ್ಮೀನಾರಾಯಣಂದು. ಲಕ್ಷ್ಮೀನಾರಾಯಣ ಒಂದು ವಿಷ್ಣು ತತ್ವ, ಇನ್ನೊಂದು ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀರಾ. ಮೊದಲನೇದು ಅಂದ್ರೆ ನೀವು ವಿಷ್ಣು ತತ್ವವನ್ನು ನೀವು ಐಹಿಕ ಉದ್ದೇಶಗಳಿಗಾಗಿ ಮಾಡಿದ್ರು ಕೂಡ ನಿಮ್ಗೆ ಭಗವಂತ ಆಧ್ಯಾತ್ಮಿಕ ಉದ್ದೇಶವನ್ನು ಪೂರ್ಣಗೊಳಿಸ್ತಾನೆ. ಉದಾಹರಣೆಗೆ ನಾವು ಧ್ರುವರ ಮಹಾರಾಜನ ಕೇಳಬಹುದು. ಧ್ರುವ ಮಹಾರಾಜ ಬಂದಿದ್ದು ಐಹಿಕ ಉದ್ದೇಶದಿಂದ ಅಲ್ವಾ. ಸೊ ಆದ್ರೆ ಐಹಿಕ ಉದ್ದೇಶವನ್ನು ಕೊಡೋಕೆ ಮುಂಚೆ ಭಗವಂತ ಆಧ್ಯಾತ್ಮಿಕ ಅವನ ಒಂದು ನೆಲೆಯನ್ನು ಸ್ಥಿರಗೊಳಿಸ್ತಾನೆ. ಆಧ್ಯಾತ್ಮಿಕ ಒಂದು ನಾಲೆಡ್ಜ್ ಅನ್ನು, ಪ್ರಸಾದವನ್ನು ಭಗವಂತ ಮೊದಲು ಕೊಡ್ತಾನೆ. ಆಮೇಲೆ ಯಾವಾಗ ಆಧ್ಯಾತ್ಮಿಕ ನಾಲೆಡ್ಜ್ ನಿಮ್ಮ ಹತ್ರ ಇದೆ, ನೀವು ಐಹಿಕ ವಸ್ತುಗಳನ್ನು ಆಧ್ಯಾತ್ಮಿಕಕ್ಕೋಸ್ಕರ ಉಪಯೋಗಿಸ್ಕೋತೀರಾ. ಸೊ ಹಾಗಾಗಿ ನೀವು ಭಗವಂತ ಎರಡನ್ನೂ ಒಟ್ಟಿಗೆ ಕೊಡ್ತಾನೆ. ಅದೊಂದು ವಿಷ್ಣು ತತ್ವವನ್ನು ಪೂಜಿಸುವುದು ಒಂದು ದೊಡ್ಡ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ನಿಮಗೆ ಎರಡೂ ಸಿಗುತ್ತೆ. ನೀವು ಯಾವುದೇ ಉದ್ದೇಶ ಇಟ್ಕೊಂಡ್ಬನ್ನಿ, ಅರ್ಥಾರ್ಥಿ, ಜ್ಞಾನಿ, ಜಿಜ್ಞಾಸು ಅಲ್ವಾ. ಸೊ ನೀವು 4 ಜನರು ನೀವು ಯಾವುದೇ ಒಂದು ಉದ್ದೇಶ ಇಟ್ಕೊಂಡ್ ಬಂದಿದ್ರು ಕೂಡ ಭಗವಂತ ನಿಮ್ಮ ಆ 4 ಉದ್ದೇಶಗಳನ್ನು ಪೂರ್ತಿ ಮಾಡ್ತಾನೆ. ಅರ್ಥವನ್ನು ಕೊಡ್ತಾನೆ. ಅರ್ಥ ಅಂದ್ರೆ ನಿಮ್ಮ ಒಂದು ಐಶ್ವರ್ಯ ಸಂಪತ್ತುಗಳನ್ನು ಕೊಡ್ತಾನೆ, ನಂತರ ಜ್ಞಾನವನ್ನು ಕೊಡ್ತಾನೆ, ನಂತರ ಧಾಮವನ್ನು ಕೊಡ್ತಾನೆ. ಜ್ಞಾನ ಕೊಟ್ರೆ ಸಾಕು ಪ್ರಭುಜಿ, ಇನ್ಯಾವುದು ನಾವು ಬೇಡ್ಕೊಂಡಿಲ್ಲ. ಆಮೇಲೆ ನಂಗೆ ಒಂದು ಏನು ಆಶ್ಚರ್ಯಚಕಿತ ಆಯ್ತು ಅಂದ್ರೆ, ಇಡೀ ರಾತ್ರಿ ಕಂಟಿನ್ಯೂಸ್ ಆಗಿ ಪೂಜೆ ಮಾಡಿದ್ರು ಕೂಡ ಒಂದು ಆಕಳಕ್ಕೆ ನನ್ಗೆ ನಮ್ಮ ಮನೆಯವ್ರಿಗೆ ಇಬ್ಬರಿಗೂ ಬಂದೇ ಇಲ್ಲ. ಅಷ್ಟು ಅಲರ್ಟ್ ಆಗಿರೋ ಹಂಗೆ ಆಯ್ತು. ನಂಗೆ ತುಂಬಾ ಆಶ್ಚರ್ಯ ಆಯ್ತು, ಒಂದು ಆಕಳಕ್ಕೆ ಬಂದಿಲ್ಲ. ಅವರು ಪುರೋಹಿತರು ಕೂಡ ಅದೇ ಅಂತಂದ್ರು, 1-2 ಜಾಮಕ್ಕೆ ಮುಗಿಸ್ಬಿಡ್ತಾರೆ, ಇಡೀ 4 ಜಾಮಗಳು ಮಾಡಿದವರು ನಾವು ನೋಡಿಲ್ಲ ಅಂತ ಅನ್ಕೊಂಡು. ಅದ್ ಒಟ್ಟ ಅಂತೂ ದಾನಗಳು ಅದು ಎಲ್ಲ ಸಾಕಷ್ಟು ಕೊಡೋದು ಮಾಡೋದು ಆಯ್ತು. ಏನೋ ಒಂದ್ ಸಮಾಧಾನ ಆಯ್ತು ಅಷ್ಟೇ ಮನಸ್ಸಿಗೆ, ಲಕ್ಷ್ಮೀನಾರಾಯಣ ಪೂಜೆ ಮಾಡಿದ್ದಕ್ಕೆ. ಅದು ಹೇಗೆ ಅಂದ್ರೆ, ಉಳ್ಳವರು ಶಿವಾಲಯ ಮಾಡೋರು ನಾನೇನು ಮಾಡಲಯ್ಯ ಅಂತ ಹೇಳಿ, ಉಳ್ಳವರು ಶಿವಾಲಯ ಕಟ್ಟಬಹುದು, ಸೊ ಇಲ್ಲದವರು ಹರಿನಾಮ ಸಂಕೀರ್ತನೆ ಮಾಡಿದ್ರೆ ಸಾಕು. ಹೌದು, ಕರೆಕ್ಟ್. ಅಂದ್ರೆ ಅವಾಗೆಲ್ಲ ನಾವು ಬಂದೇ ಇಲ್ಲಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ, ಹಂಗಾಗಿ ಅದ್ ಮಾಡಿ ಸರಿನಾ ಅಂತ ಸರಿ ಅಂತ ಅನಿಸ್ತು ಒಂದ್ ಕಡೆಯಿಂದ. ಯಾವ ಉದ್ದೇಶದಿಂದ ಮಾಡಿದ್ರೆ ಅದಷ್ಟೇ ಇಂಪಾರ್ಟೆಂಟ್. ಅದೇ. ಓಕೆ ಪ್ರಭುಜಿ, ಧನ್ಯವಾದಗಳು. ಕ್ಲಾರಿಫೈ ಮಾಡ್ಕೋಬೇಕಾಯ್ತು, ಅದಕ್ಕೆ ಕೇಳಿದೆ ಅಷ್ಟೇ. ಒಳ್ಳೆ ಪ್ರಶ್ನೆ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ನಾವು ಈ ಪ್ರಶ್ನೆಗಳ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ, ಅಸೈನ್ಮೆಂಟ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ನಾನು ರೆಡಿ ಆಗಿರ್ತೇನೆ, ಸ್ವಲ್ಪ ಡಿಸ್ಕಸ್ ಮಾಡೋಣ. ಸ್ವಲ್ಪ ಟೈಮ್ ಬೇಗ ಬನ್ನಿ, ಎಲ್ಲರೂ ಕ್ಲಾಸಿಗೆ ಲೇಟ್ ಮಾಡಬೇಡಿ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಶ್ಲೋಕಗಳು ಕೂಡ ಕೆಲವು ಬಹಟ್ ಮಾಡ್ಬೇಕೇನೋ ಅಲ್ಲ ಪ್ರಭುಜಿ? ನಾನು ಅದು ಎಲ್ಲ ಚೆಕ್ ಮಾಡ್ಬಿಟ್ಟು ಹೇಳ್ತೇನೆ ಮತ್ತೆ. ಓಕೆ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ.